ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಮಾತ್ರ ಅಲ್ಲ, ಇಡೀ ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಬಹುಶಃ ನಮ್ಮ ರಾಜ್ಯವು ಕೂಡ ನೋಡಿರುವಂತಹ ವಿಚಾರ. ಯಾಕಂದ್ರೆ ನಮ್ಮ ಬೆಳ್ತಂಗಡಿಯ ಮಾಲಾಡಿಯ ಮನೆಯಲ್ಲಿ ಪ್ರೇತಾತ್ಮದ ಚೇಷ್ಟೆ, ಪ್ರೇತಾತ್ಮದ ಒಂದು ಅಟ್ಟಹಾಸ 3 ತಿಂಗಳಿಂದ ಬಹಳಷ್ಟು ಜೋರಾಗಿದೆ. ಜೊತೆಗೆ ಆ ಮನೆಯ ಜನರು ಬಹಳಷ್ಟು ಕಷ್ಟವನ್ನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಜೊತೆಗೆ ಕರಾವಳಿಯಲ್ಲಿ ಸದ್ದು ಸುದ್ದಿ ಮಾಡಿದಂತಹ ಒಂದು ಪ್ರಕರಣ ಇದು. ಇದೀಗ ಮಾಲಾಡಿ ಮನೆಯ ಪ್ರೇತಾತ್ಮದ ರಹಸ್ಯ ಬಯಲಾಗಿದ್ಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ 3 ತಿಂಗಳುಗಳ ಕಾಲ ಅನ್ನುವಂಥದ್ದು ಮಾಧ್ಯಮಗಳಿಗೆ ಸಿಕ್ಕಿರುವಂತಹ ಮಾಹಿತಿ. ಆದರೆ ನಮ್ಮ ಡಿಬೇಟ್ಗೆ ಕರೆ ಮಾಡಿ ಹೇಳಿದಂತಹ ವ್ಯಕ್ತಿಯೊಬ್ಬರು ಹೇಳಿದಂತಹ ವಿಚಾರ ಪ್ರಕಾರ ಅದು 1 ವರ್ಷಗಳಿಂದಲೂ ಕೂಡ ಆ ಮನೆಯವರು ಈ ಕಷ್ಟವನ್ನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ವಿಚಾರದ ಬಗ್ಗೆ ನಾವು ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನ ಚರ್ಚೆಯನ್ನ ಮಾಡಿದ್ವಿ. ಆಗ ಪರ ವಿರೋಧವಾಗಿರುವಂತಹ ಬಹಳಷ್ಟು ಕರೆಗಳು, ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಬಹುಶಃ ನಾವು ಅನ್ಕೊಂಡ್ವಿ ಈ ಒಂದು ವಿಚಾರದಲ್ಲಿ, ಆ ಪ್ರೇತಾತ್ಮದ ಒಂದು ವಿಚಾರದಲ್ಲಿ ಅಥವಾ ಆ ಮನೆಯವರು ಬಹಳಷ್ಟು ಕಷ್ಟವನ್ನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಹಾಗಾಗಿ ನಾವುಗಳು ಅವರ ಮನೆಯವರ ಪರವಾಗಿ ನಿಲ್ಲಬೇಕು, ಆ ಒಂದು ಬಡ ಕುಟುಂಬದ ಪರವಾಗಿ ನಾವುಗಳು ನಿಲ್ಲಬೇಕು, ಆ ಬಡ ಕುಟುಂಬದ ಸಂಕಷ್ಟಕ್ಕೆ ನಾವುಗಳು ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಚರ್ಚೆಯನ್ನು ಪ್ರಾರಂಭ ಮಾಡಿರುವಂಥದ್ದು, ಆ ಚರ್ಚೆಯನ್ನು ಇಟ್ಟಿರುವಂಥದ್ದು. ಆದರೆ ನಮ್ಗಳಿಗೆ ವಿರೋಧವಾಗಿರುವಂತಹ ಕರೆಗಳು, ಅಭಿಪ್ರಾಯಗಳು ವ್ಯಕ್ತವಾಗಿರುವಂಥದ್ದು ನಮ್ಗಳಿಗೆ ಕೂಡ ಗೊತ್ತಿದೆ, ನಿಮ್ಗಳಿಗೆ ಕೂಡ ಗೊತ್ತಿದೆ. ಯಾವ ಕಾರಣಕ್ಕೆ ಅನ್ನುವಂಥದ್ದು ಬಹುಶಃ ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಈಗ ಮಾಲಾಡಿಯ ಮನೆಯಲ್ಲಿದ್ದಂತಹ ಪ್ರೇತಾತ್ಮ ಮಾಯ ಆಗಿ ಹೋಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದ್ರೆ ಆ ಮನೆಯಲ್ಲಿದ್ದಂತಹ ಪ್ರೇತಾತ್ಮ ಮಾಯ ಆಗಿದೆ. ಈಗ ಪ್ರೇತಾತ್ಮದ ಕಾಟ ಯಾವುದೂ ಇಲ್ಲ. ಬಹುಶಃ ಇದು ನಮ್ಮ ಇಂಪ್ಯಾಕ್ಟ್ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇದು ನಮ್ಮ ಇಂಪ್ಯಾಕ್ಟ್ ಅಂತ ಅನ್ಕೊಳ್ತೀವಿ. ಬಹಳಷ್ಟು ಹೇಳಿದ್ರು ಯಾಕೆ ಇದನ್ನು ಚರ್ಚೆ ಮಾಡ್ತೀರಿ ಮಾಧ್ಯಮಗಳಲ್ಲಿ ಅನ್ನುವಂಥದ್ದು. ಎಸ್, ಚರ್ಚೆ ಮಾಡಿದ್ವಿ ಮೊನ್ನೆ ಶುಕ್ರವಾರ. ಈಗ ಪ್ರೇತಾತ್ಮ ಹೋಗಿದೆ, ಅಲ್ಲಿ ಇಲ್ಲ, ಇದು ಇಂಪ್ಯಾಕ್ಟ್ ಬಹುಶಃ. ಹೀಗೆ ಮಾಧ್ಯಮಗಳು ಚರ್ಚೆ ಮಾಡಿದಾಗ ಇಂತಹ ಪ್ರೇತಾತ್ಮಗಳು ಅಲ್ಲಿಂದ ಹೋಗುತ್ತೆ, ಬಹುಶಃ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೃಷ್ಟಿಸಿದಂತಹ ಪ್ರೇತಾತ್ಮಗಳು ಈ ರೀತಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಯಾಕಂತ ಅಂಥ ಘಟನೆ ಆಗಿರಬಹುದು ಇದು. ಯಾಕಂದ್ರೆ ಈಗ ಆ ಮನೆಯವರು ಪಾಪ ಆ ಮನೆಯನ್ನ ಬಿಟ್ಟು ಖಾಲಿ ಮಾಡಿ ಹೋಗಿದ್ರು. ಯಾಕಂದ್ರೆ ಬಹಳಷ್ಟು ಕಷ್ಟಗಳು ಸಂಕಷ್ಟಗಳು ಆಗ್ತಾ ಇದೆ ಅನ್ನುವಂಥದ್ದು. ಹುಲಿಕಲ್ ನಟರಾಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಅಲ್ಲಿ ನೇರವಾಗಿ ಅವರು ಹೇಳಿದ್ರು, ಭಾನುವಾರ ಮನೆಗೆ ಹೋಗ್ತೀವಿ, ಏನಾಗಿದೆ ಆ ಮನೆಯಲ್ಲಿ ಸಮಸ್ಯೆಗಳು ನಾನು ನೋಡ್ತೀನಿ ಅನ್ನುವಂಥದ್ದು. ಆದರೆ ಹುಲಿಕಲ್ ನಟರಾಜ್ ಅವರು ಬರುವುದು ಬೇಡ, ಈ ಸಮಸ್ಯೆ ಪರಿಹಾರ ಆಗಿದೆ ಅನ್ನುವಂಥದ್ದು ಆ ಮನೆಯವರು ಹೇಳಿದರು. ಹಾಗಾಗಿ ಈಗ ಸಂಪೂರ್ಣವಾಗಿ ಆ ಸಮಸ್ಯೆ ಪರಿಹಾರ ಆಗಿದೆಯಂತೆ. ಎಲ್ಲ ಸಮಸ್ಯೆಗಳು, ಯಾವೆಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ, ಏನಾಗಿದೆ ಎಲ್ಲವೂ ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ. ಎಸ್, ಪ್ರೇತಾತ್ಮದ ರಹಸ್ಯ ಬಯಲಾಗಿದ್ಯಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಈಗ ಆ ಮನೆಯಲ್ಲಿ ಈ ಹಿಂದೆ ಇದ್ದಂತಹ ಸಮಸ್ಯೆಗಳು, ಅಂದ್ರೆ ಬಟ್ಟೆಗೆ ಬೆಂಕಿ ಕೊಡ್ತಾ ಇರುವಂಥದ್ದು, ಅಥವಾ ಪಾತ್ರೆಗಳ ಚೆಲ್ಲಾಪಿಲ್ಲಿ ಆಗ್ತಾ ಇರುವಂಥದ್ದು, ಸೌಂಡ್ ಆಗ್ತಾ ಇರುವಂಥದ್ದು, ಅಥವಾ ಮನೆಯಲ್ಲಿ ಯಾರೋ ಓಡಿ ಹೋದಂತೆ ನಡೆದುಕೊಂಡು ಹೋದಂತೆ ಆಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಈಗ ಮಾಯ ಆಗಿದೆ. ಸೊ ಹಾಗಿದ್ದಾಗ ಏನಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು. 3 ತಿಂಗಳಿಂದ ಭಯ ಹುಟ್ಟಿಸಿದ್ದ ಮಾಲಾಡಿ ಮನೆಯ ಪ್ರೇತ ಮಾಯ. ಕುತ್ತಿಗೆ ಹಿಡಿಯುತ್ತಿಲ್ಲ, ಬಟ್ಟೆಗೆ ಬೆಂಕಿ, ಪಾತ್ರೆಗಳ ಎಲ್ಲವೂ ಮಾಯ. ಸಾಕಷ್ಟು ಸುದ್ದಿ ಮಾಡಿರುವ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಮನೆಯಲ್ಲಿದ್ದ ಭೂತ ಕಾಟ ನಿಂತು ಹೋಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಉಮೇಶ್ ಶೆಟ್ಟಿ ಎಂಬುವರ ಮನೆಯಲ್ಲಿ ಕಳೆದ 3 ತಿಂಗಳಿನಿಂದ ಮನೆಯಲ್ಲಿ ಭೂತದ ಕಾಟದಿಂದ ಮನೆಯವರು ನಿದ್ದೆ ಕಳೆದುಕೊಂಡಿದ್ದರು. ಮನೆಯಲ್ಲಿ ಬಟ್ಟೆಗಳಿಗೆ ಬೆಂಕಿ ಬೀಳುವುದು, ಪಾತ್ರೆಗಳು ಉರುಳಿ ಬೀಳುವುದು ಹಾಗೂ ಮನೆಯಲ್ಲಿ ಯಾರೋ ಅಡ್ಡಾಡಿದಂತಹ ಅನುಭವದಿಂದ ಮನೆಯವರು ಭಯಭೀತರಾಗಿದ್ದರು. ಪ್ರೇತ ಬಾಧೆಯಿಂದ ಮನೆ ಖಾಲಿ ಮಾಡಿದ್ದ ಕುಟುಂಬ ಮತ್ತೆ ಮರಳಿ ಮನೆಗೆ. ಪ್ರೇತದ ಸುದ್ದಿ ತಿಳಿದು ಈ ಮನೆಗೆ ಅನೇಕ ಮಂದಿ ಭೇಟಿ ನೀಡುತ್ತಿದ್ದ ಕಾರಣದಿಂದ 2 ದಿನಗಳ ಹಿಂದೆ ಇಡೀ ಕುಟುಂಬ ಮನೆ ಬಿಟ್ಟು ಸಂಬಂಧಿಕರ ಮನೆಗೆ ತೆರಳಿದ್ದರು. ಶನಿವಾರ ಮತ್ತೆ ಮನೆಗೆ ಆಗಮಿಸಿದ್ದು ಮನೆಯಲ್ಲಿ ಪರಿಹಾರ ಕಾರ್ಯಗಳನ್ನು ಮಾಡಿದ್ದಾಗಿ ಮಾಹಿತಿ ಇದೆ. ಇದು ಕುಟುಂಬ ದೈವದ ತೊಂದರೆಯಿಂದ ಆಗಿದ್ದ ಸಮಸ್ಯೆ ಎಂಬ ಮಾಹಿತಿ ಲಭ್ಯವಾಗಿದೆ. ದೆವ್ವದಿಗಿದೆ ಎನ್ನಲಾದ ಚಿನ್ನ ಕೂಡ ಅದೇ ಮನೆಯಲ್ಲಿ ಪತ್ತೆ. ಇನ್ನು ಮನೆಯಲ್ಲಿ ಕಳೆದು ಹೋಗಿದ್ದ ಚಿನ್ನ ಕೂಡ ಸಿಕ್ಕಿದೆ. ಮನೆಯಲ್ಲಿನ ದೇವರ ಫೋಟೋದ ಹಿಂಭಾಗದಲ್ಲಿ ಚಿನ್ನಾಭರಣ ಪತ್ತೆಯಾಗಿದ್ದು, ಈ ಹಿಂದೆ ಭೂತವೇ ಚಿನ್ನವನ್ನ ಅಡಗಿಸಿಟ್ಟಿದೆ ಎನ್ನಲಾಗಿತ್ತು. ಅಗೋಚರ ಶಕ್ತಿಯ ಸತ್ಯಾನ್ವೇಷಣೆಗೆ ಹೊರಟಿದ್ದ ಹುಲಿಕಲ್ ನಟರಾಜ್. ಇನ್ನು ಭಾನುವಾರ ಈ ಮನೆಗೆ ಪವಾಡ ರಹಸ್ಯ ತಜ್ಞ ಹುಲಿಕಲ್ ನಟರಾಜ್ ಅವರು ಬರುವುದಾಗಿ ಹೇಳಿದ್ದು, ಅವರಿಗೆ ಎಲ್ಲಾ ಸಮಸ್ಯೆ ಪರಿಹಾರ ಆಗಿದೆ, ಇನ್ನು ಬರುವುದು ಬೇಡ ಎಂಬ ಮಾಹಿತಿಯನ್ನ ಉಮೇಶ್ ಶೆಟ್ಟಿ ಕುಟುಂಬದವರು ನೀಡಿದ್ದಾರೆ. ಉಮೇಶ್, ನಾನು ಮಾಲಾಡಿ ಗ್ರಾಮ, ಕೊಲ್ಪಲ್ಲ ಬಯಲು, ಬೆಳ್ತಂಗ ತಾಲೂಕು, ಎಂಜಿನ ಬಂಡ
ಮೂಲು ಸಮಸ್ಯೆ ಜಾಸ್ತಿ ಇತ್ತು ಅವಿನ ಪೂರ ಕ್ಲಿಯರ್ ಮಂತೆ ಅಂಚೇನಾದ್ರ ನಾನು ಉಳಿದ ನಟರಾಜ್ ಬರ್ಪಿನ ಬುಚ್ಚಿಂದು ಬಂತೆ ಮೂರು ಒಂದು ಪೂರ ಕ್ಲಿಯರ್ ಆತಂಡು ಪಕ್ಕ ಬಂಗಾರ ತೆಗೆದುಂಡು ಅಂಚನೆ ಇಂಕುಲು ಹಿಂದೇನೆ ಇಂಕುಲೆ ಸೋಮನ ಮಲ್ಪ ಅಂದು ಇಂಕುಲು ಬರೋದಿಲ್ಲ ಇಂದಕ್ಕೆ ವೀಡಿಯೋ ದಕ್ಕಲು ನಾನು ಟಿ ವಿ ಡವರ್ ವೆಯ್ಟ್ಲ ಒಂದು ಕೊರ್ರೆ ಬಲ್ಲಿ ಇಂಕಲ್ನ ದೊಡ್ಡ ಪುಂಜೋಕಲ್ನ ಒಂದು ಅಂಚೇನಾದ್ರ ಆ ವೀಡಿಯೋನ ಪೂರ ವೀಡಿಯೋನ ಆಡು ಟಿ ವಿ ದಕ್ಕಲ್ನ ಚಾನಲ್ ದಕ್ಕಲ್ನ ಬರ್ರೆ ಬಲ್ಲಿ ಬಂದು ನನಗೆ ಏನೊಂದಿಲ್ಲ ಆರು ಬರ್ಪೆಂದು ಬಂದು ತಿಕ್ತೀರು ಆರು ಇಂಕಲ್ನ ಸಮಸ್ಯೆನ ಸರಿ ಮಲ್ಪೆ ಅಂದಲ ಬಂಡೀರು ಅಂಡ್ ಆರು ಬರ್ಪುನು ಬೊಡ್ಚಿಂದು ಇಂಕಲ್ನ ಫೋನ್ಡೆ ಪಂದು ಇಂಕುಲು ಪಿದಾಡಿ ಇತ್ತಾರೆ ಆರು ಬರೋಡಂದೇ ಪಂಡೇರು ಅಂಚ ಬರ್ಪುನು ಇರು ಫೋನ್ಡೆ ಇಂಕಲ್ನ ಸರಿ ಮಲ್ಪುಡೆ ಎಂದು ಪಂಡ ಅಂತ ಆರು ಐನು ಗೊತ್ತೊಂಡೇರು ಎಂಜಿನ ಅಂದು ಎಲ್ಲ 10 ಹೆಣ್ಮಗಂಟೆ ಪಂಡೇರು ಇಂಕ್ಲೆ ಬರ್ಪುಂಡಲ್ಲ ಬರ್ಪುಚಿಂದ ಇದು ಮಾಲಾಡಿ ಮನೆಯ ಪ್ರೇತಾತ್ಮದ ರಹಸ್ಯ ಬಯಲಾಗಿದೆ ಅನ್ನುವಂಥ. ಯಾಕಂದರೆ ಮಾಲಾಡಿ ಮನೆಯಲ್ಲಿ ಇದ್ದಂತಹ ಪ್ರೇತಾತ್ಮ ಮಾಯ ಆಗಿ ಹೋಗಿದೆ. ಕಾರಣ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಈಗ ಇಲ್ಲ ಬಹುಶಃ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ಕುತ್ತಿಗೆ ಹಿಡಿತಾ ಇಲ್ಲ, ಬಟ್ಟೆಗೆ ಬೆಂಕಿ ಬೀಳ್ತಾ ಇಲ್ಲ, ಪಾತ್ರೆಗಳ ಶಬ್ದವೂ ಕೂಡ ಎಲ್ಲವೂ ಕೂಡ ಮಾಯ, ಯಾರೋ ಓಡಿದಂತೆ ಆಗ್ತಾ ಇರುವಂಥ ಅನುಭವವೂ ಕೂಡ ಇಲ್ಲ. ಜೊತೆಗೆ ಅಲ್ಲಿ ದೆವ್ವ ತೆಗೆದಿದೆ ಅನ್ನಲಾಗಿರುವಂತಹ ಚಿನ್ನ ಇತ್ತಲ್ವ, ಆ ಚಿನ್ನವೂ ಕೂಡ ಸಿಕ್ಕಿದೆ ಆ ಮನೆಯಲ್ಲಿ. ಸೊ ಹಾಗಿದ್ದಾಗ ಬಹುಶಃ ಇದು ಮಾಧ್ಯಮಗಳ ಕಾರ್ಯಕ್ರಮದ ಇಂಪ್ಯಾಕ್ಟ್ ಅಂತ ಅನ್ಕೊಳ್ತೀವಿ. ಸೊ ಹಾಗಿದ್ದಾಗ ನಾವು ಇವತ್ತಿನ ಚರ್ಚೆನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯರಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಪವಾಡ ರಹಸ್ಯ ಬಯಲು ತಜ್ಞರು. ಇವರು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ರು ಭಾನುವಾರ. ಸೊ ಅಲ್ಲಿಗೆ ಹೋಗಿ ಏನು ಅಲ್ಲಿನ ವಾಸ್ತವತೆ, ಸತ್ಯಾಸತ್ಯತೆ ವಿಮರ್ಶೆ ಮಾಡ್ತೀನಿ, ಸತ್ಯಾನ್ವೇಷಣೆ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಹಾಗಿದ್ದಾಗ ಅವರು ಹೇಳಿದಂತಹ ಸಂದರ್ಭದಲ್ಲೇ ಬಹುಶಃ ಅಲ್ಲಿದ್ದಂತಹ ಸೃಷ್ಟಿಸಿರುವಂತಹ ಪ್ರೇತಾತ್ಮ ಅಲ್ಲಿಂದ ಮಾಯ ಆಗಿರಬಹುದು ಅನ್ನುವಂಥ ನಮ್ಮ ಭಾವನೆ. ಸೊ ಹಾಗಿದ್ದಾಗ ಆತ್ಮೀಯರಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹುಲಿಕಲ್ ನಟರಾಜ್ ಸರ್, ಪವಾಡ ರಹಸ್ಯ ಬಯಲು ತಜ್ಞರು. ಸರ್ ಒನ್ಸ್ ಅಗೇನ್ ವೆಲ್ಕಮ್ ಇವತ್ತಿನ ಕಾರ್ಯಕ್ರಮಕ್ಕೆ. ಎಸ್ ಸರ್, ನಮಸ್ತೆ. ನಮಸ್ಕಾರ ಎಲ್ಲರಿಗೂ ಕೂಡ ಶುಭ ಸಂಜೆಯ ಕಾಮನೆಗಳು. ನಮಸ್ತೆ ಸರ್. ಎಸ್ ಸರ್, ವೆಲ್ಕಮ್ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ಜೊತೆಗೆ ಬಹಳಷ್ಟು ಇಂತಹ ಘಟನೆಗಳನ್ನ ವರದಿ ಮಾಡಿದ್ದಾರೆ ಅವರ ಜೀವನದಲ್ಲಿ, ಅವರ ಒಂದು ವೃತ್ತಿ ಬದುಕಿನಲ್ಲಿ. ಸೊ ಹಾಗಿದ್ದಾಗ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಸರ್, ಆತ್ಮೀಯರಿಂದ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರು, ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪು ಶೆಟ್ಟಿಗಾರ್ ಅವರು ಇದ್ದಾರೆ. ಆತ್ಮೀಯರಿಂದ ಸ್ವಾಗತ ಸರ್. ದೀಪು ಶೆಟ್ಟಿಗಾರ್ ಅವರಿಗೆ ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ನಾನು ಈ ಹಿಂದೆಯೂ ಕೂಡ ನಮ್ಮ ಪ್ಯಾನೆಲ್ ಇರುವಂತಹ ಅತಿಥಿಗಳ ವಿಚಾರವಾಗಿಯೂ ಕೂಡ ನಾನು ಮಾತನಾಡ್ತೀನಿ. ಜೊತೆಗೆ ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಮುಕ್ತವಾಗಿರುವಂಥ ಅವಕಾಶ ಇದೆ. ಸೊ ಹಾಗಿದ್ದಾಗ ಕಳೆದ ಬಾರಿಯೂ ಕೂಡ ತಮ್ಮ ಕರೆಗಳನ್ನು ನಾನು ತೆಗೆದುಕೊಂಡಿದ್ದೆ. ಈ ಬಾರಿಯೂ ಕೂಡ, ಯಾಕಂದ್ರೆ ಅಲ್ಲಿರುವಂತಹ ಪ್ರೇತಾತ್ಮ ಇಲ್ಲ, ಈಗ ಮಾಯ ಆಗಿ ಹೋಗಿದೆ. ಈಗ ನಮ್ಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲಾ ಸಮಸ್ಯೆಗಳು ಬಗೆಹರಿದಿದೆ ಅನ್ನುವಂಥದ್ದು ಆ ಮನೆಯವರು ಹೇಳ್ತಾರೆ, ಅಂದ್ರೆ ಆ ಮನೆಯ ಯಜಮಾನರು ಹೇಳ್ತಾರೆ. ಸೊ ಹಾಗಿದ್ದಾಗ ಏನು ಕಳವಾಗಿರುವಂತಹ, ಅಂದ್ರೆ ದೆವ್ವ ತೆಗೆದುಕೊಂಡು ಹೋಗಿರುವಂತಹ ಚಿನ್ನವೂ ಕೂಡ ಸಿಗುತ್ತೆ ಅಂತ ಬಂದಾಗ ಬಹುಶಃ ಇದು ಮಾಧ್ಯಮಗಳ ಒಂದು ಸುದ್ದಿ ಬಿತ್ತರ ಮಾಡಿರುವಂತಹ ಇಂಪ್ಯಾಕ್ಟ್ ಅಂತ ಅನ್ಕೊಳ್ತೀವಿ ನಾವು ಬಹುಶಃ. ಸೊ ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತೆ ಪ್ರೇತಾತ್ಮದು. ಸೊ ಹಾಗಿದ್ದಾಗ ಇದು ಮಾಧ್ಯಮಗಳ ಇಂಪ್ಯಾಕ್ಟ್ ಅಂತ ಅನ್ಕೊಳ್ತೀವಿ ನಾವು ಬಹುಶಃ. ಬಹಳಷ್ಟು ಜನ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ತೀರಾ, ತಮ್ಗಳಿಗೆ ಕೆಲಸ ಇಲ್ವಾ ಅನ್ನೋದು. ಬಹುಶಃ ಕೆಲಸ ಇದೆ. ಬಹುಶಃ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ರಿಂದ ಬಹುಶಃ ಅವರ ಸಮಸ್ಯೆ, ಮನೆಯ ಸಮಸ್ಯೆ ಬಗೆಹರಿದಿದೆ ಅನ್ನುವಂಥದ್ದು ನಮ್ಗಳ ಭಾವನೆ. ಸೊ ಹಾಗಿದ್ದಾಗ ತಮ್ಮ ಅಭಿಪ್ರಾಯ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ತಮ್ಮ ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ನಾನು ನೇರವಾಗಿ ಫಸ್ಟ್ ಸೆಕ್ಷನ್ ಹೋಗ್ತಾ ಇದ್ದೀನಿ. ಹುಲಿಕಲ್ ನಟರಾಜ್ ಅವರ ಜೊತೆ, ಪವಾಡ ರಹಸ್ಯ ಬಯಲು ತಜ್ಞರು. ಎಸ್, ತಾವುಗಳು ಯಾವಾಗ ಭಾನುವಾರ ಹೋಗ್ತೀನಿ ಆ ಮನೆಗೆ, ಏನಾಗಿದೆ ಅಂತ ಸತ್ಯಾನ್ವೇಷಣೆ ಮಾಡ್ತೀನಿ ಅನ್ನೋದು ಯಾವಾಗ ಹೇಳ್ತೀರಿ? ಆ ಸಂದರ್ಭ ನೇರವಾಗಿ ಮನೆಯವರು ಹೇಳ್ತಾರೆ ಬರುವಂಥದ್ದು ಬೇಡ ಅನ್ನುವಂಥದ್ದು. ಇಲ್ಲಿ ತನಕ ಅಂತ ಬಂದಾಗ ಮನೆಯವರು ಮನೆಯನ್ನ ಖಾಲಿ ಮಾಡಿ ಹೊರಟಿದ್ರು. ಅಂದ್ರೆ ಆ ಒಂದು ಭೂತದ ಮನೆಯಲ್ಲಿ, ಪ್ರೇತದ ಮನೆಯಲ್ಲಿ ನೀರವ ಮೌನ ಆಗಿತ್ತು. ಅಂದ್ರೆ ಯಾರು ಇಲ್ವಾ, ಬಹುಶಃ ನಾವು ಅನ್ಕೊಂಡಿದ್ವಿ ಪಾಪ ಆ ಕಾಟ ತಾಳಲಾರದೆ ಹೋದ್ರು ಅನ್ನುವಂಥದ್ದು. ಆದ್ರೆ ಹುಲಿಕಲ್ ನಟರಾಜ್ ಅವರು ಬರ್ತಾರೆ ಅನ್ನುವಂಥದ್ದು ಬಹುಶಃ ಇರಬಹುದೇನೋ ಗೊತ್ತಿಲ್ಲ. ಆದ್ರೆ ಮನೆಯವರು ಈಗ ಮತ್ತೆ ಬಂದಿದ್ದಾರೆ ಆ ಮನೆಗೆ. ಜೊತೆಗೆ ಅದು ಒಳ್ಳೆಯ ವಿಷಯ, ಅವರ ಮನೆಗೆ ಅವರು ಬರಬೇಕು, ಅಲ್ಲಿ ನೆಮ್ಮದಿಯಿಂದ, ಖುಷಿಯಿಂದ, ಸಂತೋಷದಿಂದ ಇರಬೇಕು, ಅವರ ಮುಖದಲ್ಲಿ ನಗು ಇರಬೇಕು, ಭಯ ಇರಬಾರ್ದು. ಇದೇ ನಮ್ಮ ಕಾಳಜಿ, ಇದೇ ನಮ್ಮ ಆಶಯ. ಸೊ ಹಾಗಿದ್ದಾಗ ಅದು ಆಗಿದೆ. ಆ ಮನೆಯ ಹಕ್ಕುದಾರರು, ಆ ಮನೆಯ ಯಜಮಾನರು ಆ ಮನೆಗೆ ಬಂದಿದ್ದಾರೆ. ಸೊ ಇದಾಗಬೇಕು. ಜೊತೆಗೆ ಅವರು ಯಾವುದೇ ರೀತಿಯ ಭಯ ಇಲ್ಲದೆ ಆ ಮನೆಯಲ್ಲಿ ಬದುಕಬೇಕು ಖುಷಿಯಿಂದ.
ಅದು ಬದುಕ್ತಾ ಇದ್ದಾರೆ. ಆ ರೀತಿಯ ಖುಷಿ ಈಗ ಮತ್ತೆ ಮರಳಿ ಬಂದಿದೆ. ಇದು ಖುಷಿಯ ಸಂಗತಿ. ಹಾಗಿದ್ದಾಗ ಆ ದೈವ ದೇವರು ಅವರಿಗೆ ಮತ್ತಷ್ಟು ಒಳ್ಳೆಯದನ್ನ ಮಾಡ್ಲಿ ಆ ಕುಟುಂಬಕ್ಕೆ. ಇದೇ ನಮ್ಮ ಹಾರೈಕೆ, ಇದನ್ನೇ ನಮ್ಮದು ದೈವ ದೇವರಲ್ಲಿ ಕೇಳುವಂಥದ್ದು. ಸೊ ಹಾಗಿದ್ದಾಗ ಫಸ್ಟ್ ರಿಯಾಕ್ಷನ್ ಸರ್, ಹುಲಿಕಲ್ ನಟರಾಜ್ ಸರ್, ಈಗ ಎಲ್ಲವೂ ಕೂಡ ಸರಿಯಾಗಿದೆ, ಪ್ರೇತಾತ್ಮ ಮಾಯವಾಗಿ ಹೋಗಿದೆ, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಪ್ರಪ್ರಥಮವಾಗಿ ತಮ್ಮ ಮಾಧ್ಯಮಕ್ಕೆ ಹೃದಯ ಸ್ಪರ್ಶಿಯಾದ ಅಭಿನಂದನೆಗಳು. ಎಸ್ ಸರ್. ಅದಕ್ಕಿಂತ ಮುಂಚೆ ನಾನು ದಕ್ಷಿಣ ಕನ್ನಡದ ಜಿಲ್ಲೆಯ ದೇವರ ನಾಡು ಅಂತ ಹೇಳಿ ಕರಿತೀವಿ, ನಂಬಿಕೆಯ ನಾಡು, ಬುದ್ಧಿವಂತರ ನಾಡು ಅಂತ ಹೇಳಿ ಕರಿತೀವಿ. ಎಂಥದೇ ಬುದ್ಧಿವಂತರಾದ್ರೂ ಒಂದಲ್ಲ ಒಂದ್ಸಲಿ ನಾವಾಗ್ಲಿ ದೇವರಾಗ್ಲಿ ಎಲ್ಲರೂ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡೋದು ಸಹಜ, ತಿದ್ದುಕೊಳ್ಳೋದಿದೆಯಲ್ಲ ಅತ್ಯಂತ ದೊಡ್ಡ ಗೌರವ ಅಂತ ನಾನು ನಂಬ್ಕೊಂಡಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಕೆಲವರು ನಮ್ಮ ಕಾರ್ಯಕ್ರಮ ಆದ್ಮೇಲೆ, ಈ ಕಾರ್ಯಕ್ರಮ ಆದ್ಮೇಲೆ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯ ಅವಹೇಳನ ಮಾಡೋ ಹಾಗೆ ಮಾತನಾಡಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಮತ್ತು ನಮ್ಮ ಪತ್ರಕರ್ತರು ನಕ್ಕಿದ್ದು ಬೇರೆ ವಿಷಯ. ನಕ್ಕಿದ ವಿಷಯ ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ದಲೆ ಅಲ್ಲಿರೋಂಥ ವ್ಯಕ್ತಿ ಒಂದಿಷ್ಟು ಭಾಷೆಯ ಲ್ಯಾಂಗ್ವೇಜ್ ಇದೆಯಲ್ಲ, ಆ ಲ್ಯಾಂಗ್ವೇಜ್ ಮಾತನಾಡಿದ್ದು ಆ ವ್ಯಕ್ತಿ ಒಂದೇ ಸೆಕೆಂಡು. ಯಾಕೆ ನಗ್ತಾರೆ ಬೋಳಿ ಮಕ್ಕಳು ಅಂತ, ಒಂದೇ ಸೆಕೆಂಡು. ಆದ್ರೆ ಆ ವರ್ಡ್ ಟ್ರೋಲ್ ಆಗಿದೆಯಲ್ಲ, ಇಡೀ 17 ದೇಶದಲ್ಲಿ ಟ್ರೋಲ್ ಆಯ್ತಲ್ಲ, ಮಿಲಿಯನ್ ಗಟ್ಲೆ, 5.81 ಮಿಲಿಯನ್ ಗಟ್ಲೆ ಜನ ನೋಡಿದ್ರಲ್ಲ. ರಿಯಲಿ ರಿಯಲಿ ಗ್ರೇಟ್. ನಮ್ಮನ್ನು ಈಗಾರು ಪ್ರಚಾರ ಮಾಡಿದ್ರಲ್ಲ ಅಂತ ಹೇಳಿ ನಾನು ಸಂತೋಷ ಪಡ್ತೆ. ಮೂರ್ಖತನಕ್ಕೆ ಬೆಲೆ ಇದೆ ಅನ್ನೋದು ಇದಕ್ಕೆ. ಒಳ್ಳೇದಕ್ಕೆ ಸತ್ಯ ಮತ್ತು ಸುಳ್ಳು ಅಣ್ತಂದಿರು ಒಂದು ಮನೆ ಬಾಕ್ಲಿಂದ ಪ್ರಪಂಚ ಸುತ್ಕೊಂಡು ಬರಕ್ ಹೊರಟ್ರೆ ಸತ್ಯ ಇನ್ನೂ ಅಲ್ಲೇ ಇರುತ್ತೆ, ಸುಳ್ಳು ಇಡೀ ಪ್ರಪಂಚ ಸುತ್ಕೊಂಡ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ಆದ್ರೆ ಇಲ್ಲಿ ನಾನ್ ಬಂದಿದ್ದು ಸಮಸ್ಯೆ ಮೂಲ ಗೊತ್ತಿದೆ, ಎಲ್ಲರಿಗೂ ಗೊತ್ತು, ಓಪನ್ ಸೀಕ್ರೆಟ್ ಇದು. ಆದ್ರೆ ಹೇಳುವಂತ ವ್ಯವಸ್ಥೆ ಏನಾಗುತ್ತೆ ಅಂದ್ರೆ ನಾವೇನೋ ಹೇಳಕ್ ಹೋದ್ರೆ ಇನ್ನೇನೋ ಅವಘಡ, ಮತ್ತೇನೋ ಆದ್ರೆ. ಇದನ್ನ ನಾನು ಬಹಳ ಮಾನಸಿಕವಾಗಿ ಮನಃಶಾಸ್ತ್ರವನ್ನ ಓದಿರೋದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊಂಡು ಅರ್ಥೈಸ್ಕೊಂಡು ನಾನು ನಿಮ್ ಮುಂದೆ ಮಾತನಾಡ್ಲಿಕ್ಕೆ ಹೊರಡ್ತೀನಿ. ಮರು ದಿವಸ ನಾನು 3:55 ಬೆಂಗಳೂರಿಗೆ ಬಂದೆ. ನಾನು ಹೋದ್ರೆ ಅಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಕೊಡ್ಲಿಲ್ಲ ಅಂದ್ರೆ, ನೀವ್ ಯಾರು ನಮ್ಮ ಮನೆಗೆ ಬರ್ಬೇಕು, ಬರಕ್ಕೆ ನೀವ್ ಯಾರು ಅಂತ ಕೇಳಿದ್ರೆ ಒಳ್ಳೇದಾಗಿದ್ರೆ ಎಲ್ಲರೂ ಸ್ವೀಕರಿಸ್ತಾರೆ. ಅರ್ಥ ಮಾಡ್ಕೋಬೇಕು, ಒಳ್ಳೇದಾದ್ರೆ ಎಲ್ಲರೂ ಅದರ ಪಾಲುದಾರರಾಗಿರ್ತಾರೆ, ಕೆಟ್ಟದ್ದಾದ್ರೆ ಅದನ್ನೇ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ. ಅದಕ್ಕೆ ನಾನು ಮಾಡೋದಕ್ಕಿಂತ ಮುಂಚೆ ನೋಡಿ 387 ಜನ ಅಂದ್ರೆ ಒಬ್ಬ ವ್ಯಕ್ತಿ ಹೇಳಿದಾನೆ, ಆ ಪ್ರೇತಾತ್ಮ ನಿನ್ನನ್ನು ಸಾಡುತ್ತೆ, ನೀನು ಅದ್ರಿಂದಲೇ ಸಾಯ್ತೀಯ, ಪ್ರತಿಯೊಂದು ನಿಮ್ಗೆ ಆಗ್ತೇನೆ, ನೀನ್ ಅದ್ರಿಂದಲೇ ಸಾಯ್ತೀಯ. ಎಷ್ಟು ಭಾಷೆಯಲ್ಲಿ ಬರ್ದಿದ್ದಾರೆ ಅಂದ್ರೆ ನನಗೆ ಇನ್ಯಾರಾಗಿದ್ರೆ ಮಾನಸಿಕವಾಗಿ ಜರ್ಜರಿತರಾಗ್ತಿದ್ರೇನೋ, ಹುಚ್ಚರಾಗ್ತಿದ್ರೇನೋ. ನಿಮಗೆ ಗೊತ್ತಿದೆ, ಒಬ್ಬ ಕಲಾವಿದ ಇಡೀ ಜಗತ್ತನ್ನ ಗೆಲ್ತಾನೆ, ಒಂದು ಸಣ್ಣ ಕೋಪವನ್ನ ತಡೆಯಕ್ಕಾಗ್ದಲೆ ಇಡೀ ಆ ಕಲೆ ಸರ್ವನಾಶ ಆಗ್ಬಿಡುತ್ತೆ, ಅಷ್ಟು ಮಟ್ಟಿಗೆ ಹೋಗ್ಬಿಡುತ್ತೆ. ಹಾಗೆ ಆ ಕೋಪ ಅವ್ರು ಅಂದ್ರೂ ಕೋಪ ಕೈಗೆತ್ಕೊಂಡಿದ್ರೆ ನಮ್ಮ ಇಡೀ ಕುಟುಂಬ ಆ ತರದ ಬಯಸ್ಕೋಬೇಕಂತೇಳಿ ಇಡೀ ಕುಟುಂಬನೂ ಕೂಡ ಜರ್ಜರಿತರಾಗಿದ್ರೆ ಇವ್ರು ಯಾರ್ಯಾರು ತಂದು ಕೊಡ್ತಿದ್ರ, ಏನಾರಾಗ್ಲಿ. ಹುಲಿಕಲ್ ನಟರಾಜ್ ಒಬ್ಬ ಹೋಗ್ಬೋದು, ಹುಲಿಕಲ್ ನಟರಾಜಿನವ್ರನ್ನ ಸಾಯಿಸ್ಬಿಡ್ಬೋದು, ಹುಲಿಕಲ್ ನಟರಾಜನ ಒಬ್ಬ ಇನ್ನೇನೋ ಅನ್ಬೋದು, ಡ್ಯಾಶ್ ಅನ್ಬೋದು. ಆದ್ರೆ ನನಗ್ ಕುಡಿಯೋದೇನಂದ್ರೆ ಆ ಮಾಲಾಡಿಗೆ ನಾನು ಬರ್ತೀನಿ ಅಂತ ಅಂದಾಗ ನಮ್ಮ ಹುಡುಗರನ್ನಾಗ್ಲಿ ಅಂತ ಪೊಲೀಸ್ ಸ್ಟೇಷನ್ ಒಂದು ಅನುಮತಿ ಕೊಡಬೇಕು. ಅವ್ರ್ಯಾರು ನುಗ್ಗಿದ್ರು ನಾವು ನುಗ್ಗಕ್ಕಾಗಲ್ಲ, ಅನುಮತಿ ಬೇಕು. ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಆಗ ಅಲ್ಲಿಗೆ ಹೋಗಿ ಆ ಹುಡುಗನ ರಾಜು ಅಂತಕ್ಕಂಥವ್ರನ್ನ ಕಳ್ಸಿದ್ಕೆ ಅಲ್ಲಿಂದ ಬಂದು ಉತ್ತರ ಏನ್ ಗೊತ್ತಾ, ಬಂತು, ಹುಲಿಕಲ್ ನಟರಾಜ್ ನಮ್ಮ ಮನೆಗ್ ಬರೋದ್ ಬೇಡ,
ಬೇಡ, ಎಲ್ಲ ಸಮಸ್ಯೆ ಬಗೆಹರಿದಿದೆ. ನಂಬರ್ 1. ನಂಬರ್ 2, ಒಡವೆ ಚರ್ಚೆ ಮಾಡಿದ್ದೀನಿ ನಾನು, ನಿಮ್ಗೆ ಹಾಕೋಣ ಅಂತ ಅನ್ಕೊಂಡಿದ್ದೆ. ಅವ್ರ ಜೊತೆ ಚರ್ಚೆ, ಒಡವೆ ಹೋಗಿತ್ತಲ್ಲ ಬಂದ್ಬಿಡ್ತು ಅಂತ ಒಂದು ವಿಡಿಯೋ ಸಮೇತ ಬೀರಿಂದ ಆಕೆ ತೆಗಿಯೋದು ಕೂಡ ಒಡವೆ. ಆಮೇಲೆ ನಾವು ಬರ್ತೀವಿ ಅಂತ ಅಂದಾಗ 28 ದಿವಸ ಮದುವೆಗೆ ಹೋಗ್ತೀನಿ ಅಂತ ಹೇಳುವಂತ ಆ ಮನಸ್ಸುಗಳು, ನೀವು ಬರೋದ್ ಬೇಡ, ನಮ್ದೆಲ್ಲ ಸಮಸ್ಯೆ ಬಗೆಹರಿದಿದೆ. ಆ ಹೆಣ್ಣು ಮಗನು ಕೂಡ ನಿಮಗೆ ಬೇಕಾದಾಗ ಯಾವ ಟಿವಿಲಿ ತೋರ್ಸೋದ್ ಬೇಡ, ಯಾವ ಇದು ತೋರ್ಸೋದ್ ಬೇಡ, ನಾವೆಲ್ಲ ಸಮಸ್ಯೆ ಬಗೆಹರಿಸಿಗೆ ಪರ್ಸನಲ್ ಆಗಿ ಮಾತನಾಡ್ತೀವಿ ಅಂತ ಕೇಳ್ಕೊಳ್ಳೋದಿದೆಯಲ್ಲ, ಮನಪರಿವರ್ತನೆ. ಯಾರೋ ಒಂದು ಒಬ್ಬ ಮನುಷ್ಯ ಮಾಡಿದ್ಕೆ ಇಡೀ ಕುಟುಂಬ ನೋವು ತಿನ್ನುತ್ತಲ್ಲ. ಎಳೆ ಮಕ್ಕಳು ಕೂಡ ಇದ್ರಲ್ಲಿ ನೋವು ತಿಂತಾರ, ಭಾಗಿದಾರರಾಗ್ತಾರಲ್ಲ. ಇದನ್ನ ಆಹಾರ ಲಕ್ಷಾಂತರ ಜನ ಇದ್ದಾರಲ್ಲ. ಈಗ ಅದಕ್ಕೆ ಎಲ್ಲ ನೀವು ಹೇಳ್ತಾ ಇದ್ರಿ, ಪಿಶಾಚಿ ಎಲ್ಲ ಕಾಣದ ಒಂದು ಮನಸ್ಸು, ಅಲ್ಲಿಗೂ ಗೊತ್ತಾಗುತ್ತೆ. ನಾನು ಪದೇ ಹೇಳೋದು ಬೇಡ, ಓಪನ್ ಸೀಕ್ರೆಟ್ ಅಂತ ಇದೆ. ಅಲ್ಲಿ ಸಮಸ್ಯೆ ಬಗೆಹರಿದಿದೆ. ಆದ್ರೆ ಆಸೆಗೆ ಮೂಲ ಕಾರಣವೂ ಕೂಡ ಗೊತ್ತಾಗಿದೆ, ಓಪನ್ ಮಾಡೋದು ಬೇಡ. ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಈಗ ಅಲ್ಲಿ ಪ್ರೇತ. ಆಮೇಲೆ ಇನ್ನೊಂದು ಯೋಚನೆ, ಆ ಮನೆಗೆ ಅಲ್ಲಿ ಯಾರೋ ವಾಸ್ತು ಅವರು ಮಾತಾಡ್ತಾರೆ, ಆ ವಾಸ್ತು ಸರಿ ಇಲ್ಲ ಅಂತ. 15 ಉಮೇಶ್ ಇದ್ದಾಗ ಮನೆಗೆ ಏನು ತೊಂದ್ರೆ ಇರ್ಲಿಲ್ಲ, ಈಗ ಹೆಂಗ್ ಬಂದ್ಬಿಡ್ತು 3 ತಿಂಗಳು, ಏನ್ ಹೆಂಗೆ ಮಾತಾಡ್ತಾರೆ. ಆಮೇಲೆ ಸೈಂಟಿಫಿಕ್ ವೇನಲ್ಲಿ ಮಾತಾಡ್ತಾರೆ ಅವರು, ಈ ವಾಸ್ತು ಹೇಳೋರು. ಮನೆ ಇಲ್ದವ್ರಿಗೆ ಸೈಂಟಿಫಿಕ್ ವೇ ಏನ್ ಬೇಕಾಗತ್ತೆ. ನಾನು ಹೇಳಿದೆ, ಮನೆ ಎಲ್ಲ ಚೇಂಜ್ ಬೇಕಾಗಿರೋದು ಚೇಂಜ್ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸತ್ಯ, ನಿಮ್ಗೆ ಕರ್ನಾಟಕದ ಜನತೆಯ ಪರವಾಗಿ ಆ 17 ದೇಶ 20 ದೇಶಕ್ಕೆ ಕೆಟ್ಟದಾಗಿ ಮಾತನಾಡಿ ಪರಿಚಯ ಮಾಡಿದ್ರಲ್ಲ, ಆ ವಿಕೃತ ಮನಸ್ಸುಗಳಿಗೂ ಸಾಷ್ಟಾಂಗ ನಮಸ್ಕಾರ ಹೇಳ್ತಾರೆ. ನೀವಿದ್ರೆ ಅವ್ರಿದ್ರೆ ನಾವು ಬದಲಾಗತ್ತೆ. ನಮ್ಮ ವ್ಯಕ್ತಿತ್ವವೇನು, ನಮ್ಮ ಘನತೆ ಏನಾರದ ಗೀಳಿಗಾಗಿ ಬರ್ಲಿಲ್ಲ. ಪತ್ರಕರ್ತರಿಗೆ ಸಮಯ ಇರ್ಲಿಲ್ಲ ಅಲ್ಲ ಅಂತ ಅಲ್ಲ. ಒಬ್ಬ ಬುದ್ಧಿವಂತ ನಮ್ಮ ಮನೆಗೆ ಆಗಿಗೆ ಫೋನ್ ಮಾಡ್ತಾನೆ ಅಂದ್ರೆ ಅವನಿಗೆ ಏನು ಬಿಡುವಿದ್ದಾನೆ ಅಂತ ಅಲ್ಲ, ಜ್ಞಾನ ತಿಳ್ಕೋಬೇಕು ಅಂತ. ಕೂಡ್ಲ ಟಿವಿ ಅವರಿಗೆ ಪ್ರಚಾರ ಮಾಡ್ತಾರೆ ಅಂದ್ರೆ ಅಲ್ಲಿನ ಮೂಲವನ್ನು ಹುಡುಕ್ಲಿಕ್ಕೆ ಕೊಟ್ಟಿದ್ದಾರೆ, ಪ್ರಚಾರದ ಗೀಳಲ್ಲ. ಒಬ್ಬ ವಿಜ್ಞಾನಿ ಅಲ್ಲಿ ಬಂದು ಕೂತ್ಕೋತಾರೆ ಅಂದ್ರೆ 1 ಗಂಟೆ ಕೆಲಸ ಇಲ್ಲ ಅಂತ ಅಲ್ಲ, ಪ್ರತಿಯೊಬ್ಬ ಇದೆ. ಅಲ್ಲೇನೋ ಒಂದು ಏನೋ ನಡೀತಾ ಇದೆ, ಅದರ ಮೂಲ ಹುಡುಕಿ ಪರಿಹಾರ ಕೊಟ್ರೆ ಬೇರನ್ನ ಕಿತ್ತಾಕಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂತಕ್ಕಂಥ ಕಾಟ್ಕೊಂಡು ನಾವು ಹೊರಟಿವಿ. ನಾವೇನಾದ್ರು ಅನ್ನಿಸ್ಕೊಳ್ಳಿ, ಯೋಚನೆ ಇಲ್ಲ, ಸತ್ಯ ಗೊತ್ತಾಗಿದೆ. ಪಿಶಾಚಿ ಅನ್ನುವಂತಹ ಒಂದು ಮನಸ್ಸು ಇವತ್ತು ಬದಲಾವಣೆ ಆಗಿದೆ, ಪರಿವರ್ತನೆ ಆಗಿದೆ. ಪರಿವರ್ತನೆ ಆದ, ವಾಲ್ಮೀಕಿನೂ ಪರಿವರ್ತನೆ ಆದ, ಎಲ್ಲರೂ ಪರಿವರ್ತನೆ ಆಗಿದೆ. ನಮಸ್ಕಾರಗಳು. ಥ್ಯಾಂಕ್ ಯು. ಎಸ್ ಸರ್, ಹುಲಿಕಲ್ ನಟ ಈ ಒಂದು ವಿಚಾರ, ಎಲ್ಲಿ ಹುಲಿಕಲ್ ನಟರ ಹೆಸರು ಭಾನುವಾರ ಬರ್ತೇನೆ, ನೋಡ್ತೇನೆ, ಆಮೇಲೆ ಭೇಟಿ ಕೊಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ಅದರಲ್ಲಿ ಇದ್ದಂತೂ ಒಳ್ಳೆಯ ಒಂದು ಉದ್ದೇಶ. ಯಾಕಂತ ಬಂದಾಗ ಆ ಒಂದು ಕುಟುಂಬ, ಬಡ ಕುಟುಂಬ, ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು 3 ತಿಂಗಳಲ್ಲ 1 ವರ್ಷದಿಂದ ಅನ್ನೋದು. ಯಾಕಂದ್ರೆ ಒಬ್ರು ಕರೆ ಮಾಡಿದಂತಹ ವ್ಯಕ್ತಿ ಹೇಳಿದಂತಹ ಪ್ರಕಾರ. ಸೊ ಹಾಗಿದ್ದಾಗ ಆ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದು ಹುಲಿಕಲ್ ನಟರಾಜ್ ಅವರ ಒಂದು ಮನೋಭಾವನೆ. ಸೊ ದ್ಯಾಟ್ಸ್ ವೈ ಭೇಟಿ ಕೊಡ್ತೇನೆ ಅಂತ ಹೇಳಿದ್ರು. ಬಟ್ ಬೇಡ, ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿದ್ರು. ಇದು ಬೇಕಾಗಿರೋದು, ಯಾಕಂದ್ರೆ ಸಮಸ್ಯೆ ಸರಿ ಆಗ್ಬೇಕಪ್ಪ. ವಿಚಾರ ಇಷ್ಟೇ, ಸಮಸ್ಯೆ ಬಗೆಹರಿಬೇಕು. ಸಮಸ್ಯೆ ಬಗೆಹರಿದಿದೆ, ಅದು ಖುಷಿಯ ವಿಚಾರ. ಸೊ ಹಾಗಿದ್ದಾಗ ಫಸ್ಟ್ ಸೆಕ್ಷನ್ ಸರ್, ಜಿತೇಂದ್ರ ಕುಂದೇಶ್ವರ್ ಅವರು. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಪೂರಕವಾದಂಥದ್ದು ಬಹಳ ಒಂದು ಫಲಿತಾಂಶ ಬಂದಿದೆ. ಎಷ್ಟೋ ಸಾವಿರ ಲಕ್ಷ ಜನರ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಮ್ಮ ಕುಡ್ಲದ ತಂಡಕ್ಕೆ, ಹುಲಿಕಲ್ ನಟರಾಜ್ ಅವರಿಗೆ, ಮತ್ತೆ ಮನೋವಿಜ್ಞಾನಿ ಇವರು ಅರುಣವರಿ ಭಟ್ರಿಗೆ, ಮತ್ತೆ ನನಗೂ ಅದರಲ್ಲೂ ಬರ್ತದೆ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಒಂದು ಫಲಿತಾಂಶ, ಸಕಾರಾತ್ಮಕವಾದಂತಹ ಒಂದು ಚರ್ಚೆ, ಸಮಾಜದಲ್ಲಿ ಪರಿವರ್ತನೆ, ಒಳ್ಳೆಯ ರೀತಿಯ ಪರಿವರ್ತನೆಯನ್ನ ಮಾಡಿದಂತ ಕೆಲಸಕ್ಕಾಗಿ ನಿಮಗೆ ಮೊದಲನೇದಾಗಿ ಏನು ಧನ್ಯವಾದವನ್ನು, ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅಲ್ಲಿಂದ ಮಾತಾರಂಭ ಮಾಡ್ತೇನೆ. ಅಲ್ಲಿ ಏನೋ ಒಂದು ಸಮಸ್ಯೆ ಇತ್ತು. ಅಲ್ಲಿ ಮನೆಯಲ್ಲಿದ್ದವರು ಸಂತ್ರಸ್ತರೂ ಆಗಿದ್ದರು, ಅಲ್ಲೊಬ್ಬ ಸಂಚುಕೋರನು ಅಡಗಿದ್ದ. ಇದು ನೋಡಿ, ದೇವರ ಮಾಯೆಯೋ ಏನೋ,
ತನ್ನಿಂದ ತಾನಾಗಿ ನಿಮ್ಮ ಒಂದು ಚಾನಲ್ನಲ್ಲಿ ನಮ್ಮ ಈ ಚಾನಲ್ನಲ್ಲಿ ಒಂದು ಚರ್ಚೆ ಆದ ತಕ್ಷಣ ಅಲ್ಲಿಗೆ ಭೇಟಿ ಕೊಡ್ತಾರೆ, ಪವಾಡ ರಹಸ್ಯ ಬಯಲು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಪೊಲೀಸ್ ಠಾಣೆಯಿಂದ ಆ ಮಾಹಿತಿ ಪಡೆದುಕೊಂಡಾಗ ಅಲ್ಲಿಂದ ಆದಂತಹ ಒಂದು ಪರಿವರ್ತನೆ ಇಡೀ ಸಮಾಜ ಈಗ ನೋಡ್ತಾ ಇದೆ. ಅದರ ಅರ್ಥ ಪ್ರೇತವ ಎನ್ನುವಂತ ಆ ಭಾವನೆಯನ್ನ ಹುಟ್ಟಿಸಿ, ಆ ನಕಲಿ ಒಂದು ಭಾವನೆಯನ್ನ ಹುಟ್ಟಿಸಿ ಮೊಬೈಲ್ ಮೂಲಕ ಆ ಫೋಟೋ ತೆಗೆದು ಆ ಫೋಟೋವನ್ನ ನಾನೇ ಎಲ್ಲ ಮೀಡಿಯಾಕ್ಕೆ ಹಂಚಿದೆ ಅಂತ ಹೇಳಿದಂತ ಒಬ್ಬ ವ್ಯಕ್ತಿ ಆ ವಿಚಾರ ಏನು ಅವ್ರು ಮಾಡಿದಂತಹ ಏನೋ ಒಂದು ಅವ್ರು ಮಾಡಿದ ಪ್ಲಾನ್ ವಿಫಲ ಆದಾಗ ಆ ಹತಾಶೆಯಿಂದ ನುಡಿದಂಥದ್ದು ಯಾರದು ನೆಗಡೋದು ಡ್ಯಾಶ್ ಡ್ಯಾಶ್ ಅಂತ ಹೇಳಿದಂತಹ ಒಬ್ಬ ವ್ಯಕ್ತಿ. ಹಾಗಾದ್ರೆ ಮೀಡಿಯಾದವ್ರು ಯಾರು ಅವರು ಹೋಗಿ ತಗೊಂಡು ಕಲೆಕ್ಟ್ ಮಾಡಿದಲ್ಲ, ಹೀಗೆ ನೀವು ಮೀಡಿಯಾದಲ್ಲಿ ಇಷ್ಟೆಲ್ಲ ಪ್ರಸಾರ ಮಾಡಿ ಅಂತ ಹೇಳಿ ಕಳಿಸಿದ ವ್ಯಕ್ತಿ ಅಂದ್ರೆ ಅದೇ ನಾನೇ ಅಂತ ಹೇಳ್ತಾನೆ, ಲೈವ್ ಅಲ್ಲಿ ಇದೆ ಸ್ಪಷ್ಟವಾಗಿ. ಅಂದ್ರೆ ಅಲ್ಲಿ ಅದೇ ಇದಕ್ಕೆ ವ್ಯವಸ್ಥೆಯಲ್ಲಿ ಏನಾಗಿದೆ ಅದೆಲ್ಲ ನಾನು ನೋಡಿದವ ಅಂತ ಹೇಳಿದ್ದಾನೆ. ಸೊ ಅಲ್ಲಿಂದ ಇದು ಎಲ್ಲ ವಿಚಾರಗಳು ಹೊರಗೆ ಬರಲಿಕ್ಕೆ ಬಾಹ್ಯ ಜಗತ್ತಿಗೆ ಅಥವಾ ಮೀಡಿಯಾಕ್ಕೆ ಗೊತ್ತಾಯ್ತು. ಸೊ ನಾನು ಹೇಳಿದ್ದು ಒಂದೇ, ಆ ಪ್ರೇತವನ್ನ ಯಾರು ಮೀಡಿಯಾದಕ್ಕೆ ಯಾರು ಕಳಿಸಿದ ಅಂತ ಹೇಳಿದಾರಲ್ಲ ಆ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ರೆ ಒಂದು ಎಲ್ರಿಗೂ ಗೊತ್ತಾಗ್ತದೆ. ಅಂದ್ರೆ ಎಲ್ಲಿ ತೆಗೆದ್ರು ಫೋಟೋ ನಿಜವಾದ ಪ್ರೇತವೋ ಅಥವಾ ಇವರು ಸೃಷ್ಟಿ ಮಾಡಿದ್ದೋ ಅದ ಮಾರ್ಫ್ ಮಾಡಿ ಅಥವಾ ಆ ಫೋಟೋವನ್ನ ಸುಲಭದಲ್ಲಿ ಗೊತ್ತಾಗ್ತದೆ. ಒಂದು 10 ನಿಮಿಷದ ಕೆಲಸ. ಅವರು ಪೊಲೀಸರು ಅನುಮತಿ ಕೊಡಬೇಕು ಅಥವಾ ಯಾರು ಅವರು ಮನೆಯವರು ಕೂಡ ಬನ್ನಿ ತನಿಖೆ ಮಾಡಿ ಅದು ವಿಚಾರಣೆ ಮಾಡಿ ಅಂತ ಹೇಳಿಕೊಟ್ರೆ ಅದೇ ಕ್ಷಣದಲ್ಲಿ ಸಿಕ್ಕಿ ಬೀಳುವಂತ ಅಥವಾ ಪ್ರೇತವು ಸಿಕ್ಕಿ ಬೀಳ್ತದೋ ಅಥವಾ ಪ್ರೇತವನ್ನು ಹುಟ್ಟಿಸೋರು ಸಿಕ್ಕಿ ಬೀಳ್ತಾರೆ ಅನ್ನೋಂಥದ್ದು ಸ್ಪಷ್ಟವಾಗ್ತಾ ಇತ್ತು. ಬಟ್ ಅವರು ಒಂದೇ ಬರ್ತೇನೆ ಅಂತ ಹೇಳೋ ಮಾತಿಗೆ ಪ್ರೇತ ಕಂಡು ಹೋದಂತ ಚಿನ್ನವು ಸಿಕ್ಕಿದೆ, ಅಲ್ಲಿ ಬೆಂಕಿ ಸುಡುವುದು ನಿಲ್ಲಿಸಿದೆ ಅಂತ ಹೇಳಿ ಆದ್ರೆ ಅಂದ್ರೆ ಇದ್ರ ಒಂದು ಅವರು ಒಪ್ಪಿಕೊಂಡು ಬರಬೇಡಿ ಅಂತ ಹೇಳುದಾದ್ರೆ ಇಲ್ಲಿ ಪ್ರೇತ ಹೇಳಲಿಲ್ಲ ಬರಬೇಡಿ ಅಂತ, ಅವರೇ ಹೇಳಿದ್ದಾನಂತ ಆದ್ರೆ ಇದೊಂದು ಈ ರೀತಿಯಾಗಿ ಬಗೆಹರಿದ್ರೂ ಪರವಾಗಿಲ್ಲ. ಸಮಾಜಕ್ಕೊಂದು ಸಂದೇಶ ಹೋಗಿದೆ, ಸಕಾರಾತ್ಮಕವಾದಂಥ ಒಂದು ಸಂದೇಶ ಹೋಗಿದೆ. ಅಂದರೆ ಪ್ರೇತ ಅವರು ಹೇಳಿದಾಗೆ ಹುಲಿಕಲ್ ನಟರಾಜ್ ಅವರು ಯಾರು ಹುಟ್ಟಿಸಿದ್ರು ಯಾರು ಆರಿಸಿದ್ರು ಸದ್ಯಕ್ಕಂತೂ ಬೇಡ, ಆದ್ರೆ ತಲೆಯಲ್ಲಿ ಬುದ್ಧಿ ಇದ್ದವನಿಗೆ ಇದು ಏನಾಯ್ತು ಏನಾಗ್ತದೆ ಎನ್ನುವಂಥದ್ದು ಒಂದು ಅರ್ಥ ಆಗ್ತದೆ. ಅದರ ನಡುವೆ ಒಂದು ಮಾತು, ನನಗೆ ಒಬ್ರು ತುಂಬಾ ಜನ ವಾಟ್ಸಪ್ನಲ್ಲಿ ಮೆಸೇಜ್ ಅದು ಮಾಡಿದ್ರು, ತುಂಬಾ ಜನ ಹೇಳಿದ್ರು ಅಯ್ಯೋ ಬೇಜಾರಾಗ್ತದೆ ಹೇಳಿದ್ರು. ನಾನು ಹೇಳಿದೆ ಜಸ್ಟ್ ಚಿಲ್ ಅಂತ ಹೇಳಿದೆ. ಒಂದು ವಿಷಯ ಯಾಕೆ ನೋಡ್ರಿ, ನನ್ನ 25 ವರ್ಷ 26ನೇ ವರ್ಷದ ಜೀವನದಲ್ಲಿ ಎಲ್ಲವೂ ಏನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತುಂಬಾ ಜನರಿಗೆ ಒಳ್ಳೇದಾಗುವಂಥದ್ದು. ನನಗೆ ಮನೆ ಕಟ್ಟಿಕೊಡದಿದ್ದಾಗ ಎಷ್ಟೋ ಜನರಿಗೆ ಅಂದ್ರೆ ಹಜಬನಂತಗೂ ಕೂಡ ಮನೆ ಕಟ್ಟಬೇಕು ಅಂತ ನಾನು ವರದಿ ಮಾಡಿದಾಗ ಅದರ ಪರಿಣಾಮವಾಗಿ ಯಾರೋ ಒಳ್ಳೆ ಮನಸ್ಸುಗಳು ಮನೆ ಕಟ್ಟಿಸಿಕೊಟ್ರು. ಅಂದ್ರೆ ಈ ತರದ ಅನೇಕ ಕೆಲಸಗಳು. ಅದರ ಜೊತೆಯಲ್ಲಿ ಯಾರೋ ಒಬ್ಬ ಹುಡುಗ ಪರೀಕ್ಷೆಯಲ್ಲಿ ಏನು ಬರೆಯಲಿಕ್ಕೆ ಓದ್ಲಿಲ್ಲ, ಹೆದರಿಕೆ ಪರೀಕ್ಷೆ ಎದುರಿಸಲಿಕ್ಕೆ ಹೆದರಿಕೆ ಆಗಿ ಏನೋ ಕಿಡ್ನಾಪಿನ ಕತೆ ಕಟ್ಟಿದ್ದನ್ನು ನಾನೊಬ್ಬ ಪತ್ರಕರ್ತನಾಗಿ ಅದನ್ನ ಬೇಲ್ ಮಾಡಿದ್ದೇನೆ. ಇದೇ ರೀತಿ ಅನೇಕ ಅಂದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ನನ್ಗೆ ಹೇಳಿದ್ರು ಅವ ಯಾರುವ ಅಂತ ಏಕವಚನದಲ್ಲಿ ಇನ್ನೊಬ್ಬ ಪತ್ರಕರ್ತರು ಬೈದಿದ್ರು. ನನಗೆ ಅದು ಬೇಜಾರಾಗುದು. ಆ ಮನಸ್ಸುಗಳಿಗೆ ಆ ಹೊತ್ತಿನಲ್ಲಿ ಅದು ನಿಜ ಅಂತ ನಂಬಿರ್ತಾರೆ, ಒಪ್ಪಿಕೊಳ್ಳುವಂತ ಇದಿಲ್ಲ. ಅವರು ಮುಗ್ಧವಾಗಿ ನಂಬಿರ್ತಾರೆ ಕೆಲವರು, ಇನ್ನು ಕೆಲವರದ್ದು ಅಂದ್ರೆ ಆಗ ಬೈತಾರೆ. ಅದನ್ನ ನಾವು ಏನು ಏನು ಅವರ ಬಾಣವನ್ನ ಬಿಟ್ಟ ಬಾಣವನ್ನು ಏನು ಹೂವಿನ ಹಾರವಾಗಿ ಇರಿಸಿಕೊಳ್ಳೋದು ನಮ್ಮದು. ಸೊ ಇದನ್ನು ಇಂತಹ ಟ್ರೋಲ್ಗಳನ್ನು ನಾನು ಅದೊಂಥರ ಹೂವಿನ ಹಾರವಾಗಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ, ಬಾಣ ಬಿಟ್ಟರು ಕೂಡ. ಮತ್ತೊಂದು ಅದರಲ್ಲಿ ಅಂದ್ರೆ ಕೆಲವರು ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅರ್ಧಮರ್ಧ ತಿಳಿದೋ ಈ ರೀತಿ ಮಾಡಿರ್ತಾರೆ. ಆದ್ರೆ ಕೆಲವೊಂದು ಅರೆಬ ಅಥವಾ ತಾವು ಝಡ್ ಏನು ಹೇಳ್ತಾರಲ್ಲ ಈಗ್ರೇಷನ್, ಅಲ್ಲಿಯ ಕೆಲವೊಂದು ಸಂರಕ್ಷಣೆ ಮಾಡ್ತೇವೆ, ದೈವ ಸಂರಕ್ಷಣೆ ಮಾಡ್ತೇವೆ, ಜಾನಪದ ಮಾಡ್ತೇವೆ ಹೇಳುವಂತ ಎಳೆಯ ಒಂದು ಮನಸ್ಸುಗಳಿಗೆ ಅಥವಾ ಸಣ್ಣ ಮನಸ್ಸಿನವರಿಗೆ ಅವರು ಅದನ್ನ ಟ್ರೋಲ್ ಮಾಡುವಾಗ ಹೇಳಿದ್ರು ಆಯಗ ಅಂಚನೆ ಪಡಿ ಆಯನ ಬಾಯರ ಮಂಡೆಡುಂಡು ಅಂತ. ಆ ಹೇಳಿದಂತ ದೈವ ಸಂರಕ್ಷಣೆ ಹೇಳುವಂತ ವಯಸ್ಸು ಅವನಿಗೆ ಇದಾಗ್ಲಿಕ್ಕಿಲ್ಲ. ನನಗೆ 26ನೇ ವರ್ಷ ಅನುಭವ, ದೈವ ಆರಾಧನೆಯಿಂದ ಹಿಡಿದು ಎಲ್ಲಾ ಪತ್ರಿಕೆ ಎಲ್ಲ ವಿಷಯದಿಂದ. ಮತ್ತೆ ಬೈದ ಬಳಿಕ ಅವ ದೈವಗಳ ಸಂರಕ್ಷಣೆ ಮಾಡುವಂತೆ ಆರಾಧನೆ ದೈವಗಳ ಇರ್ಲಿ ಬಿಡಿ ಅದೊಂದು ಎರಡು. ಆದ್ರೆ ಅವರ ಮನಸ್ಥಿತಿ ನೋಡಿ, ಏನು ಒಂದು
ಈ ತುಳು ಜಾನಪದ ಅಥವಾ ಇಲ್ಲಿಯ ತುಳುವಿನ ಸಂಸ್ಕೃತಿ ದೈವಾರಾಧನೆ ಭೂತಾರಾಧನೆ ಸಂಸ್ಕೃತಿಯನ್ನ ಯಾವುದೋ ತಮ್ಮ ಸ್ವಾರ್ಥಕ್ಕೋಸ್ಕರವೋ ತಮ್ಮ ಮನಸ್ಸಿನ ವೈಕಲ್ಯಕ್ಕೋಸ್ಕರವೋ ಏನೋ ಸಮಸ್ಯೆಗಳಿಗೋಸ್ಕರವೋ ಅದನ್ನ ಬಳಸ್ಕೊಂಡು ತಾವೇನಾದ್ರೂ ಸಂಪಾದನೆ ಮಾಡಬಹುದು ಅಥವಾ ಆ ಕದ್ದ ಚಿನ್ನವನ್ನ ಬಳಸ್ಕೊಂಡು ಆದ್ರೂ ಮಾಡಬಹುದು. ಚಿನ್ನ ಹೇಗೆ ಬಂತು ನೋಡಿ ಮತ್ತೆ. ಅಂತಹ ಮನಸ್ಸುಗಳನ್ನ ನಾವು ಆ ತರ ಮಾಡಬಾರ್ದು. ಅಂದ್ರೆ ಜನರಿಗೆ ಮಂಗ ಮಾಡಬೇಡಿ, ಗಳನ್ನು ಹಿಡ್ಕೊಂಡು ಇಂಥ ವಿಚಾರಗಳನ್ನು ಹಿಡ್ಕೊಂಡು ಮೋಸ ಮಾಡಬೇಡಿ ಎನ್ನುವಂತ ಒಳ್ಳೆ ಸದಾಶಯದ ಸಂದೇಶವನ್ನ ಜನರ ಮುಂದಿಡುವಾಗ ನಾವು ನೀವು ನಮ್ಮ ಕೂಡ್ಲ ಇರ್ಬೋದು, ಇಲ್ಲಿಯ ಕರಾವಳಿ ತುಳುನಾಡಿನ ಸಂಸ್ಕೃತಿಯನ್ನು ಅತ್ಯಚ್ಚು ಜನರ ಮನೆಗೆ ತಲುಪಿಸಿದ್ದವರು. ನಾನು ನನ್ನ ವ್ಯಕ್ತಿಗತ ಬದುಕಿನ ಅದೇ ಅತಿಯಾದ ಪ್ರೀತಿ ತುಳುನಾಡಿನ ಬಗ್ಗೆ ನಾವು ಅದನ್ನು ಆಚರಿಸಿಕೊಂಡು ಅಥವಾ ಜೀವನದ ಇಂಥದ್ದನ್ನೆಲ್ಲ ಮಾಡಿಕೊಡುವಾಗ ಇವರು ನಿನ್ನೆ ಮೊನ್ನೆ ಇದನ್ನ ಪ್ರಚಾರ ಏನು ಇನ್ಸ್ಟಾ ಇದರಲ್ಲಿ ನನ್ನ ಫಾಲೋವರ್ಸ್ ಎಷ್ಟು ಏತುಂಡು ಅಂತ ಹೇಳ್ಕೊಂಡು ಮೆರೆಯುವಂತ ಇತ್ತೀಚಿನ ಬಂದವರು ಇಂಥ ಗಿಮಿಕ್ಗಳ ಟ್ರೋಲ್ ಮಾಡಿಕೊಂಡು ಬೈದದ್ದನ್ನ ಟ್ರೋಲ್ಗಳಿಂದ ಹೆಸರು ಮಾಡಿಕೊಂಡಂತ ಒಂದು ಕೆಲವು ಒಂದು ವ್ಯಕ್ತಿತ್ವಗಳು ಸಂಭ್ರಮಿಸಿದ್ದು. ಅದರಲ್ಲೂ ಕೂಡ ಹೇಳುದು ನಾನು ಏನು ಜವಾಬ್ದಾರಿ ಉಂಡು ಎಂಕ್ ಬೆಂಗಳೂರು RSS ಜವಾಬ್ದಾರಿ ಯಾನು ಇರ್ ನಮ್ಮ ಬೇಟಪೂರ ಯಾನು ಇದನ್ನ ಲೈಕ್ ಮಲ್ಪ ಇರಿಗೆ ಏಕವಚನ ಅಲ್ಲ ಅಂದ್ರೆ ಆ ರೀತಿ ಇನ್ನೊಂದ್ಸರಿ ನಿಮ್ಮ ಆ ಆರ್ಟಿಕಲ್ ತುಂಬಾ ಒಳ್ಳೆದಾಗಿದೆ, ಅದು ಒಳ್ಳೇದಾಗಿದೆ, ಇದು ಒಳ್ಳೇದಾಗಿದೆ, ಇದು ಮಾತ್ರ ನನಗೆ ಕಲ್ಜಿಗದ ಬಗ್ಗೆ ಆರೋಪ ಮಾಡ್ತಾಗ್ಲಿಲ್ಲ, ಹಾಗಾಗಿ ನಾನು ನಿಮ್ಮನ್ನ ಏಕವಚನದಲ್ಲಿ ಬೈದೆ, ಹಾಗೆ ಅಂಚನೆ ಮಂಡೆ ಉಂಡು ಸಾರಿ ಕಟ್ ಮಾಡಿ ಅದನ್ನ ಹಾಗೆ ಬೈಬಹುದು ಅಂತ ಅವರ ಮನಸ್ಥಿತಿ. ಇವರೆಲ್ಲ ದೈವಗಳ ಸಂರಕ್ಷಣೆ ಮಾಡೋದು ಅಂದ್ರೆ ಆ ರೀತಿ ಮನಸ್ಥಿತಿ ಇದ್ದವರಿಗೆ ಈಗ ಏನು ನಿಜವಾಗಿ ಅವನು ಏನು ಹೇಳಿದ್ರು ಅವರಿಗೆ ಅದು ಅನ್ವಯಿಸ್ತದೆ. ಈಗ ಬಟ ಬಯಲಾಗಿದೆ, ರಹಸ್ಯ ಸತ್ಯ ಹೊರಗೆ ಅನಿಸ್ಕೊಳ್ಬೇಕಾದದ್ದು ಅಂತಹ ಮನಸ್ಸುಗಳು, ಟ್ರೋಲ್ ಮಾಡಿದಂತ ಕೆಲವು ಒಂದು ಮಾಡಿಕೊಳ್ತೇವೆ ಅಂತ ಹೇಳುವಂತಹ ಮನಸ್ಸುಗಳು. ಅಂದ್ರೆ ಅದೊಂಥರ ಕ್ಯಾನ್ಸರ್ ಇದ್ದಾಗೆ. ದೈವ ಏನು ನಮ್ಮ ಸಂಸ್ಕೃತಿ ರಕ್ಷಣೆ ಮಾಡ್ತಾ ಇರುವಂತ ಇವರೇ ವಿರೋಧ ಮಾಡುದು. ಅಂದ್ರೆ ಕೆಲವೊಂದು ಹಾವು ತನ್ನ ಬಾಲ ಅಂದ್ರೆ ತಮ್ಮನ್ನು ತಮ್ಮ ಒಂದು ವ್ಯವಸ್ಥೆ ಏನು ಸಂಸ್ಥೆ ಹಿಂದೂ ಸಂರಕ್ಷಣೆ ಅಥವಾ ಇಂತಹ ಒಂದು ವ್ಯವಸ್ಥೆಯಲ್ಲಿ ಅಥವಾ ಪ್ರಾಮಾಣಿಕವಾಗಿ ದುಡಿತಾ ಇರುವಂತಹ ಒಂದು ವರ್ಗವನ್ನ ಇವರು ದೈವರ ಸಂರಕ್ಷಣೆ ಪ್ರತ್ಯೇಕ ಗುಂಪು ಕಟ್ಕೊಂಡು ಯಾರು ರಕ್ಷಣೆ ಮಾಡ್ತಾ ಇರುವಂತ ಒಂದು ಸೇವೆ ಮಾಡ್ತಾ ಇದ್ದು ಬಹಳ ವರ್ಷಗಳಿಗೆ ತೇಜೋವಧೆಯನ್ನು ಮಾಡ್ತಾ ಅಂದ್ರೆ ಇದ್ದ ಗುಂಪುಗಳ ನಡುವೆ ಒಂದು ತನ್ನ ಕಣಗಳನ್ನ ಅದೇ ನುಂಗುದಂತ ಹೇಳ್ತಾ, ಅಂದ್ರೆ ಅದೇ ತಿಂತ ಬರುವುದು ಅಂತ ಒಂದು ಹೇಳ್ತಾ ದೇಹದೊಳಗೆ. ಆ ರೀತಿಯ ಕ್ಯಾನ್ಸರ್ಗಳು ಅಂತವುಗಳೆಲ್ಲ ಅಂತಹ ಮನಸ್ಥಿತಿಗಳು. ಇವರು ಹೇಳ್ಕೊಳ್ತಾರೆ RSS ನಲ್ಲಿ ನಾವು ಜವಾಬ್ದಾರಿ ಇಟ್ಕೊಂಡಿದ್ದೇನೆ ಅಂತ. ಅಂದ್ರೆ ಇಂತಹವರು ಅಂದ್ರೆ RSS ನ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಯಾಕೆ ಹೇಳಿದ್ರೆ ಸೇವಾ ಕಾರ್ಯಗಳು ಯಾವತ್ತೂ ನಾವು ಶ್ಲಾಘನೀಯ ಮಾಡ್ತೇವೆ. ಆದ್ರೆ ಇವು ಹೇಳ್ಕೊಂಡು ಅವರಿಗೆ ಮಸಿ ಬೆಳೆಯುವಂತ ಒಂದು ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಮಾಡಬೇಕು. ನನಗೊಂದು ಖುಷಿ ಹೇಳೋದಂದ್ರೆ ಇದು ಒಂದು ಸುಖಾಂತ್ಯ ಕಂಡಿದೆ. ಹೆಣ್ಮಕ್ಳು ತಾಯಿ ಅದನ್ನು ನೋಡುವಾಗ ನನಗೆ ಹೊಟ್ಟೆ ಉರಿತಾ ಇತ್ತು. ಪಾಪ ಯಾರೋ ಆಗಿ ಅವರು ಆ ರೀತಿಯಾದಂತಹ ಸಮಸ್ಯೆಗಳನ್ನ ವೇದನೆಯನ್ನ ನೋವನ್ನ ಮನಸ್ಸಿನೊಳಗೆ ಮಾಡ್ತಾರೆ. ಹಂಚುಕೋರರ ಪತ್ತೆ ಆಗಬೇಕು ಅಂತ ನಾವೇನು ಈಗ ಹೇಳುದಿಲ್ಲ, ಯಾಕಂದ್ರೆ ಒಪ್ಪಿಕೊಂಡಿದ್ದರಿಂದ ಅವರು ಒಪ್ಪಿಕೊಂಡಿದ್ದಕ್ಕಿಂತ ಅದಕ್ಕಿಂತ. ಆದ್ರೆ ನನಗೆ ಬಂದ ಮಾಹಿತಿಗಳ ಪ್ರಕಾರ ಅಲ್ಲಿ ಏನು ಬಾಯಿಗೆ ಬಂದಾಗೆ ಬೈದಂತಹ ಬರೀ ಕೋರ್ದಾಟಕ್ಕೆ ಹೋಗ್ಕೊಂಡು ಸಾಲ ಮಾಡಿ ಎಲ್ಲಿವರೆಗೆ ಸಾಲ ಮಾಡಿನಕ್ಕೆ ತಗುಲೆ ಅಂತ ಕರೆಯುವುದಂತೆ. ತಗುಲೆ ಅಂದ್ರೆ ತಿಗಣೆ ಬಂದ್ರೆ ಇಟ್ಕೊಳ್ತಾರೆ. ಅದ್ರ ಬಗ್ಗೆ ಮಾತಾಡೋಣ. ಅಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್, ಅಂದ್ರೆ ಇಫ್ ವಿತ್ ಯುವರ್ ಪರ್ಮಿಷನ್ ಅದನ್ನ ಮಾತಾಡೋಣ. ಯಾಕಂದ್ರೆ ನೀವು ಯಾರ ಬಗ್ಗೆ ಮಾತಾಡ್ತಾರೆ ಬಹಳಷ್ಟು ಜನರಿಗೆ ಗೊತ್ತಿರದೇ ಇರಬಹುದು ಬಹುಶಃ. ಆಫ್ಟರ್ ದಟ್ ನಾವು ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಲ್ಲಿಂದ ಮೂಲ ಅನ್ನೋದು ಮತ್ತೆ ಇದೊಂದು ಒಳ್ಳೆ ಸುಖಾಂತ್ಯ ಕಂಡಿದೆ. ಅವರ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ತಕ್ಷಣದಿಂದಾಗಿ. ಅಂದ್ರೆ ಇದಕ್ಕೆ ಮದ್ದಿರುವುದು ಎಲ್ಲಿ ಅಂತ ನಮಗೆ ಇನ್ನು ಒಂದು ನಾವು ಸಾಂಸ್ಕೃತಿಕವಾಗಿ
ಇಲ್ಲಿಯ ಕಲ್ಚರ್, ಸಂಸ್ಕೃತಿ, ಧಾರ್ಮಿಕ ನಂಬಿಕೆಗಳು, ಒಂದು ಕಡೆ ಆಚರಣೆಗಳನ್ನ ನಾವು ಪ್ರಬಲವಾಗಿ ಅದನ್ನ ಜೀವನದಲ್ಲೂ ಕೂಡ ಅದೇ ಧಾರ್ಮಿಕ ಆಚರಣೆಗಳನ್ನ, ಜಾನಪದ ಸಂಸ್ಕೃತಿಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಅದರ ಸಂಸ್ಕೃತಿಯನ್ನ ಹಾಳು ಮಾಡುವಂತ ಮಾತ್ರ ನಮ್ಮ ಆಕ್ಷೇಪ. ಹಾಗಾಗಿ ಅದನ್ನ ನಾವು ಒಂದು ಖಂಡಿಸಿದ ಒಂದು ಒಳ್ಳೆ ಕೆಲಸದಲ್ಲಿ ಭಾಗಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಓಕೆ, ಜೊತೆಗೆ ಬರ್ತೇನೆ ಸರ್. ನಮ್ಮ ಆಡಿಯೋವನ್ನ ಚೆಕ್ ಮಾಡಿ, ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಅಂಡ್ ಆಲ್ಸೋ ಟಿವಿ. ನಮ್ಮ ಆಡಿಯೋ ಕ್ಲಾರಿಟಿ ಇಲ್ಲ ಅಂತ ಹೇಳಿ ಕಮೆಂಟ್ ಆಗ್ತಾ ಇದ್ದಾರೆ, ಸೊ ಚೆಕ್ ಮಾಡಿ ಆ ಒಂದು ವಿಚಾರದಲ್ಲಿ. ಎಸ್ ಸರ್, ಫಸ್ಟ್ ಆಕ್ಷನ್. ಎಸ್ ಸರ್, ಮೊದಲನೇದಾಗಿ ಮೊನ್ನೆದೊಂದು ವಿಡಿಯೋ ಟ್ರಾಲ್ ಆಗಿತ್ತು, 5-6 ಸಲ ನೋಡಿದೆ. 5-6 ಸಲ ನೋಡಿದೆ ಯಾಕಂತ ಹೇಳಿದ್ರೆ, ನೋಡಿ ಇದರಲ್ಲಿ ಒಂದು ವಿಷಯ ಉಂಟು. ಅಲ್ಲಿರುವಂತ ಅನುಭವ ಇದ್ದು ಕುಳಿತವರ ಬಗ್ಗೆ ಅಲ್ಲ ನೋಡ್ಬೇಕಂತ ಹೇಳಿದ್ರೆ, ಅವ ಹೇಳಿದ ಒಂದು ಆ ಬೋಳಿ ಮಗ ವರ್ಡ್ಸ್, ನಮ್ಮ ತುಳುನಾಡಿನಲ್ಲಿ ಒಂದು ಬೈವ ವರ್ಡ್ಸ್ ಅನ್ನೋಲ್ಲದದ್ದು. ಅವ ಮಾತಾಡಿದ್ದು ಅಯೋಗ್ಯತ. ಯಾಕಂತ ಹೇಳಿದ್ರೆ ಕುಳಿತುಕೊಂಡವರ ವ್ಯಕ್ತಿತ್ವ ಇಡೀ ಊರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಈಗ ಅನಲಲ್ಲಾಗಿರ್ಬೋದು ಅಥವಾ ಜಿತೇಂದ್ರ ಕುಂದೇಶ್ವರ್ ಸರ್ ಜೊತೆಗೆ ನಾನು ಎಷ್ಟೋ ನಮ್ಮ ದೈವ ದೇವರುಗಳ ಬಗ್ಗೆ, ಅದರ ಬಗ್ಗೆ ಉಳಿದವರು ಮಾತಾಡಿದಾಗ ಇದೇ ಡಿಬೇಟ್ ಅಲ್ಲಿ ಕೂತ್ಕೊಂಡು ನಾವು ಎಷ್ಟೋ ವಿರೋಧ ಮಾಡಿಗೆ ತುಳುನಾಡಿನ ನಮ್ಮ ಇಲ್ಲಿಯವರ ಯಾವುದೇ ಒಂದು ಸಂಸ್ಕೃತಿಗೆ ಧಕ್ಕೆ ಆದಾಗ ಮಾತಾಡಿದ್ದು ಕೂಡ ಇಲ್ಲ. ಆದ ಕಾರಣ ಇಲ್ಲಿ ಯೋಗ್ಯವಾದ ವ್ಯಕ್ತಿಗಳಿರುವಾಗ ಅಲ್ಲೊಬ್ಬ ಅಯೋಗ್ಯನ ಯೋಗ್ಯತೆ ಅಂದ್ರೆ ತುಳುನಾಡಿನ ಒಬ್ಬ ಅಯೋಗ್ಯನ ಯೋಗ್ಯತೆ ಒಬ್ರು ಟ್ರೋಲ್ ಮಾಡಿ ಕಳಿಸಿದ್ದಾರೆ. ಅಂದ್ರೆ ಅವ ಮಾತಾಡಿದಂತ ಅದು ಜನಗಳಿಗೆ ಏನಾಯ್ತು ಅಂತ ಹೇಳಿದ್ರೆ, ಕೆಲವರಿಗೆ ವಿಷಯವೇ ಗೊತ್ತಿಲ್ಲ, ಏನಾಗಿದೆ ವಿಷಯವೇ ಗೊತ್ತಿಲ್ಲ. ಜನಗಳು ಒಂದು ನೆರಿಯ ಮಾರ ಕಾಲ್ ಮಲ್ತದ ಅಷ್ಟೇ ಕಾಲ್ ಮಲ್ತದ ನೆರಿಯ ಅಂತ. ನಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಾವು ವಿಷಯಗಳನ್ನು ನೋಡುದಿಲ್ಲ, ಏನಾಗಿದೆ ಅಂತ. ನನ್ಗೆ ಸಹ ಫಸ್ಟಿಗೆ ವಿಷಯ ಅಂತ ಗೊತ್ತಿಲ್ಲ, ನಂಗೆ ಫಸ್ಟ್ ಅದೇ ಬಂತು. ಆಗ ನಾವು ಎಂತ ಅಂತೇಳಿ ವಿಷಯಕ್ಕೆ ಹೋದೆ. ಅದು ನೋಡುವಾಗ ನಮ್ಗೆ ವಿಚಿತ್ರ ಆಯ್ತು. ನೋಡಿ, ಒಬ್ಬ ವ್ಯಕ್ತಿಗೆ ಅಷ್ಟು ಕೋಪ ಬರ್ಬೇಕಂತ ಹೇಳಿದ್ರೆ, ಈಗ ನಮ್ಗೆ ಯಾವ್ದಾದ್ರು ಒಂದು ವಿಷಯ ನಡೆದಾಗ ನಾವು ಚಾನಲ್ ಅಲ್ಲಿ ಮಾತಾಡುವಾಗ ನಮ್ಗೆ ಅಷ್ಟು ಕೋಪದಲ್ಲಿ ಅವನನ್ನು ಬಿಡಬಾರ್ದು ಅಂತ ಹೇಳಿದಾಗ, ನನ್ನದು ಯಾವುದೊಂದು ಬಿಸ್ನೆಸ್ ಒಬ್ಬ ತಡೆ ಮಾಡಿದ್ದಾನೆ, ಅಥವಾ ನನ್ನ ಯಾವುದೋ ಒಂದಕ್ಕೆ ತಡೆ ಮಾಡಿದ ತಡಿಲಿಕ್ಕೆ ಅದು ಯಾವಾಗ ರ್ಯಾಶ್ ಆಗ್ತೇವೆ. ಈಗ ನಿಮ್ಗೆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕಾ, ನೀವು ಕಾಲ್ ಮಾಡಿ ಏನ್ ಹೇಳ್ತೀರಾ, ಅಲೋ ಅಣ್ಣ ಅದು ನರ್ದದೌದು, ನಾವು ನೋವು ಅನುಭವಿಸಿದ್ದೇವೆ. ಇಲ್ಲಿ ಇಲ್ಲ ಇಲ್ಲ ಅಂತ ಹೇಳುವಾಗ ಅಲ್ಲಿ ಕುದಿತದೆ, ಇಲ್ಲ 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 ಅಂತ. ಮತ್ತೆ ಒಂದು ವಿಷಯ, ನಾವು ಸಹ ಹೇಳ್ತೇವೆ, ಕೆಲವರಿಗೆ ಬೈತೀವಿ, ಅದು ಅಂತ ಕಚಡಗಳಿಗೆ ಬೈತೇವೆ. ಮತ್ತೆ ಇರುವಂತವರ ವ್ಯಕ್ತಿತ್ವವನ್ನು ನೋಡ್ಬೇಕು. ವ್ಯಕ್ತಿತ್ವ ಯಾಕೆ ನೋಡ್ಬೇಕಂತ ಹೇಳಿದ್ರೆ, ಇವತ್ತು ಏನಾಗಿದೆ ಗೊತ್ತಾ, ಒಳ್ಳೆ ವ್ಯಕ್ತಿಗಳು ಕುತ್ಕೊಂಡಿರ್ತಾರೆ, ಎಲ್ಲೋ ಕೋರ್ದಘಟ್ಟಕ್ಕೆ ಹೋಗಿ ಬೆಟ್ಟ ಹಾಕುವವರು, ದುಡ್ಡು ಹಾಕುವವರು, ಕುರ್ದು ಲೇಲೆ ಹಾಕುವವರು. ಅಲ್ಲ, ಕೋರ್ದಘಟ್ಟಕ್ಕೆ ಹೋಗುವವರನ್ನ ನಾವು ಇದು ಮಾಡುದಿಲ್ಲ, ಕುರ್ದು ಎಲ್ಲರಿಗೆ ಸಾಲ ಮಾಡಿ ಎಲ್ಲರನ್ನ ಬೈಗಳ ಮಾಡಿ ಎಲ್ಲರನ್ನ ಇದು ಮಾಡ್ತಾರಲ್ಲ, ಅವರಿಗೆ ಮಾತ್ರ ಕೋರ್ದಘಟ್ಟಕ್ಕೆ ಹೋಗುದು ನಮ್ಮ ಸಂಸ್ಕೃತಿ. ಕೋಳಿ ಅಂಕನಕ್ಕೆ ಹೋಗಿ ಇದು ಯಾವ ವ್ಯಕ್ತಿಯ ಬಗ್ಗೆ ಹೇಳ್ತಿದ್ರೆ ನಂಗೆ ಕೆಲವರು ಕಾಲ್ ಮಾಡಿ ಹೇಳಿದ್ರು ನಮ್ಗೆ ಯಾರು ವ್ಯಕ್ತಿ ಅಂತ. ಅದಕ್ಕೋಸ್ಕರ ಇಲ್ಲಿ ಕೋಳಿ ಕಟ್ಟದ ವರ್ಡ್ ಯೂಸ್ ಮಾಡಿದೆ. ಕೋಳಿ ಕಟ್ಟಕ್ಕೆ ನಮ್ಮ ಒಂದು ಸಂಸ್ಕೃತಿ, ತುಂಬಾ ಮಂದಿ ಒಳ್ಳೆಯವರು ಹೋಗ್ತಾರೆ, ಆದ್ರೆ ಅದ್ರಲ್ಲಿ ಹೋಗಿ ಪತ್ತಿಸಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿ, ಗೊತ್ತಾಯ್ತಾ, ಅದ್ರಲ್ಲಿ ಹಣ ಇದು ಮಾಡ್ಲಿಕ್ಕೆ ಹೋದವರು. ಮತ್ತೆ ಬೇರೆ ಯಾವ್ದ್ರಲ್ಲೂ ಕೆಲವೊಮ್ಮೆ ನಾವು ಎಂತೆಂತ ಮಾಡಿ ಬೇರೆ ಯಾವ್ದ್ರಲ್ಲೂ ಹಣ ಮಾಡ್ಲಿಕ್ಕೆ ಬರ್ತೇವೆ, ನೀವು ಅದನ್ನು ಹಾಳು ಮಾಡಿದ್ರೆ ನಮ್ಗೆ ಕೋಪ ಬರದಿರಲ್ವಾ ನಿತಿನ್ ಅವರೇ? ನೀವು ನನ್ನ ಒಂದು ಬಿಸ್ನೆಸ್, ನಾನು ಯಾವ್ದೋ ಒಂದು ಮಾಡ್ಲಿಕ್ಕೆ ಹೋಗ್ತೇನೆ. ಇಲ್ಲಿ ಎರಡು ವಿಷಯ ತಿಳ್ಕೊಳ್ಬೇಕು, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ಎಲ್ಲ ಒಪ್ಕೊಳ್ತೀವಿ, ದಕ್ಷಿಣ ಕನ್ನಡದವರು ಪಾಸಿಟಿವ್ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ, ಇಲ್ಲ ಅಂತ ಹೇಳಲ್ಲ, ಇರ್ತದೆ. ಪಾಸಿಟಿವ್ ಹೇಗಿದೆ, ನೆಗೆಟಿವ್ ಎನರ್ಜಿಗಳು ಇರ್ತದೆ. ಆದ್ರೆ ಇಲ್ಲಿ ಒಂದು ವಿಷಯ ಜನಗಳು ತಿಳ್ಕೊಳ್ಬೇಕು, ಈ ಪಾಸಿಟಿವ್ ಅನ್ನು ಇಟ್ಕೊಂಡು ಯಾರು ಹಣ ಮಾಡ್ತಾರೆ, ನೆಗೆಟಿವ್ ಅನ್ನು ಇಟ್ಕೊಂಡು ಯಾರು ಹಣ ಮಾಡ್ತಾರೆ ಎಂಬುದನ್ನು ತಿಳ್ಕೊಳ್ಬೇಕು. ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿಗೆ ರೂಪಗಳಿಲ್ಲ. ಅದು ನಮ್ಗೆ ಒಂದು ಪ್ರಕೃತಿ ತರ ಯಾವುದೋ ಒಂದು ರೀತಿಯಲ್ಲಿ ಇದಾಗಬಹುದು, ಅನುಭವಕ್ಕೆ ಬರುದು. ಇಲ್ಲಿ ಆ ಫೋಟೋ ನೋಡುವಾಗ ಒಂದು ವಿಚಿತ್ರ ಆಗಿತ್ತು, ಬಹುಶಃ ದೇವ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಾಗಿತ್ತು, ಸ್ವಲ್ಪ ಚಂದ ಆಗಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಆಗಿ ಬಂದದಿತ್ತು. ಮತ್ತೆ ಒಂದೆಂತ ಹೇಳಿದ್ರೆ ಅದು ನೋಡುವಾಗ ನಗಡ್ಲಿಕ್ಕೆ ಬಂತು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಇವತ್ತೊಂದು ಭಯಂಕರ ಒಂದು ಇದಾದ ವಿಷಯ ಅಂತ ಹೇಳಿದ್ರೆ, ನಿಮ್ಗೆ ನಿಜವಾಗಿ ಸೆಲ್ಯೂಟ್ ಹೇಳ್ತೇನೆ, ದೆವ್ವ ಚಿನ್ನಗೊಂಡದ್ದು ತಂದಿಟ್ಟಿದೆ ಅಲ್ವಾ? ದೆವ್ವ ಪ್ರೇತ ಕೊಂಡೋದನ್ನು ತಂದು ಕೊಟ್ಟಿದೆ ಅಂತೆ, ಪ್ರೇತ. ಸೊ ಈ ದೆವ್ವಕ್ಕೊಂದು ನಿಮ್ಮ ಬಗ್ಗೆ ಭಯ ಉಂಟಂತಾಯ್ತು. ಯಾಕಂತ ಹೇಳಿದ್ರೆ ಅದು ನೋಡಿರ್ಬೋದು ಬಹುಶಃ, ಯಾಕಂತ ಹೇಳಿದ್ರೆ ಅದು ಬಿಳಿ ಬಟ್ಟೆ ಹಾಕಿ ಅಲ್ಲಿ ಟಿವಿಯಲ್ಲಿ ನೋಡಿತ ಅಂತ. ಒಂದು ಇವರೆಲ್ಲ ಬಂದಿದ್ದಾರೆ, ಇದೆಲ್ಲ ಆಗುವಂತದ್ದಿಲ್ಲ, ಬರ್ತಾರೆ, ಇದು ಆಗುದಲ್ಲ ಅಂತ ಎದರಿದೆ. ಯಾಕಂತ ಹೇಳಿದ್ರೆ ಇಷ್ಟು ಇತಿಹಾಸದಲ್ಲಿ ಎಷ್ಟೋ ಮಂದಿ ಕಳ್ಳ, ಜೀವಂತ ಇರುವ ದೇಹ ಇರುವ ಕಳ್ಳನವರು ಕೊಂಡದ ಇಂದು ಕೊಟ್ಟದಿಲ್ಲ. ಒಂದು 90 20%
ಹೋಗಿದ್ದೆ. ಇದು ಭಯಂಕರ ಮಾರ. ಇದು ಪ್ರೇತ ವಾಪಸ್ ಕೊಟ್ಟದ್ದು. ಪ್ರೇತ ಅದು ವಿಚಿತ್ರ ಆಗಿದೆ. ಅಲ್ವಾ? ಪ್ರೇತ ಮತ್ತೆ ಹೌದಪ್ಪ. ಅದು ಕರೆಕ್ಟ್ ಫೋಟೋ ಹೆಣ್ಣು ಪ್ರೇತವೇ. ಬಂಗಾರ ಕೊಂಡೋಗುದಾದ್ರೆ ಅದು ಎಣ್ಣೆ ಆಗಿರ್ಬೇಕು. ಗಂಡಸರು ಬೇರೆ ಎಂತಾದ್ರೆ ಕೊಂಡೋಗ್ತಿದ್ರಂತ. ಇದು ಗೋಲ್ಡ್ ಕೊಂಡೋಗಿದೆ ಪಾಪ, ತಂದಿಟ್ಟಿದೆ. ಥ್ಯಾಂಕ್ಸ್ ಪ್ರೇತ. ಯಾವ್ದು ಆ ಪ್ರೇತಕ್ಕೆ ತಂದಿಟ್ಟದಕ್ಕೆ ಅಲ್ಲ. ಒಂದು ಹೇಳುದೇನಂದ್ರೆ ನನಗೆ ಅದು ಹೆಣ್ಣು ಪ್ರೇತ ಕೊಂಡೋದದ್ದು ಅಂತ ನಾನು ಅಬ್ಜೆಕ್ಷನ್ ಮಾಡ್ತೇನೆ. ಹೆಣ್ಣು ಪ್ರೇತದ ಹೆಸರಲ್ಲಿ ಗಂಡು ಪ್ರೇತವಾಗಿರ್ಬೋದು. ಅದು ಸೇರ್ಲಿಕ್ಕಾಗಲ್ಲ. ಗಂಡು ಪ್ರೇತ ನನಗೆ ಬೈಯುವಾಗ ಡೌಟ್ ಆಯ್ತು. ಆತ್ಮಗಳ ಲೋಕದಲ್ಲಿ ಕೂಡ ಕೋರ್ದಗಟ್ಟ ಇರ್ಬೋದು. ಹೌದಪ್ಪ. ಆತ್ಮಗಳ ಲೋಕದಲ್ಲಿ ಸೆಂತಾರೆ ಕೋಳಿ ಕಟ್ಟ ಜೂಜ್ ಅದಿರ್ಬೋದು, ಅದಕ್ಕೆ ಕೊಂಡೋಗಿರ್ಬೋದು. ಬಹುಶಃ ಡಬಲ್ ಪ್ರಾಫಿಟ್ ಆಯ್ತಂತ ಆ ಪ್ರೇತಕ್ಕೆ ತಂದು ಇಟ್ಟಿರ್ಬೋದು. ಅದೊಂದು ಭಯಂಕರ ವಿಚಿತ್ರ ಆಗಿದೆ. ಮತ್ತೊಂದು ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ನೆಗೆಟಿವ್ ಶಕ್ತಿಗಳಿದೆ. ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ನಮ್ಮ ಒಂದು ಮನಸ್ಸೆಂಬುದಿದೆ. ಮನಸ್ಸು, ಮೆದುಳು, ಮೆದುಳಿಗೊಂದು ಇದು ಸ್ಲೀಪಿಂಗ್ ಪ್ಯಾರಲೈಸ್ ಅಂತ ಆಗ್ತದೆ. ಪ್ಯಾರಲಿಸಿಸ್, ಸ್ಲೀಪಿಂಗ್ ಪ್ಯಾರಲಿಸಿಸ್ ಅಂತ, ಮೆದುಳಿನ ನಿದ್ರಾವಸ್ಥೆ. ಆ ಅವಸ್ಥೆಯಲ್ಲಿ ನಾವು ಹೇಗಿರ್ತೇವೆ ಅಂತ ಹೇಳಿ ನೋಡಿ, ನಾವು ಮಲಗಿರ್ತೇವೆ. ಮಲಗಿದ್ದಾಗ ನಮ್ಮ ಮೆದುಳು ವರ್ಕ್ ಮಾಡ್ತಾ ಇದ್ರೆ ನಮಗೆ ಕನಸು ಬರೋದಾಗಿರ್ಬೋದು, ಅಥವಾ ಬೇರೆ ಕ್ರಿಯೆಗಳು ನಡೆಯೋದಾಗಿರ್ಬೋದು. ಏನೋ ಒಂದು ಅಲ್ಲಿ ಹೋದಾಗೆ ಇಲ್ಲಿ ಹೋದಾಗೆ ಆಗುದು, ಮೆದುಳಲ್ಲಿ ಆಲೋಚನೆಗಳು ಬರುದು, ಸಡನ್ ಎದ್ದು ನಿಲ್ಲುದು. ಆಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ನೋಡಿದಾಗ ಒಂಥರ ಭೂತ ಪ್ರೇತ ಬಂದಾಗ ಆಗುದು, ಇಂಥದ್ದೆಲ್ಲ ನಡೀತದೆ. ಮತ್ತೆ ಮೆದುಳಲ್ಲಿ ಕೆಲವು ಪಿಕ್ಚರ್ಸ್ ಗಳು ಬಂದ್ರೆ ರಪ್ಪ ಕಣ್ಣು ಓಪನ್ ಮಾಡಿದಾಗ, ನಿಮ್ಗೆ ಮೊದಲು ಗೊತ್ತಿರ್ಬೋದು, ಶಾಲೆಯಲ್ಲೆಲ್ಲ ಇರುವಾಗ ಒಂದು ಯಾವುದೋ ಒಂದು ಸೆಂಟರ್ ಪಾಯಿಂಟ್ ನೋಡಿ ಇದನ್ನೇ ನೋಡುದು, ಮೇಲೆ ಕತ್ತಲೆಯನ್ನು ರಪ್ಪ ನೋಡಿದಾಗ ಅದು ಫೋಟೋ ಅದರ ಇಮೇಜ್ ಕಾಣುದು, ಅಂತದೆಲ್ಲ ಆಗ್ತದೆ. ಇದೆಲ್ಲ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಇದು ನೆಗೆಟಿವ್ಸ್ ಅನ್ನು ನಾವೇ ಕೆಲವೊಮ್ಮೆ ಇದು ಮಾಡಿದಾಗ ಆಗ್ತದೆ. ಅಂದ್ರೆ ಇಲ್ಲಿ ಹೇಗಾಗಿದೆ ಗೊತ್ತಾ, ಪಾಸಿಟಿವ್ ಎನರ್ಜಿಯನ್ನು ಇಟ್ಕೊಂಡು ದುಡ್ಡು ಮಾಡುವವರಿದ್ದಾರೆ, ನೆಗೆಟಿವ್ ಎನರ್ಜಿ ವಿಷಯವನ್ನು ಇಟ್ಕೊಂಡು ದುಡ್ಡು ಮಾಡುವವರಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಜನರಿಗೆ ಸ್ವಲ್ಪ ಭಕ್ತಿ ಜಾಸ್ತಿ. ಭಕ್ತಿಯ ಜೊತೆಗೆ ಇಲ್ಲಿ ದೇವರನ್ನು ಎಷ್ಟು ನಂಬ್ತಾರ, ದೆವ್ವವನ್ನು ಅಷ್ಟೇ ನಂಬ್ತಾರೆ. ದೈವವನ್ನು ನಂಬ್ತಾರೆ, ದೆವ್ವವನ್ನು ನಂಬ್ತಾರೆ. ದೈವ, ದೆವ್ವ, ದೇವರು, ಇಲ್ಲಿ ಟೋಟಲ್ ಆಗಿ ನಮ್ಗೆ ಅದು ಕನ್ನಡದಲ್ಲಿ ಮಾತಾಡುವಾಗ ದೈವ ದೆವ್ವ ಫುಲ್ ಕನ್ಫ್ಯೂಷನ್ಸ್ ಆಗಿ ಹೋಗ್ತದೆ. ಸೊ ದೇವರು ಮತ್ತೆ ಈ ಪ್ರೇತವನ್ನು ಸಹ ನಂಬ್ತಾರೆ, ನಂಬುದಿಲ್ಲ ಅಂತ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೇತ ಮದುವೆ ಎಲ್ಲ ಕಾಮನ್ ಇಲ್ಲಿ ಆಗ್ತದೆ. ಯಾಕಂದ್ರೆ ಆಚಾರ ನೋಡಿ, ಈಗ ಯಾವ್ದಾದ್ರು ಒಂದು ದೇವಸ್ಥಾನ ಅಥವಾ ಒಂದು ದೈವಸ್ಥಾನದ ಕೆಲಸ ಆಗುವಾಗ ಅಲ್ಲಿ ಹೇಳ್ತಾರೆ, ಇಲ್ಲಿ ಇದು ಬ್ರಹ್ಮ ರಕ್ಕಸನ್ನು ಇದಿದೆ ಅಂತ, ಅದನ್ನು ಉಚ್ಚಾಟನೆ ಮಾಡುದು ಕ್ರಮಬದ್ಧವಾಗಿ ಮಾಡ್ತಾರೆ. ಕೆಲವೊಮ್ಮೆ ಉಚ್ಚಾಟನೆ ಆಗ್ತದೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಮತ್ತೆ ಸಹ ನಿಮ್ಗೆ ಅದೇ ಸಮಸ್ಯೆ ಇದೆ. ನಾವು ಭಕ್ತಿಯಿಂದ ಮಾಡ್ತಾ ಹೋಗ್ತೇವೆ. ಇಲ್ಲಿ ಯೋಚಿಸ್ಬೇಕಾದದ್ದು ಏನಂತ ಹೇಳಿದ್ರೆ, ನಾನು ಯಾವುದೇ ಒಂದು ವ್ಯವಸ್ಥೆ ಆಗಿರ್ಬೋದು, ಇದು ಪ್ರೇತದಾಗಿರ್ಬೋದು ಅಥವಾ ಬೇರೆ ಯಾವುದಾದಾಗ್ಬೋದು, ದುಷ್ಟಶಕ್ತಿಗಳದ್ದು ಸ್ವಲ್ಪ ಯೋಚಿಸಿ, ಅದು ಸರಿಯಾ ತಪ್ಪ ಅಂತ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೋಡಿ, ನಾನು ನಮ್ಮ ಇಲ್ಲಿ ನೋಡಿದ ಪ್ರಕಾರ, ಯಾರಾದ್ರೂ ಒಂದು ಸತ್ತ ಗುಡ್ಲೆ ಹೇಳುದು, ಸತ್ತ ಗುಡ್ಲೆ ಅವನ ಡ್ರೆಸ್ ಅನ್ನು ಕೊಂಡೋಗಿ ಬಿಸಾಕಿರಾ, ಅವನು ಉಪಯೋಗಿಸ್ತಿದ್ದ ಶೂ ಅನ್ನು ಬಿಸಾಕಿರಾ, ಅವನು ಉಪಯೋಗಿಸ್ತಿದ್ದ ಕ್ರಿಕೆಟ್ ಆಡ್ತಿದ್ದ ಬ್ಯಾಟ್ ಅನ್ನು ಬಿಸಾಕಿರಾ, ಇಲ್ಲರದ ಆತ್ಮ ಬರ್ತದೆ. ಅವನ ಚಿನ್ನವನ್ನು ಬಿಸಾಕಿ ಆಸ್ತಿ ಪಾಸ್ತಿಯನ್ನು ಬಿಸಾಕಿ ಹೇಳುದಿಲ್ಲ. ಆಸ್ತಿ ನನ್ನ ದೊಡ್ಡ ಮಗನಿಗೆ ಕಾಲ್ ಬಾಸಿ, ಲಾಸ್ಟಿನ ಮಗನಿಗೆ ಅರ್ಧ ಬಾಸಿ, ಅದು ನಾನು ದುಡ್ದು ತಂದವರಿಗೆ ಚಿನ್ನ ಇಟ್ಕೊಳ್ತಾರಲ್ಲ. ಹೌದು, ಬೇರೆಯವರ ಚಿನ್ನವನ್ನು ಇಟ್ಕೊಳ್ತಾರೆ. ಆಸ್ತಿ ಅದೇ ಸತ್ತ ಗುಡ್ಲೆ, ಯಾರಾದ್ರೆ ಮನೆಯವರು ಸತ್ತ ಗುಡ್ಲೆ ಆಸ್ತಿ ಅಣ್ಣನಿಗೆ ಸ್ವಲ್ಪ ಜಾಸ್ತಿ, ತಮ್ಮನಿಗೆ ಸ್ವಲ್ಪ ಕಮ್ಮಿ, ಮಿಡ್ಲಿನವನಿಗೆ ಇದು ಅಂತ ಹೇಳಿ ಪಾಲ್ ಮಾಡ್ತಾರೆ. ನಿಜ. ಇಲ್ಲಿ ಯಾವ ವಿಷಯ ನೋಡಿ, ಇಲ್ಲಿ ಏನಂತ ಹೇಳಿದ್ರೆ ನಮ್ಮದೊಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮನುಷ್ಯ ಬದುಕಿದ್ದಾಗ ಆತನಿಗೆ ಬೆಲೆ ಇಲ್ಲ, ಸತ್ ಮೇಲೆ ಅವನ ಇದ್ರಲ್ಲಿ ಮತ್ತೆ ನಮ್ಗೆ ಜಗಳ, ಆಸ್ತಿಗ ಇದಾಗಿರ್ಬೋದು. ಮತ್ತೊಂದು ಯೋಚಿಸಿದ್ರೆ, ಒಬ್ಬ ಒಳ್ಳೆಯ ಯೋಚಿಸ್ಕೊಳ್ಳಿ, ತುಂಬಾ ಒಳ್ಳೆಯ ಮಾರೆ, ತುಂಬಾ ಒಳ್ಳೆ ಜನ, ಬದುಕಿದ್ದಾಗ ಒಬ್ರಿಗೆ ಕಷ್ಟ ಕೊಟ್ಟಿರಲ್ಲ, ಸತ್ ಮೇಲೆ ಹೇಳುದು ಅವನದು ಭಯಂಕರ ಉಪದ್ರ ಮಾರೆ ಅಂತ. ನೋಡಿ, ಯಾವುದೇ ಆಗಿರ್ಬೋದು, ನಮ್ಮವರಾಗಿರ್ಬೋದು, ಆತ್ಮಗಳು ಯಾವಾಗ ಪರಮಾತ್ಮನನ್ನು ಸೇರುವುದಿಲ್ಲ, ಅಲ್ಲಿ ಎಂತಾದ್ರು ಒಂದು ಅದಕ್ಕೆ ಸಮಸ್ಯೆ ಆದಾಗ, ಅತೃಪ್ತಿ ಆದಾಗ, ಅದಕ್ಕೆ ನೋಡಿ ಅದನ್ನು ತಿಳಿದು ಅದರ ಬಗ್ಗೆ ಮಾಡುವರಿದ್ರೆ ಅತೃಪ್ತಿ ಆತ್ಮಗಳು ಕೆಲವು ಇರ್ತದೆ. ಅದಕ್ಕೆ ಒಂದು ತೃಪ್ತಿ ಮಾಡಿ ಏನಾದ್ರು ಒಂದು ಅದಕ್ಕೆ ಮಾಡ್ತಾರೆ. ಅದು ಬಿಟ್ಟು ಬಂದು ಕೊಲ್ಲುದು, ಚಿನ್ನ ತೆಗೆದುಕೊಂಡು ಹೋಗುದು, ಇದೆಲ್ಲ ಆದ್ರೆ ಎಲ್ಲಿಗೆ ಹೋಗ್ಲಿಕ್ಕಿದ್ದೇವೆ? ಚಿನ್ನ ತೆಗೆದುಕೊಂಡು ಹೋಗುದಾದ್ರೆ ಇವತ್ತು ಎಷ್ಟೋ ಮಂದಿದು ಚಿನ್ನಗಳೆಲ್ಲ ಮಾಯ ಆಗ್ತಿತ್ತು. ಚಿನ್ನ ತೆಗೆದುಕೊಂಡು ಹೋಗುವ ದೆವ್ವ ಇರ್ತಿದ್ರೆ ಬ್ಯಾಂಕ್ ಅಲ್ಲಿ ನಾವು ಇಡಲ್ವ, ಅಲ್ಲಿ ಒಳಗೆ ಸ್ವಯಂಕ ಹೋಗುದು, ಸ್ವಯಂಕ ಕೊಂಡೋಗಿ ಕೊಡುದು. ನಮ್ಮದು ಸಾಲಾಗಿ ಯಾರಾದ್ರೂ, ಈಗ ಮನೆಯಲ್ಲಿ ಒಬ್ಬ ಇದ್ದಾನೆ, ಸತ್ತಿದ್ದಾನೆ, ಸತ್ತವ ಸಾಲಾಗಿ ಸತ್ತ, ಮನೆಯವರಿಗೆ ಸಾಲ ಇದೆ, ಇವನ ಪ್ರೇತ ಹೋಗುದು ಎಲ್ಲ, ಯಾವ್ದು ನ್ಯಾಷನಲೈಸ್ ಬ್ಯಾಂಕ್ ಇದೆ ಹೋಗುದು, ಚಿನ್ನ ತರುದು ಇವರಿಗೆ ಕೊಡುದು. ಇಡಲಿಕ್ಕೆ ಆಗ್ತದ? ಚಿನ್ನ ಪ್ರೇತ
ಭೂತ ಇದೆಲ್ಲ ಎಂತಂತ ಅದು ಆ ಮನೆಯ ಚಿನ್ನವನ್ನ ಮನೆಯ ಯಾರ್ದಾದ್ರೂ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯತೆ ಇರೋದು. ಬ್ಯಾಂಕಿಂದ ಹೋದ್ರೆ ಸಿಕ್ಕಿ ಬೀಳ್ತಾರೆ, ಕೋಟೆಕಾರ ಬ್ಯಾಂಕಿಂದ ಮೊನ್ನೆ ಆಯ್ತು. ಓಕೆ ಸರಿ, ಎಸ್ ಸರ್, ಬರ್ತೇನೆ. ಜೊತೆಗೆ ದೀಪ ಅವರು ಹೇಳಿದಾಗೆ ಅಂದ್ರೆ ಇಲ್ಲಿ ಯಾರ ನಂಬಿಕೆಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಇಲ್ಲಿ ನೇರವಾಗಿ ಯಾರ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಮ್ಮ ತುಳುನಾಡಿನಲ್ಲಿ ನಂಬಿಕೆಗೆ ಹೆಸರಲ್ಲಿ ಮೋಸ ಮಾಡುವವರ ಪ್ರಶ್ನೆ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿ ಕಮೆಂಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ. ಆ ಕಮೆಂಟ್ಸ್ಗೆ ನಾನು ಮತ್ತೆ ಉತ್ತರವನ್ನ ಕೊಡ್ತೀನಿ ಒನ್ಸ್ ಅಗೇನ್. ಯಾಕಂದ್ರೆ ಕೆಲವು ಇಂಚ ನನ್ನ ಪೇರೆ ಮಂಡೆ ನನ್ನಲ್ಲ ಸರಿಯಾಪುಜಿ ಸರಿಯಾಪಿನಲ್ಲ ತೋಚುಜಿ ದಾಯಿ ಬಂದು ಗೊತ್ತುಜಿ ಆಯ್ತ ಬಗ್ಗೆ ಪಾತಿರ್ವೆ. ಅಂಡ್ ದೀಪ ಅವರು ಹೇಳಿದಾಗೆ ನಮಗೆ ನಂಬಿಕೆಗಳಿಗೆ ನಾವು ಬೆಲೆ ಕೊಡ್ತೀವಿ ಯಾವತ್ತು ಕೂಡ. ಈ ಪ್ರೇತಾತ್ಮದ ವಿಚಾರವಾಗಿ ಪ್ರೇತ ಮದುವೆ ಅಥವಾ ಕುಲೆ ಮದುವೆ ಇದು ನಮ್ಮ ತುಳುನಾಡಿನಲ್ಲಿ ಇದೆ. ಇದಕ್ಕೆ ನಾವು ಇದಕ್ಕೆ ನಂಬಿಕೆಗೆ ನಾವು ಯಾವತ್ತು ಕೂಡ ಅವಹೇಳನ ಮಾಡಲ್ಲ. ಯಾಕಂದ್ರೆ ಇದು ನಮ್ಮ ನಂಬಿಕೆ, ಪ್ರತಿಯೊಂದು ಅದಕ್ಕೆ ಸೈನ್ಸ್ ಕೂಡ ಎಸ್, ಇದು ನಮ್ಮ ಅಸ್ಮಿತೆ, ನಮ್ಮ ತುಳುನಾಡಿನ ಮಣ್ಣಿನ ಅಸ್ಮಿತೆ. ನಾವು ಇದನ್ನು ಯಾವತ್ತೂ ಕೂಡ ಇದು ಮಾಡ್ತಾ ಇಲ್ಲ. ಜೊತೆಗೆ ಮೊನ್ನೆಯೂ ಕೂಡ ಬ್ರಹ್ಮರಕ್ಕಸನ ಉಚ್ಚಾಟನೆ ಆ ನಂಬಿಕೆಗಳಲ್ಲಿ ಇದೆ. ಆದರೆ ಒಂದು ಮನೆಯಲ್ಲಿರುವಂತಹ ಪ್ರೇತಾತ್ಮ ಏನು ಚಿನ್ನವನ್ನ ತೆಗೆದುಕೊಂಡು ಹೋಗಿದೆ, ಜೊತೆಗೆ ಮೊಬೈಲ್ನಲ್ಲಿ ಫೋಟೋ ತೆಗೆದಾಗ ಮೊಬೈಲ್ಗೆ ಪೋಸ್ಟ್ ಕೊಟ್ಟಿದೆ ಅಂತ ಬಂದಾಗ ನಾವು ನಂಬಲ್ಲ. ಯಾಕಂದ್ರೆ ಆ ಒಂದು ನಂಬಿಕೆ ಹೆಸರಲ್ಲಿ ಮಾಡುವಂತಹ ಡೋಂಗಿತನ ಏನಿದೆ ನೋಡಿ, ಅದಕ್ಕೆ ನಮ್ಮ ವಿರೋಧವಿದೆ. ಸೊ ಅಷ್ಟು ಸಮಯಗಳಿಂದ ಅಲ್ಲಿ ಸಮಸ್ಯೆಗಳಿತ್ತು. ಆ ಊರಿನ ಜನರು ಅಲ್ಲಿ ಹೋದಾಗ ಯಾಕೆ ಅಲ್ಲಿ ಇರಲಿಲ್ಲ, ಅಥವಾ ಈಗ ಏಕಾಏಕಿ ಹೇಗೆ ಆ ಒಂದು ಸಮಸ್ಯೆ ಪರಿಹಾರ ಆಗಿದೆ, ಇದು ಪ್ರಶ್ನೆಗಳಿರುವಂಥದ್ದು. ನಂಬಿಕೆ ಹೆಸರಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡಬೇಡಿ, ಮೋಸವನ್ನ ಮಾಡಬೇಡಿ, ಡೋಂಗಿಯನ್ನ ಮಾಡಬೇಡಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ಬಹಳಷ್ಟು ಕರೆಗಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ಜನರ ಅಭಿಪ್ರಾಯ, ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಮುಕ್ತವಾಗಿರುವಂತ ಅವಕಾಶ ಇದೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನಾನು ಪುನೀತ್ ಕುಮಾರ್ ಅಂತ, ಮಾಲಾಡಿ ಪಂಚಾಯತ್ ಪ್ರೆಸಿಡೆಂಟ್ ಮಾತಾಡ್ತಿರೋದು. ನಮಸ್ತೆ ಸರ್, ಮಾಲಾಡಿಯ ಪ್ರೆಸಿಡೆಂಟ್ ತಾವು? ಹೌದೌದು ಸರ್. ತಮ್ಮ ಹೆಸರು ಏನು ಹೇಳಿದ್ರಿ ಸರ್? ಪುನೀತ್ ಕುಮಾರ್. ದಿಲೀಪ್ ಕುಮಾರ್? ಪುನೀತ್ ಕುಮಾರ್. ವಿನೀತ್ ಕುಮಾರ್? ಪುನೀತ್ ಕುಮಾರ್. ಓಕೆ, ಪುನೀತ್ ಕುಮಾರ್ ಸರ್. ಎಸ್ ಸರ್. ಅಂಡ್ ಎಸ್ ಸರ್, ತಾವು ಕರೆ ಮಾಡಿದ್ರಿ, ವ್ಯಾಲಿಡ್ ಪರ್ಸನ್, ಅಂಡ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಒಂದು ಸಮಸ್ಯೆ ತಮ್ಮ ಗ್ರಾಮದಲ್ಲಿ ಮಾಲಾಡಿಯಲ್ಲಿ ಆಗಿತ್ತು, ಈಗ ಅದು ಪರಿಹಾರ ಆಗಿದೆ ಅನ್ನೋ ವಿಚಾರ, ಖುಷಿಯ ವಿಚಾರ. ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಸರ್. ಖಂಡಿತ ಯಾಕೆಂತ ಹೇಳಿದ್ರೆ, ನೀವು ಈಗ ಚರ್ಚೆ ಮಾಡಿದ ವಿಷಯ ಕಾಣದ ಕೈಗಳು ಕೆಲಸ ಮಾಡಿವೆ ಅಂತ. ಖಂಡಿತವಾಗಿ ಸಹ ಇದರಲ್ಲಿ ಕಾಣದ ಕೈಗಳೇ ಕೆಲಸ ಮಾಡಿವೆ. ಮೊದಲಿಗಾಗಿ ಈ ವಿಚಾರ ನನಗೆ ಗೊತ್ತಾಗ್ತಲೇ ನಾವು ಒಂದಷ್ಟು ಜನ ತಾಳ್ಮೆ ನೀರಿ ಇದರ ಸತ್ಯಾಸತ್ಯತೆ ಏನಂತ ತಿಳ್ಕೊಳ್ಳುವ. ಇದು ನಾನು ಅಂತ ಹೇಳಿದ್ರೆ ಮೀಡಿಯಾದವರು ತುಂಬಾ ಜನ ನನ್ನ ಹತ್ರ ಕೇಳಲಿಕ್ಕೆ ಬಂದ್ರು, ಮಾತಾಡ್ಲಿಕ್ಕೆ ಬಂದ್ರು. ನಾನು ಈ ವಿಷಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮುಖ್ಯವಾಗಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೂ ಎಷ್ಟು ಸಾಮಾಜಿಕ ಕಳಕಳಿ ಇದೆಯಾ ಅಷ್ಟೇ ನಮ್ಗೆ ಇದೆ. ಯಾಕೆಂದ್ರೆ ಅಲ್ಲಿ ಪಬ್ಲಿಕ್ ಸಿಕ್ಕಾಪಟ್ಟೆ ಸೇರ್ತಿತ್ತು, ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಿದ್ರೆ ಆ ಉದ್ದೇಶದಿಂದ ನಾವು ಏನೂ ಹೇಳಿಕೆ ಕೊಡ್ಲಿಲ್ಲ. ಮತ್ತೆ ನಮ್ಮ ಎಲ್ಲ ಪಂಚಾಯತ್ ಮೆಂಬರ್ನವರು ಯಾರು ಕೂಡ ಈ ವಿಚಾರವಾಗಿ ಹೊರಗಡೆ ಚರ್ಚೆ ಮಾಡ್ತಿರ್ಲಿಲ್ಲ. ಆಮೇಲೆ ಏನಾಯ್ತು, ಒಂದು ದಿವಸ ಈ ಮೀಡಿಯಾದಲ್ಲಿ ಬಂತಲ್ಲ, ಅದು ನೆಕ್ಸ್ಟ್ ದಿವಸ ನಾವು ಹೋಗಿದ್ವಿ ಮನೆಗೆ ಹೋಗಿದ್ದಾಗ ನಾನು ಕೇಳಿದೆ ಏನಾಯ್ತು ಅಂತ. ಅವರು ಒಂದೊಂದಾಗಿ ಬಿಡಿಸ್ತಾ ಹೇಳಿದ್ರು, ಈ ತರ ಆಗಿದೆ, ಮೊಬೈಲ್ ಅಲ್ಲಿ ನಾವು ಫೋಟೋ ತೆಗಿದ್ವಿ, ಮತ್ತೊಂದು ಸ್ಟೋರಿ ಹೇಳ್ತಾ ಹೋದ್ರು. ನಾನು ಅವಾಗ್ಲೂ ಮನೆಯವರು ಹೇಳಿದ್ರು, ನನ್ನದೊಂದು ಬಟ್ಟೆ ಹೊರಗಡೆ ಇತ್ತು, ಅದು ಈಗ ನೀವು ಬರೋದಿನ್ನ ಮುಂಚೆ ಟಿವಿ ಹತ್ರ ಬಂದು ಬಿತ್ತು ಅಂತ. ಓಹೋ, ಏನಾಗಿತ್ತು ಸರ್? ಬಟ್ಟೆ ವೇಟ್ ಸರ್, ಏನಾಗಿತ್ತು ಹೇಳಿ? ಬಟ್ಟೆ ಹೊರಗಿಟ್ಟ ಬಟ್ಟೆ ಒಂದು ಹೊರಗಿದ್ದ ಬಟ್ಟೆ ಒಳಗೆ ಬಂತು ಬಿಚ್ಚಿದೆ ಅಂತ. ಅದು ಹೇಗೆ ಅಂತ ಕೇಳಿದಾಗ, ಅದು ಪ್ರೇತ ಅದೇ ದೆವ್ವ ತಂದು ಹಾಕಿ ಬೆಂಕಿ ಕೊಡ್ಲಿಕ್ಕೆ ತಕ ಬಂತು ಅಂತ ಹೇಳಿದ್ರು. ನಾನೇನು ಸಂಶಯ ಪಡ್ಲಿಲ್ಲ, ಇರಬಹುದು ಏನೋ. ನಾನು ಅದ್ರ ಬಗ್ಗೆ ಏನು ಅವ್ರ ಹತ್ರ ಕೇಳಿದ್ದು ಹೌದಾ ಅಂತ ಹೇಳಿದೆ. ಆಮೇಲೆ ಅವರು ಹೇಳಿದ್ರು, ಮೊನ್ನೆ ಚಿನ್ನ ಮಾಯ ಆಯ್ತು, ಮೊಬೈಲ್ ಮಾಯ ಆಯ್ತು, ಮೊಬೈಲ್ ಸಿಕ್ಕಿತ್ತು ಅಂತ ಹೇಳಿದ್ರು, ಸ್ಕೂಟರ್ನ ಕೀ ಮಾಯ ಆಯ್ತು, ಸಿಕ್ಕಿತ್ತು ಅಂತ ಹೇಳಿದ್ರು. ಅವಾಗ ನನ್ಗೊಂದು ಸಂಶಯ ಬಂತು, ಚಿನ್ನ ಮಾಯ ಆಗಿದಲ್ಲ, ಚಿನ್ನ ಮಾಯ ಆದ್ಮೇಲೆ ಸಿಗ್ಲೇಬೇಕಲ್ಲ ಅಂತ. ಹೌದಲ್ವಾ? ಕೀ ಸಿಕ್ಕಿತ್ತು, ಮೊಬೈಲ್ ಸಿಕ್ಕಿತ್ತು, ಚಿನ್ನ ಮಾಯ ಆಗಿದ್ದು ಸಿಗ್ಲೇಬೇಕಲ್ಲ, ಯಾಕೆ ಸಿಗ್ಲಿಲ್ಲ ಅಂತ ಸುಮ್ನೆ ಅದೇ. ನಾವೇನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಅಲ್ಲಿಂದ ಬಂದ್ವಿ, ನಾವೊಂದು ಸ್ವಲ್ಪ ಚರ್ಚೆ ಮಾಡಿದ್ವಿ. ಆಮೇಲೆ ಪಂಚಾಯತ್ ಅಲ್ಲಿ ಈ ಬಗ್ಗೆ ಸದಸ್ಯರ ಮೀಟಿಂಗ್ ಆಯ್ತು, ಅಲ್ಲೂ ಚರ್ಚೆ ಮಾಡಿದ್ವಿ. ತುಂಬಾ ಜನ ಸೇರ್ತಿದ್ದಾರೆ. ಈ ಬಗ್ಗೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಮನೆಗೆ ಯಾರಾದ್ರೂ ಕಲ್ಲು ಹೊಡೆಯುದು ಅಂದ್ರೆ, ಅವರ ಹಿಂದೂಗಳ ಮನೆ ಇರುವುದು ಅಲ್ಲಿ 2-3, ಸುತ್ತಲೂ ಮುಸಲ್ಮಾನ ಮನೆ ಇರುದು.
ಹಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಅವರ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ. ಈ ತರ ಜನ ಸೇರ್ತಿದೆ, ಏನಾದ್ರೂ ಸಮಸ್ಯೆ ಆದ್ರೆ ಮುನ್ನೆಚ್ಚರಿಕೆಯಾಗಿ ಏನಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಾವೊಂದು ಅವರಿಗೆ ನನ್ನ ಲೆಟರ್ ಅಲ್ಲಿ ನಾನು ಅವರಿಗೆ ಸ್ಟೇಷನ್ಗೆ ನಮ್ಮ ಸದಸ್ಯರಾದ ಸುಧಾಕರ್ ಆಳ್ವರು ಅವರ ಮುತುವರ್ಜಿಯಲ್ಲಿ ಅದನ್ನು ತಲುಪಿಸಿದ್ರು. ಅವರು ಈ ಬಗ್ಗೆ ಪೊಲೀಸ್ ಸ್ಟೇಷನ್ ಇಂದ ಅವರಿಗೆ ಕರೆ ಮಾಡಿದ್ರು, ಏನಾಯ್ತು ಅಂತ. ಅದಕ್ಕೆ ಹೇಳಿದ್ರು ನಮ್ದು ಚಿನ್ನಕ ಸಿಕ್ಕಿದೆ, ನಮ್ಮ ಸಮಸ್ಯೆ ಮುಗಿದಿದೆ ಅಂತ ಅವ್ರ ಹತ್ರ ಹೇಳಿದ್ರಂತೆ. ನಾನು ಅವರಿಗೆ ಕರೆ ಮಾಡಿಲ್ಲ, ಇಷ್ಟವರೆಗೆ ಕರೆ ಮಾಡಿಲ್ಲ. ಅವರಿಗೆ ಉಮೇಶ್ ಶೆಟ್ಟಿ ಅವರ ಮನೆಯವರಿಗೆ ಯಾರಿಗೆ ಕರೆ ಮಾಡಿಲ್ಲ. ಆಮೇಲೆ ಹೊರಗಿನವರು ನಾನು ಈ ಬಗ್ಗೆ ಚರ್ಚೆ ಮಾಡ್ತಾ ಹೊರಗಿನವರ ಹತ್ರ ಏನಾಗಿತ್ತು ಅಂತ ಹೇಳಿ ತರುವಾಗ ಒಬ್ಬೊಬ್ರು ಒಂದೊಂದು ವಿಷಯ ಹೇಳ್ತಾ ಬಂದ್ರು. ಫೋಟೋ ಸ್ನ್ಯಾಪ್ ಚಾಟ್ ಅಲ್ಲಿ ತೆಗೆದ ಫೋಟೋ ಅಂತ, ದೆವ್ವದ ಫೋಟೋ. ಸ್ನ್ಯಾಪ್ ಚಾಟ್ ಅಲ್ಲಿ ದೆವ್ವದ ರೀತಿ ಅಂತ ಒಂದು ಬರುತ್ತೆ ಅಂತೆ ಫೋಟೋ ತೆಗೆದಾಗ, ಆ ಫೋಟೋ ನೆಕ್ಸ್ಟ್ ಗೋಲ್ಡ್ ಬ್ಯಾಂಕ್ ಅಲ್ಲಿ ಇತ್ತು ಅಂತ. ನಾನು ಅವರನ್ನು ಉಮೇಶ್ ಶೆಟ್ಟಿ ಮತ್ತು ಮನೆಯವರನ್ನು ನಾನು ದೂರ್ತಾ ಇಲ್ಲ, ಯಾಕಂದ್ರೆ ಅವರ ಅಮಾಯಕರ ಆಗಿರಬಹುದು, ಯಾರೋ ಕೈವಾಡ ಆಗಿರಬಹುದು ಖಂಡಿತ. ಸೊ ಅದಕ್ಕೆ ನಾನು ಅವರನ್ನು ಬ್ಲೇಮ್ ಮಾಡಲ್ಲ. ಯಾಕೆ ಹೊರಗಿನವರು ಈ ತರ ಮಾಡಿ ಏನಾದ್ರು ಮಾಡ್ಬೋದು ಅಂತ ಹೇಳಿರಬಹುದು, ಅದಕ್ಕೋಸ್ಕರ ಅವರನ್ನು ನಾನು ಬ್ಲೇಮ್ ಮಾಡಲ್ಲ. ಅವರು ಒಂದು ಬಡ ಕುಟುಂಬ, ಅವ್ರಿಗೇನು ನಾನು ದೂರ್ತಾ ಇಲ್ಲ ಅವರನ್ನು. ಸೊ ಇದಕ್ಕೊಂದು ಸೊಲ್ಯೂಷನ್ ಸಿಗ್ಲೇಬೇಕಂತ ನಾವು ತಾಳ್ಮೆಯಿಂದ ಕಾಯ್ತಿದ್ದೇವೆ. ನಾವು ಎಲ್ಲೂ ಹೇಳಿಕೆ ಕೊಡ್ಲಿಲ್ಲ, ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕೆಂದ್ರೆ ಏನಾದ್ರೂ ಪಾಪ ಏನಾದ್ರು ಸಮಸ್ಯೆ ಮುಗಿಲಿ ಹಾಗೆ ನಾವು ನಮ್ಮ ಅಲ್ಲಿ ಏರಿಯಾದವ್ರ ಹೇಳ್ತಿದ್ದೆ ಹತ್ರ ಹೋಗುವ. ನಾವು ಅವರ ಹತ್ರ ಹೇಳಿದ್ದೆ, ಸಮಸ್ಯೆ ಮುಗಿಯದಿದ್ರೆ ನಾನು ನಿಮ್ಮ ಕುಟುಂಬದವರನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಬಂದಿದ್ದೆ ಮನೆಗೆ. ಎಲ್ಲಿ ಅದು ಫಸ್ಟ್ ಅವರಿಗೆ ನೋಡುವ, ವೇಟ್ ಮಾಡುವ ಅಂತ. ಮುಗಿಯುತ್ತಾ ಅಂತ. ಸದ್ಯಕ್ಕೆ ಮುಗಿದಿದೆ. ಹುಲಿಕಲ್ ಅವರು ನನ್ಗೆ ಸುದ್ದಿ ಮಾಧ್ಯಮದವರು ಹೇಳಿದ್ರು ಅವರನ್ನು ತರಿಸುವ ಅಂತ. ಅವರ ಕಾಂಟ್ಯಾಕ್ಟ್ ತರಿಸುದು ನಾನು ಹೇಳಿದ್ದೆ, ಅವ್ರು ಬರುವುದು ಬೇಡ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಮಸಾಲಾ ನಡೆದಿದೆ ಅಂತ ನಮ್ಗೆ ಕನ್ಫರ್ಮ್ ಆಗಿತ್ತು. ಅದಕ್ಕೆ ನಾನು ಎಲ್ಲಿಲ್ಲ, ವೇಟ್ ಮಾಡುವ ಅಂತ ನಮ್ಮ ಎಲ್ಲ ಪಂಚಾಯತ್ ಮೆಂಬರ್ ಹತ್ರ ಹೇಳಿದ್ದೆ. ನಾನು ವೇಟ್ ಮಾಡುವ, ಇದರ ಸತ್ಯತೆ 100% 2-3 ದಿವಸದಲ್ಲಿ ಗೊತ್ತಾಗಿ ಆಗ್ತದೆ ಅಂತ ಹೇಳಿದೆ. ಅದೇ ಆಗಿದೆ. ನಿಮ್ಮ ಸಾಮಾಜಿಕಗಳಿಗೆ ನನ್ನ ಅಭಿನಂದನೆ. ಸರ್ ಜಿತೇಂದ್ರ ಕುಂದೇಶ್ ಅವರವರಿಗೆ ಮೊನ್ನೆ ಒಂದು ಅವಾಚ್ಯ ಶಬ್ದದಿಂದ ನೋಡಿದಿರಿ ಸರ್, ತಾವು ಕೂಡ ನೋಡಿದಿರಿ ಹಾಗಾದ್ರೆ. ಸಾಮಾಜಿಕ ಕೆಲಸ ಮಾಡುವಾಗ ನಮ್ಗೆ ಬೈಗುಳ ಇದೆಲ್ಲ ಇದ್ದದ್ದಲ್ಲ ಸರ್. ಖಂಡಿತವಾಗ್ಲು ನೀವು ಸತ್ಯ ಶೋಧನೆಯನ್ನು ಮಾಡಿದಿರ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕೆ ನಿತಿನ್ ಅವರು ನಿಮ್ಮ ಎಲ್ಲ ಚಾನೆಲ್ ನವರಿಗೆ ಅಭಿನಂದನೆ. ಯಾಕಂತ ಹೇಳಿದ್ರೆ ಈ ತರ ಎಲ್ಲೂ ಆಗ್ಬಾರ್ದು. ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ 100% ಇದೆ, ಅದನ್ನ ಆದ್ರೆ ಇದ್ರ ನಡುವಲ್ಲಿ ಈ ತರ ಮಿಸ್ಗೈಡ್ ಮಾಡಿ ಜನ ಸೇರಿಸ್ಕೊಂಡು ಎಲ್ಲರ ಕೆಲಸ ಹಾಳು, ಎಲ್ಲರ ಕೆಲಸ ಹಾಳು. ಯಾಕಂದ್ರೆ ಈಗ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ನೀವು ಬರ್ಬೇಕು ಅಲ್ಲಿ ಸಮಯ ಮಾಡಿಕೊಂಡು ಇನ್ನೇನು ನ್ಯೂಸ್ ಇದೆ ಅಂತ ಅಲ್ವಾ. ಹತ್ಯೆ ಆಗಿದ್ರೆ ಅವರದ್ದು ಸಮಸ್ಯೆ ಆಗಿದ್ರೆ ನಿಜವಾಗ್ಲೂ ಬಗೆಹರಿಸಿದ್ರೆ ನಮ್ಗೆ ಸಂತೋಷ. ಇದರಲ್ಲಿ 100% 99% ಸುಳ್ಳಿತ್ತು ಅಲ್ವಾ. 9% ಸುಳ್ಳಿತ್ತು ಅಂತ ಹೇಳಿ ಬ್ಲೇಮ್ ಮಾಡಲ್ಲ. ಸರ್ ನಾನು ಪುನೀತ್ ಸರ್, ನೀವು ಮಾಲಾಡಿ ಪಂಚಾಯತ್ ಅಧ್ಯಕ್ಷರಲ್ಲ ಸರ್? ಹೌದು ಸರ್, ನಿಮ್ಗೆ ನಾನು ಮೊದಲದಾಗಿ ನಾನು 2 ಕೈಗಳನ್ನ ಜೋಡಿಸಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ಸ್ ಹೇಳ್ತೀನಿ ನನಗೂ ಗೊತ್ತಿಲ್ಲ. ಯಾಕೆ ಗೊತ್ತಾ ಸರ್, ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ಬಹುಶಃ ನಾನು ಹೇಳ್ತೀನಿ ಸತ್ಯದ ದಾರಿಯಲ್ಲಿ ಯಾರು ಹೋಗ್ತಾರೆ ನೋಡಿ ಅವ್ರಿಗೆ ಯಾವತ್ತೂ ಕೂಡ ಒಳ್ಳೇದಾಗುತ್ತೆ. ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ. ನಮ್ಗಳಿಗೆ ಇಂತಹ ಎಷ್ಟೋ ಮಗಗಳು ಕೂಡ ಫೋನ್ ಮಾಡಿ ಈ ರೀತಿ ಬೈದ್ರು ಕೂಡ ನಾನು ಒಂದೇ ಹೇಳ್ತೀನಿ ಸರ್, ಎಷ್ಟು ಸತ್ಯದ ದಾರಿಯಲ್ಲಿ ಹೋದವರಿಗೆ ಯಾವತ್ತೂ ಕೂಡ ಸೋಲಾಗಲ್ಲ ಅನ್ನೋದು ನನಗೆ ಬಹುಶಃ ಈ ಘಟನೆಗಳನ್ನ ನೋಡಿದಾಗ ನನಗೆ ಆಗುತ್ತೆ. ಪ್ರತಿ ಬಾರಿ ಕೂಡ ನನಗೆ ಅಂತ ಎಕ್ಸ್ಪೀರಿಯನ್ಸ್ಗಳು ಆಗಿದೆ. ಯಾಕಂದ್ರೆ ಸ್ವತಃ ತಾವೇ ಪಂಚಾಯತ್ ಅಧ್ಯಕ್ಷರೇ ಕರೆ ಮಾಡಿ ಈ ಸತ್ಯವನ್ನ ಹೇಳ್ತೀರಿ ಅಂತ ಬಂದಾಗ ನಿಮ್ಗಿಂತ ಬೆಟರ್ ದನ್ ದ್ಯಾಟ್ ಬಹುಶಃ ಈ ಒಂದು ವಿಚಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವವರು, ಸತ್ಯಾನ್ವೇಷಣೆ ಹೇಳುವವರು ಯಾರಿಲ್ಲ ಅಂತ ನನಗೆ ಭಾವನೆ. ಯಾಕಂದ್ರೆ ತಾವು ಅಲ್ಲಿಯ ಪಂಚಾಯತ್ ಅಧ್ಯಕ್ಷರು, ಆ ಘಟನೆಯನ್ನ ನೋಡಿದ್ದೀರಿ, ಆ ಮನೆಗೆ ಹೋಗಿದ್ದೀರಿ, ಅವ್ರ ಜೊತೆ ಮಾತಾಡಿದ್ದೀರಿ, ಆ ಒಂದು ಪರಿಸ್ಥಿತಿ ಏನಿದೆ, ಜೊತೆಗೆ ಅಲ್ಲಿಯ ಪರಿಸರ ಯಾವ ರೀತಿ ಇದೆ, ಜೊತೆಗೆ ಅಲ್ಲಿ ವಾಸ್ತವ ಸತ್ಯ ಏನು, ಏನೆಲ್ಲ ಅಲ್ಲಿ ಆಗಿದೆ, ಏನೆಲ್ಲ ಆಗ್ತಾ ಇದೆ, ಯಾವ ಕಾರಣ ಇದೆ ಎಲ್ಲವೂ ಕೂಡ ತಮ್ಗೆ ಗೊತ್ತಿದೆ. ಸೊ ಹಾಗಿದ್ದಾಗ ತಾವೇ ನೇರವಾಗಿ ನಾವುಗಳು ಕರೆ ಮಾಡದೆ, ನಿಮ್ಮ ನಂಬರನ್ನು ನಾವುಗಳು ಸರ್ಚ್ ಮಾಡದೆ ತಾವೇ ನೇರವಾಗಿ ಕರೆ ಮಾಡಿ ನಮ್ಗಳಿಗೆ ಈ ಸತ್ಯವನ್ನ ಹೇಳ್ತೀರಿ ಅಂತ ಬಂದಾಗ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ತಮಗೆ.
ಅಂಡ್ ದೇವರ ಮೇಲೆ ನಂಬಿಕೆ ನನಗೆ ಬಹಳಷ್ಟು ಜಾಸ್ತಿ ಆಯ್ತು ಬಹುಶಃ ಈ ಒಂದು ತಮ್ಮ ಕರೆಯಿಂದ. ಅಂಡ್ ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಅಂಡ್ ಪುನೀತ್ ಸರ್ ಹೇಳಿ ಸರ್. ಮನೆಯವರಿಗೆ ಒಳ್ಳೇದಾಗ್ಬೇಕು ಅಲ್ವಾ? ಅಷ್ಟೇ ಸರ್, ಅಷ್ಟೇ ಪುನೀತ್ ಸರ್. ನಮ್ಮ ಅವರಿಗೆ ಮಿಸ್ಗೈಡ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅವರಿಗೆ ಏನ್ ತೊಂದರೆ ಆಗ್ಬಾರ್ದು. ಏನೋ ದೈವತ್ತು, ನಾವೊಂದು ದೈವ ದೇವರ ನಂಬುವವರು ನಾವೆಲ್ಲರೂ. ಆ ದೈವದ್ದು ಏನೋ ಸಮಸ್ಯೆ ಇದೆ ಅಂತ ನಾನು ಕೇಳಲ್ಪಟ್ಟೆ. ಅದು ಖಂಡಿತವಾಗ್ಲೂ ಅವರಿಗೆಲ್ಲದು ಪರಿಹಾರ ಆಗಿದೆ ಅಂತ ಅನಿಸುತ್ತೆ. ಆಗಿಲ್ಲಾದ್ರೂ ನಾನು ಅವರಿಗೆ ಸಹಾಯ ಮಾಡಲು ನಾ ಬದ್ದಲಿದ್ದೇನೆ ಅಲ್ವಾ? ಅವರಿಗೆ ನಿಜ ಅಲ್ವಾ? ನಿಜ, 100ಕ್ಕೆ 100 ಸರ್. ಜೊತೆಗೆ ಹುಲಿಕಲ್ ಸರ್ ಕೂಡ ನಿಮ್ ಜೊತೆ ಮಾತಾಡ್ಬೇಕಂತೆ. ಎಸ್ ಸರ್, ಹುಲಿಕಲ್ ಸರ್. ಅಧ್ಯಕ್ಷ ಅಂದ್ರೆ ಸರಪಂಚ ಅಂತಂದ್ರೆ ಚಲೋ ತಾಳ್ಮೆ ನೋಡಿ, ಅವ್ರ ತಾಳ್ಮೆನ. ಹೌದಪ್ಪ. ಏನೇನಾಗುತ್ತೆ ಆಮೇಲೆ ಅದೆಲ್ಲದಕ್ಕಿಂತ ನಾನು ಪರಿಶೀಲನೆ ಮಾಡಕ್ ಬಂದಾಗ ಅಲ್ಲಿ ದೊಡ್ಡ ಗಲಾಟೆ ಆದ್ರೆ ಅದು ಎಲ್ಲೆಲ್ಗೋ ತಿರುಗಿಕೊಳ್ಳುತ್ತೆ. ರಾಜಕೀಯಕ್ಕೆ ಹೋಗುತ್ತೆ, ಆಮೇಲೆ ಧರ್ಮಕ್ಕೆ ಹೋಗುತ್ತೆ, ಆಮೇಲೆ ಇನ್ಯಾರೋ ಸೋಗಲಾಡಿತನದ ಜನ ಇರ್ತಾರೆ, ಕಾಯ್ತಾ ಇರ್ತಾರೆ. ಎಲ್ಲ ತಾಳ್ಮೆಯಿಂದ ಆ ಅಧ್ಯಕ್ಷ ಪುನೀತ್ ಅವರು ಅಬ್ಸರ್ವ್ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್, ನಾನು ಆಗ್ಲೇ ಪೊಲೀಸ್ ಸ್ಟೇಷನ್ಗೆ ರಾಜು ಕಡೆಯಿಂದ ಒಂದ್ ಲೆಟರ್ ಕೊಡ್ಬೇಕಾಯ್ತು. ನಾನು ಯಾರೋ ನುಗ್ತಾರೆ ಅಂತ ನಾವು ನುಗ್ಗಕ್ಕಾಗಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ, ನಮ್ಮ ಮಾಧ್ಯಮದ ಪರವಾಗಿ ಆ ಪುನೀತ್ ಅಧ್ಯಕ್ಷರಿಗೆ ಅಭಿನಂದಿಸ್ತೀನಿ. ಅದಕ್ಕಿಂತ ಮುಂಚೆ ನಿತಿನ್, ನಾವು ಎಷ್ಟು ನೋವು ತಿನ್ಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಅವಮಾನ ಮಾಡಿಸ್ಕೋಬೇಕು, ಮಾತಾಡಿಸ್ಕೋಬೇಕು, ದಾರಿಲಿ ಬೀದಿಲಿ ಹೋಗೋರ್ ಕೈಲೆಲ್ಲ ಅನ್ನಿಸ್ಕೋಬೇಕು ಅನ್ನೋದಕ್ಕೆ ಇದೊಂದು ಸತ್ಯ ಹೇಳಕ್ಕೆ ದಾರಿಲಿ ಹೋಗೋ ಬೀದಿಲಿ ಹೋಗೋರ್ ಕೈಲಿ ನಾವಿಬ್ರು ಅನ್ನಿಸ್ಕೊಂಡ್ವಿ. ಈ ನಿಮಗೊಂದು ಗಮನ ಇದೆ, ಹೆಮ್ಮಾಡಿನಲ್ಲಿ ಇದ್ಕಿದ್ದಂಗೆ ತೆಂಗಿನ ಮರದ ಮೇಲೆ ದೆವ್ವ ಕೂಗುತ್ತೆ, ಮಗು ಅಳುತ್ತೆ ಅಂತ ನೋಡಿ. ಎಲ್ಲಾ ಮಾಧ್ಯಮದಲ್ಲಿ ಬಂದ್ಬಿಡ್ತು ದೆವ್ವ ಅಳುತ್ತೆ 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 ಅಂತ. ಅದ್ರಲ್ಲಿ ಒಂದು ಮಾಧ್ಯಮದಲ್ಲಂತೂ ವಿಜ್ಞಾನಕ್ಕೆ ನಿಲುಕೋದು ಅಂದ್ರು. ಅಷ್ಟೊತ್ತಿಗೆ ಆ ಕುಟುಂಬ ಜರ್ಜರಿತರಾಗಿತ್ತು. ನಾನು ಅಲ್ಲಿ ಸುವರ್ಣ ಟಿವಿಯಿಂದ ಅಲ್ಲಿಗೆ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಆ ಮೊಬೈಲ್ ರಿಂಗ್ ಟೋನ್, ಮಗು ಅಳೋ ಶಬ್ದ ಇತ್ತು. ಆಮೇಲೆ ಇನ್ನೂ ಒಂದು ನಿತಿನ್, ನಿಮಗೆ ಗಮನ ಇರ್ಲಿ, ನಾನ್ ಬಂದಾಗ 8 ವರ್ಷದಿಂದ ನೀವಿನ್ನೂ ಚಿಕ್ಕ ಹುಡುಗ, ಅವಾಗ ಕಸ್ತೂರಿಲೆಲ್ಲ ಕೆಲಸ ಮಾಡ್ತಿದ್ರಿ. ಒಂದು ಮಗುವಿನ ಕಣ್ಣಲ್ಲಿ ಕಡ್ಡಿ ಬರ್ತಿತ್ತು. ಆ ಕಡ್ಡಿ ಬರೋದನ್ನ ನಾವೇ ಖುದ್ದಾಗ ಹೋಗಿ ಎಲ್ಲಾ ವ್ಯವಸ್ಥೆ ಮಾಡಿ, ಯಾಕೆ ಕಡ್ಡಿ ಬರ್ತಾ ಇದೆ, ಮಗುವಿನ ಕಡ್ಡಿ, ಕಣ್ಣಲ್ಲಿ ಕಡ್ಡಿ. ಹೌದಪ್ಪ, ಅದು ದೈವದ ಕಾಟ ಇನ್ನೇನೋ ಅಂದ್ಬಿಟ್ರು. ಆಗ ಎಳೆಯಾಗಿ ಆ ಮಗುವನ್ನೆಲ್ಲ ಇದ್ ಮಾಡಿದಾಗ ಅಲ್ಲೂ ಕೂಡ ಅವರ ತಂದೆಯ ಕೈವಾಡ ಇದೆ ಅನ್ನೋದನ್ನ ಓಪನ್ ಆಗಿ ತೋರ್ಸ್ಕೊಟ್ ಬಂದ್ವಿ. ನಿಜ ಸರ್, 100ಕ್ಕೆ 100. ಇನ್ನೊಂದು ಇದ್ರಲ್ಲಿ ಕುಡ್ಲುಗಳು ಮಚ್ಚುಗಳು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದು ಅಂತ ಬಂತು ಮಾಧ್ಯಮದಲ್ಲಿ. ನಾನು ಅಲ್ಲಿಗೆ ಬಂದಿದ್ದೀನಿ. ಆದ್ರೆ ಸತ್ಯ ಹೇಳಿದ್ರೆ ಎಷ್ಟು ಅವಮಾನ ಅಲ್ವಾ? ಇದು ಈ ಜನಕ್ಕೆ ಈಗ ಅಷ್ಟು ಅವಮಾನ ಆಗಿದೆಯಲ್ಲ. ಇವ್ರು ಯಾರು ಒಬ್ರು ಸತ್ಯ ಕಂಡಿಡಿದ್ವಲ್ಲ, ನಾವು ನಿಂತ್ಕೊಂಡು ಕೂಡ್ಲ ಮಾಧ್ಯಮದ ಮುಖಾಂತರ ಅಥವಾ ನಾವೆಲ್ಲರೂ ಸೇರಿದೀವಿ ಅಂತ, ಜನ ಎಲ್ಲ ಸೇರಿದೀವಿ ಅಂತ, ಸತ್ಯ ಏನೋ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಇದು ಓಪನ್ ಆಗಿ ಹೇಳಕ್ ಬೇಡ. ಇವತ್ತು ಯಾರಾದ್ರೂ ನಮ್ಮನ್ನ ಅಭಿನಂದಿಸ್ತಾರ? ನಿದ್ದೆನೆ ಮಾಡಿಲ್ವಲ್ಲ, ಬೋಳಿ ಮಕ್ಕಳು ಅನ್ನಿಸ್ಕೊಳಕ್ಕೆ, ಇನ್ನೇನೋ ಅನ್ನಿಸ್ಕೊಳಕ್ಕೆ ನಾವು ನಿದ್ದೆ ಮಾಡ್ಲಿಲ್ವಲ್ಲ. ಇವರು ಅದನ್ನ ಏನಾದ್ರು ಹಂಚ್ಕೊಳ್ತಾರ ಈ ಜನ? ನಿಜ ಸರ್, ದಕ್ಷಿಣ ಕನ್ನಡ ಜಿಲ್ಲೆಗೂ ಅವಮಾನ ಮಾಡ್ಬಿಟ್ರಲ್ಲ ಈ ಜನ. ಕರೆಕ್ಟ್. ಯಾಕಂದ್ರೆ ಇಲ್ಲಿ ನಮ್ಮ ಇವ್ರು ಹೇಳಿದ್ರಲ್ಲ, ಶೆಟ್ಟಿ ಅವರು ತುಂಬಾ ಚೆನ್ನಾಗಿ, ಮೂಲ ನಂಬಿಕೆಗಳ ಬಗ್ಗೆ ನಾವ್ ಯಾರೂ ಮಾತಾಡ್ತಾ ಇಲ್ಲ. ನಿಜ, ಮೂಲ ನಂಬಿಕೆಗಳು ಇರ್ಬೇಕು ಮನುಷ್ಯನಿಗೆ. ಮನುಷ್ಯ ಇರೋವರೆಗೂ ಮೂಲ ನಂಬಿಕೆಗಳಿರ್ತವೆ, ಮೂಢನಂಬಿಕೆಗಳು ಬೇಡ ಅಂತ ಅಲ್ವಾ? ನಾನು ಇನ್ನೂ ಒಂದು ಹೇಳ್ತೀನಿ, ಅಲ್ಲಿನ ವಾಸ್ತು ನೋಡ್ತೀನಿ ಅಂತ ಹೇಳಿ ಆಲೆ ಇಂಥ ಬರ್ಬಾರ್ದು ಪರಿಸ್ಥಿತಿಗೆ ತಂದ್ಕೊಟ್ಟಂತ ಕುಟುಂಬಕ್ಕೆ ಮತ್ತೆ ಆ ವಾಸ್ತು ಮನೆ ಚೇಂಜ್ ಮಾಡ್ಬೇಕು ಅಂತ ಒಬ್ರು ವಾಸ್ತು ಹೋಗಿ ದುಡ್ಡು ಕೇಳ್ತಾರಲ್ಲ, ಇದು ಮಾನವೀಯತೆನಾ ಅಲ್ವಾ? ನಿಜ, ಇದು ನಮ್ ಧರ್ಮನ? ನಿಜ. ಹೌದಪ್ಪ, ಇದನ್ನ ನಾವು ಯೋಚನೆ ಮಾಡ್ಬೇಕಾಗಿರೋದು. ರೀ ವಾಸ್ತು ಯಾಕ್ರಿ ಹೇಳ್ತೀರಿ? ಆ ಮನೆಗೆ ಒಂಚೂರು ಸಾಂತ್ವನ ಕೊಡ್ರಿ, ನೆಮ್ಮದಿ ಕೊಡ್ರಿ. ಇವತ್ತು ಆ ಮಗು ನನ್ ಜೊತೆ ಮಾತಾಡುತ್ತೆ, ಅಂಕಲ್ ಅಂತ ಹೇಳ್ತಾರೆ. ಗೊತ್ತಿದೆ ಮಗುಗುವೆ, ಆದ್ರೆ ಓಪನ್ ಮಾಡಕ್ ಬೇಡ. ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಆದ್ರೆ ಮನಸ್ಸಿಗೆ ನೋವಾಗದ್ ಬೇಡ. ಮನಸ್ಸಿಗೆ ನೋವಾಗ್ದಂಗೆ ಸಮಸ್ಯೆ. ಇನ್ನೊಬ್ಬ ಹೇಳ್ತಾನೆ, ನಿನ್ ತಾಕತ್ತಿದ್ರೆ ಓಪನ್ ಮಾಡ್ಬಿಡು, ಸತ್ಯ ಹೇಳು. ಆಮೇಲೆ ಇನ್ನೂ ಒಂದು ಸತ್ಯ ಏನ್ ಗೊತ್ತಾ, ನಾವೇ ಬಂದಲ್ಲಿ ಮಾಡ್ಸಿದೀವಂತೆ. ನೀವು ಎಲ್ಲ ರಿಪೋರ್ಟ್ ನೋಡಿ, ನಾವೇ ಬಂದು ಮಾಲಾಡಿಗ್ ಬಂದು ಅವ್ರ ಮನೆಗ್ ಬಂದು ಹಿಂಗೆಲ್ಲ ಮಾಡ್ಸಿ ನಾನೇ ಪ್ರಚಾರ ತಗೋತೀನಿ ಅಂತ ಮಾತಾಡಿದಾರಲ್ಲ ಈ ಜನ. ಆ ರೀತಿ ಕೂಡ ಇದೆ. ನಾನ್ ನಿಮಗೆ ಕಳಿಸ್ತೀನಿ, ಹಾಕಿ. ಮಾಲಾಡಿ ಎಲ್ಲಿ ಗೊತ್ತಿಲ್ಲ ನನಗೆ. ಅದು ಒಂದು ಅತೃಪ್ತ ಪ್ರೇತಾತ್ಮಗಳು. ಆ ರೀತಿ ಕೂಡ ಇದೆ ಅಲ್ವಾ? ಪ್ರೇತಾತ್ಮಕ್ಕೆ ಚಿನ್ನಯ್ಯ ಹಾಕ್ಬೇಕು.
ಓ ಓ ಓ ಪ್ರೇತಾತ್ಮ ಚಿನ್ನ ಎಂತಿರುತ್ತೆ, ಹೌದು, ಕಾಣದ ಮನುಷ್ಯ ಪ್ರೇತಾತ್ಮ ಇದೆಯಲ್ಲ, ಜೀವ ಇರುವಂತ. ಅದಕ್ಕೆ ನೋಡಿ, ಯಾರೋ ಒಬ್ಬರು ಮಾಡಿದ್ಕೆ ಇಡೀ ಕುಟುಂಬ ಎಷ್ಟು ಜರ್ಜರಿತರಾಗುತ್ತೆ. ಕರೆಕ್ಟ್. ದಯವಿಟ್ಟು ಆ ಕುಟುಂಬನ ಆಹಾರ ಮಾಡೋದ್ ಬೇಡ. ನಾವೇ ನಿಜ ನಿಜ ನಮ್ಗೆ ಎಷ್ಟಾರ ಅವಮಾನ ಮಾಡಿ, Yes, sir. ನಮ್ಮನ್ನ ಹೆಂಗಾರ ಬೈಕೊಳ್ಳಿ, ಅವ್ನು ಯಾರೋ ಹೇಳ್ತಾನೆ ನೀನ್ ಅದ್ರೇ ಸಾಯ್ತೀಯ ಅಂತ, ನಾವು ಸತ್ರು ಪರವಾಗಿಲ್ಲ, ಆ ಕುಟುಂಬಕ್ಕೊಂದು ಸಮಾಧಾನ ಸಿಗ್ಬೇಕು. ಹೌದಪ್ಪ, ನಿಜ. ಎಸ್ ಸರ್, ಬರ್ತೀನಿ. ಪಂಚಾಯತಿ ಅಧ್ಯಕ್ಷರೇ, ನಾನ್ ನಿಮಗೆ ಕೈ ಮುಗಿತೀನಿ, ಆ ಮನೆಗೆ ಹೋಗಿ ಎಲ್ಲೋ ತಪ್ಪು ನಡೆದಿ ಎಲ್ಲರಿಗೂ ಗೊತ್ತಿದೆ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆ ಮನೆ ಒಡತಿ ಇದಾರಲ್ಲ, ಮಾನಸಿಕವಾಗಿ ತೊಂದರೆಗೊಳಗಾಗಿದ್ದಾರೆ, ಒಂದಿಷ್ಟು ಹೆಲ್ಪ್ ಮಾಡಿ. ಆಮೇಲೆ ಆ ಮಗು ಶಾಲೆಗೆ ಹೋದ್ರೆ ಟೀಚರ್ಸ್ ಎಲ್ಲ ಬೈತಾರಂತೆ, ಏನ್ ನಿಮ್ಮ ಮನೇಲಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತ. ಟೀಚರ್ಸ್ ಆ ಮಗು ಶಾಲೆಗೆ ಹೋಗೋದ್ ಬಿಟ್ಟಿದ್ದೀರಿ, ಹೌದಾ? ಯಾರು ಕೊಡ್ತಾರೆ ಆ ಮಗುಗೆ ಜೀವನನ? ಆ ಮಗುಗೆ ನಾವು ಸಾಂತ್ವನ ಕೊಡ್ಬೇಕಾಗಿದೆ. ನಿಜ ನಿಜ. ಎಲ್ಲಿ ನಡೆದಿದೆ ಅಂದ್ರೆ ಬೇಕಿಲ್ಲ ನಮ್ಗೆ, ಹೌದು, ಏನೋ ಆಗಿದೆ. ನಿಜ. ನನ್ನ ತಂದೆ ಅಲ್ಲ, ನನ್ನ ಮಗು ವಿಕೃತವಾಗಿದ್ರು ನನಗೆ ಮಗು ಪ್ರೀತಿನೇ ಅದ್ಭುತವಾಗಿರುತ್ತೆ. ನಮ್ ತಂದೆ ಅಕಸ್ಮಾತ್ ನಮ್ಮ ಯಾರೋ ಹಿರಿಯರು ಮಾಡಿದ್ದಾರೆ ಅಂದ್ರೆ ಅದನ್ನ ನಾವು ಉಹಿಸ್ಕೊಳ್ಬೇಕು. ನನ್ನ ಹೆಂಡತಿ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಹೆಂಡತಿ ನನ್ನ ಪರವಾಗಿ ನಿಂತ್ಕೊಳ್ತಾಳೆ, ನಿಂತ್ಕೋಬೇಕಾಗತ್ತೆ ಕೆಲವು ಸಲ. ಆದ್ರೆ ಅಲ್ಲಿ ಕೂಡ ಆ ಮುಗ್ಧ ಮನಸ್ಸುಗಳು ನಿಂತಿವೆ, ಹೆಲ್ಪ್ ಮಾಡಿವೆ. ಅದಕ್ಕೆ ಕಾರಣದ ಇನ್ನೊಂದಿದೆಯಲ್ಲ, ವಸ್ತು, ಆ ಮೂಲ ಇದೆಯಲ್ಲ, ಅದನ್ನ ನಾನು ಬಿಡಲ್ಲ. ನಿಧಾನಕ್ಕಾಗ್ಲಿ ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಮನೆಗೆ ಪರಿಚಯ ಮಾಡ್ತೀನಿ, ಇದೆಲ್ಲದೂ ಮಾಡೋಣ. ಆದ್ರೆ ಕೊನೆಯದಾಗಿ ಅಧ್ಯಕ್ಷರಿಗೆ ಸಾಂತ್ವನದ ಮಾತುಗಳನ್ನು ಕೊಡಿ. ಇದು ನಿಜವಾದ ಸರಪಂಚ ಮಾಡುವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮಾಡಬೇಕಾದ ಆದ್ಯ ಕರ್ತವ್ಯ, ನಿಜವಾದ ಧರ್ಮ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಪುನೀತ್ ಸರ್, ತಾವು ಅಧ್ಯಕ್ಷರಾಗಿ ತಮ್ಮ ಒಂದು ಕರ್ತವ್ಯದಿಂದ ತಾವು ನುಣುಚಿಕೊಳ್ಳಲಿಲ್ಲ, ತಾವೇ ನೇರವಾಗಿ ಕರೆ ಮಾಡಿ ಸತ್ಯವನ್ನ ನಮ್ಮ ಜನತೆಗೆ ತಿಳಿಸಿದ್ದೀರಿ. ಅಂಡ್ ಒಂದು ವಿಚಾರ ಸರ್, ಇನ್ನೂ ಕೂಡ ಕೆಲವು ಜನರಿಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಅಂದ್ರೆ ಆ ಫೋಟೋ ಹರಿದಾಡ್ತಾ ಇತ್ತಲ್ಲ, ಪ್ರಥಮವಾಗಿರುವಂತಹ ಫೋಟೋ ಹರಿದಾಡ್ತಾ ಇತ್ತು, ಅಂದ್ರೆ ದೆವ್ವದ ಫೋಟೋ ಅನ್ನುವಂಥದ್ದು, ಅದು ಯಾರು ತೆಗ್ದದ್ದು, ಜೊತೆಗೆ ಹೇಗೆ ಅದು ವೈರಲ್ ಆಯ್ತು? ಮೀಡಿಯಾಕ್ಕೆ ಕಳಿಸಿದ್ಯಾ? ಅದರಲ್ಲಿ ಯಾರು ತೆಗ್ದಿದ್ರು ಅಂತ ನನ್ಗೆ ಇನ್ನೂ ಸಹ ವಿಚಾರ ಗೊತ್ತಾಗಿಲ್ಲ. ಬಟ್ ಅದು ಸ್ನ್ಯಾಪ್ ಚಾಟ್ ಅಲ್ಲಿ ತೆಗ್ದಿದ್ದು ಅಂತ ವಿಚಾರ ಗೊತ್ತಾಯ್ತು. ಓಕೆ, ಸ್ನ್ಯಾಪ್ ಚಾಟ್ ಅಲ್ಲಿ ಫೋಟೋ ತೆಗೆದ್ರೆ ಆ ಮುಖದಲ್ಲಿ ಅದು ಅದು ಇದು ಬರ್ತಾ ಅಂತ ನನಗೆ ವಿಚಾರ ಹೇಳಿದ್ರು. ನಾನು ಅದ್ರ ಬಗ್ಗೆ ತುಂಬಾ ಜನರ ಹತ್ರ ಕೇಳಿದೆ, ಹೌದು ಬರುತ್ತೆ ಅಂತ ಹೇಳಿದ್ರು. ಸ್ನ್ಯಾಪ್ ಚಾಟ್ ಅಲ್ಲಿ ತೆಗ್ದಿರುವಂತ ಫೋಟೋ ಅದು ಹಾಗಾದ್ರೆ? ಫೋಟೋ. ಮತ್ತೆ ಅದು ಯಾರು ತೆಗ್ದಂತ ಗೊತ್ತಿಲ್ವಾ ಸರ್? ಇಲ್ಲ, ನಮ್ಗೆ ಗೊತ್ತಿಲ್ಲ ಯಾರು ತೆಗ್ದಿದ್ದು ಅಂತ ಗೊತ್ತಿಲ್ಲ. ನಾನು ಅವ್ರ ಮನೆಯವ್ರ ಹತ್ರ ಕೇಳೂ ಇಲ್ಲ. ಓಕೆ, ಮತ್ತೆ ಹಾಗಾದ್ರೆ ಒಂದು ಕನ್ಸರ್ನ್ ಇರ್ತದಲ್ಲ ಸರ್, ಯಾಕಂದ್ರೆ ಆ ಮನೆಯಲ್ಲಿ ಸರಿಯಾದಂತ ಒಂದು ಚಿತ್ರ ಅನ್ನುವಂಥದ್ದು, ಆ ಬಗ್ಗೆ ಎಂಕ್ವೈರಿ ಮಾಡಿಲ್ವಾ ತಾವುಗಳು ಗ್ರಾಮದಲ್ಲಿ? ಇಲ್ಲ ಸರ್, ನಾನು ಹೇಳಿದಲ್ಲ ಸರ್, ನಾನು ಅವರ ಮನೆಯವರ ಹತ್ರ ನಾನು ಕೇಳಲಿಕ್ಕೆ ಹೋಗಿಲ್ಲ, ಮಾತಾಡಿಸ್ಲಿಕ್ಕೆ ಜಾಸ್ತಿ ಹೋಗಿಲ್ಲ. ಅಂದ್ರೆ ಇವರಿಗೆ ಕನ್ಫರ್ಮ್ ಆಗಿದೆ, ಅದನ್ನು ಕೆದಕಿ ಮತ್ತಷ್ಟು ಸಮಸ್ಯೆ ಇದು ಹಾಳು ಮಾಡೋದು ಬೇಡ, ಅಲ್ಲಿಗೆ ಮುಗಿಸ್ಬಿಡುವ ಅಂತ. ಅರ್ಥ ಆಯ್ತು. ನಾನು ಯಾಕೆ ಈ ಪ್ರಶ್ನೆಯನ್ನ ಎಲ್ರು ಇಬ್ರು ಸಹ ಹುಡುಗಿಯರು ಮೈನರ್ಗಳು. ಓಕೆ ಸರಿ, ಅವರ ಜವಾಬ್ದಾರಿ ಸಹ ನಮಗೂ ಇದೆ. ಸರ್, ನಾವು ಅವ್ರು ಹೇಳಿದ್ರು ಉಳಿಕಲ್ ಅವರು, ಶಾಲೆಯಲ್ಲಿ ತೊಂದರೆ ಕೊಡ್ತಿದ್ದಾರೆ ಅಂತ. ನಾಳೆ ಶಾಲೆಯಲ್ಲಿ ಆದ್ರೂ ಯಾರೇ ಆದ್ರೂ ಅವರ ಮನೆಯವರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಸಹ ಸುಮ್ಮನೆ ಇಲ್ಲ ಸರ್, ನಾವುಗಳು ಕೂಡ ಇದ್ದೀವಿ ಅವರ ಮನೆಯವರ ಜೊತೆ ಇರ್ತೇವೆ. ಇಲ್ಲ ಸರ್, ನಾವುಗಳು ಕೂಡ ಇರ್ತೀವಿ. ಅಂತ ಯಾವುದೇ ರೀತಿಯ ಸಮಸ್ಯೆಗಳು ಆದ್ರೆ ನಾವುಗಳು ಅವರ ಜೊತೆಗೆ ಇರ್ತೀವಿ, ಸಮಸ್ಯೆ ಆಗ್ಬಾರ್ದು. ನಮ್ಮ ಉದ್ದೇಶ ಇದ್ದದಷ್ಟೇ. ಯಾಕಂದ್ರೆ ಯಾಕೆ ಗೊತ್ತಾ ಸರ್, ನಾವು ಈ ಮಾಧ್ಯಮಗಳು ನೋಡಿದಾಗ 3 ತಿಂಗಳ ಸಮಸ್ಯೆ ಅಂತ ಅನ್ಕೊಂಡಿದ್ರೆ, ಮೊನ್ನೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾರೆ ಇದು 1 ವರ್ಷದಿಂದ ಆ ಕಾಟ ಇದೆ ಅಂತ ಹೇಳಿ. ಹಾಗಾದ್ರೆ 1 ವರ್ಷದಿಂದ ಪಾಪ ಕುಟುಂಬ ಕಷ್ಟ ಪಡ್ತಾ ಇದೆ ಅಂತ ಬಂದಾಗ ನಾವುಗಳು ಈ ಸಮಾಜದಲ್ಲಿ ಇದ್ದು ಸತ್ತಂಗೆ, ಓಕೆ, ಇದ್ದು ಕೂಡ ಸತ್ತಂಗೆ ಅವ್ರ ಜೊತೆ ನಾವುಗಳು ಇಲ್ಲ ಅಂತ ಬಂದಾಗ, ಸೊ ಅದಕ್ಕೋಸ್ಕರ ನಮ್ಮ ಒಂದು ವಿಚಾರ ಇದ್ದದ್ದು, ನಮ್ಮ ಒಂದು ಕಾರ್ಯಕ್ರಮ ಇದ್ದದ್ದು. ಸೊ ಹಾಗಿದ್ದಾಗ ಆ ಮಕ್ಕಳ ಹಿಂದೆ ನಾವುಗಳಿದ್ದೀವಿ, ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು ಆ ಒಂದು ಕುಟುಂಬಕ್ಕೂ ಕೂಡ. ಆ ಸಮಸ್ಯೆಗಳು ಬಗೆಹರಿಬೇಕು. ಅಂಡ್ ಆ ಒಂದು ವಿಚಾರದಲ್ಲಿ ನಮ್ಮ ಒಂದು ವಿಚಾರ ಅಂದ್ರೆ ಒಂದು ವಿಚಾರ ನಿಮ್ಮಲ್ಲಿ ನಾನು ಕೇಳ್ತೀನಿ, ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆಯಾ? ಹಾಗಾದ್ರೆ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಅವರ ಮನೆ ಇನ್ನೂ ಸಹ ರೀಚ್ ಆಗಿಲ್ಲ. ನಾನು ಖಂಡಿತವಾಗಿ ನಾಳೆ ಇಲ್ಲದ್ರೆ ನೋಡುವ, ಆದ್ರೆ ನಾಳೆ ಹೋಗ್ತೀನಿ ಅವರ ಮನೆಗೆ. ಅವ್ರೀಗ ಆ ಮನೆ ಬಿಟ್ಟಿದ್ದಾರೆ, ಇನ್ನೊಂದೆಲ್ಲೋ ಮನೆಯಲ್ಲಿ ಇದ್ದಾರೆ ಅಂತ ವಿಚಾರ ಗೊತ್ತಾಯ್ತು. ಇಲ್ಲ, ಮತ್ತೆ ಮನೆಯಲ್ಲಿ ಇದ್ದಾರಂತೆ ಈಗ? ಗೊತ್ತಿಲ್ಲ. ನಾನು ಖಂಡಿತವಾಗಿ ನಾಳೆ ಹೋಗ್ತೀನಿ ಅವರ. ಖಂಡಿತವಾಗಿ ಏನು ಸಪೋರ್ಟಿಂಗ್ ಬೇಕು ನಮ್ಮ ಖಂಡಿತವಾಗಿ ನಾವು ಪಂಚಾಯತ್ ಕಡೆಯಿಂದ ಖಂಡಿತವಾಗಿಯೂ ನಾವು ಇದ್ದೇವೆ ಅವ್ರ ಜೊತೆ. ಓಕೆ, ಹಾಗಾದ್ರೆ ನಮ್ಮ ಮಾಧ್ಯಮಗಳ ವರದಿ ಸುಳ್ಳು ಅನ್ನುವಂಥದ್ದು ಅಲ್ಲ ಹಾಗಾದ್ರೆ? ಒಳ್ಳೆ ಕೆಲಸ. ಅದು ಒಂದು ಘಟನೆ ಆಗಿದೆ. ಅದು ಏನಾಗಿದೆ ನಿಮ್ಗೆ ಗೊತ್ತಿದೆ. ಸತ್ಯತೆ
ತಿಳಿದೋ ಏನೋ ಆಗಿದೆ ಒಂದು ಓಕೆ ಸರಿ ಅರ್ಥ ಆಯ್ತು ಈಗ ನಿಮ್ಗೆ ಅದರಲ್ಲಿ ಸುಳ್ಳಿದೆ ಅಂತ ಕನ್ಫರ್ಮ್ ಆಯ್ತು. ಓಕೆ ಇವಾಗ ಏನದು ಪುನಃ ನಾವು ಅದನ್ನು ಕೆದಕ್ಸೋದ್ರೆ ಸರಿ ಆ ಮನೆಯವರಿಗೆ ಇನ್ನು ಟಾರ್ಚರ್ ಕೊಡುವ. ಇಲ್ಲ ನೋ ವೇ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ. ಇಲ್ಲ ನಾವು ಅದು ಯಾವತ್ತೂ ಕೂಡ ಮಾಡಲ್ಲ, ಸತ್ಯ ವಿಮರ್ಶೆ ಆಗ್ಬೇಕಾಗಿತ್ತು. ಮಾಡ್ತೀರಂತಲ್ಲ, ನಾನು ಪಬ್ಲಿಕ್ ಅಲ್ಲಿ ನಾನು ಸಹ ವಿನಂತಿ ಮಾಡಿದಿಷ್ಟು 100ಕ್ಕೆ 100 ಇಲ್ಲ ಪಬ್ಲಿಕ್ ಅಲ್ಲಿ ಸಹ ನಾನು ಕೈ ಮುಗಿದು ವಿನಂತಿ ಮಾಡ್ತಿದ್ದೇನೆ. ಏನೋ ಒಂದು ತಿಳಿಯದೆ ಈ ಒಂದು ಘಟನೆ ಆಗಿದೆ, ಅದಕ್ಕೆ ಅವರ ಪರವಾಗಿ ನಾನು ಕ್ಷಮೆ ಕೋರ್ತೇನೆ. ನಮ್ಮ ಊರಿನವರು, ನಮ್ಮ ಗ್ರಾಮದವರು, ನಮ್ಮ ಕುಟುಂಬಸ್ಥರಂತೆ ಅವರಿಗೆ ಎಲ್ಲರೂ ಕ್ಷಮೆ ನೀಡಿ ಇಲ್ಲ ಸರ್ ಇನ್ನು ಮುಂದಕ್ಕೆ ತಗೊಂಡುಕೊಂಡು ಹೋಗಬಾರ್ದು ಯಾರು. ಓಕೆ ಸರ್ ಒಂದು ವಿಚಾರ ವಿನಂತಿ ಮಾಡ್ತೇನೆ. ಓಕೆ ಸರ್ ಒಂದು ವಿಚಾರ ಇಲ್ಲ ಸರ್, ಏನು ವಿನಂತಿ ಮಾಡುವಂತದ್ದು ಅಥವಾ ಕ್ಷಮೆ ಕೇಳುವಂತದ್ದು ಏನಿಲ್ಲ ಸರ್. ನಮ್ಮವರವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸರಿ ಹೋಯ್ತಲ್ಲ ಅಷ್ಟೇ ಖುಷಿ. ನಮ್ಮವರೇ ಅವರು ಕೂಡ ಇದರ ಜೊತೆಯಲ್ಲಿ ಆ ಟ್ರೋಲ್ ಮಾಡಿ ಇಂತ ವಿಕೃತ ಮನಸ್ಸುಗಳು ಅವುಗಳು ಸರಿ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಖಂಡಿತ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ. ಓಕೆ ನಮ್ಮ ವಿಚಾರ ಇರೋದು ಇಷ್ಟೇ ಸರ್, ಒಳ್ಳೇದ್ ಮಾಡ್ಲಿ, ಒಳ್ಳೆ ವಿಚಾರವನ್ನು ಟ್ರೋಲ್ ಮಾಡ್ಲಿ. ಹೌದಪ್ಪ ಒಳ್ಳೆ ವಿಚಾರ ಟ್ರೋಲ್ ಮಾಡ್ಲಿ, ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ. ಓಕೆ ನಿಮ್ಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ. ಯಾಕೆಂತ ಹೇಳಿದ್ರೆ ನೀವು ಸಾಮಾಜಿಕ ಕಳಕಳಿಯಲ್ಲಿ ಒಂದು ನಿಮ್ಮದೊಂದು ಪ್ರಯತ್ನ ಮಾಡಿದ್ದೀರಿ, ನಿಜವಾಗ್ಲೂ ಹ್ಯಾಟ್ಸ್ ಹೇಳ್ತೀನಿ, ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಧನ್ಯವಾದ. ನಮ್ಮ ಪುನೀತ್ ಸರ್ ಅವರು ಮಾಲಾಡಿಯ ಪಂಚಾಯತ್ ಅಧ್ಯಕ್ಷರು. ಬಹುಶಃ ಇವರಿಗಿಂತ ಬೆಟರ್ ದನ್ ದ್ಯಾಟ್ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡುವಂಥದ್ದು, ಕ್ಲಾರಿಫಿಕೇಶನ್ ಕೊಡುವಂಥದ್ದು ಬಹುಶಃ ಯಾರಿಲ್ಲ ಆ ಭಾಗದಲ್ಲಿ ಅಂತ ನನ್ನ ಭಾವನೆ. ಸೊ ಹಾಗಿದ್ದಾಗ ಆ ಸಂದರ್ಭ ಮೊನ್ನೆಯ ಕಾರ್ಯಕ್ರಮದಲ್ಲಿ ನಮಗೆ ಕರೆ ಮಾಡಿ ಏರು ಧ್ವನಿಯಲ್ಲಿ ಮಾತನಾಡಿದಂಥ ವ್ಯಕ್ತಿಗಳು ಜೊತೆಗೆ ಅದನ್ನ ಟ್ರೋಲ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅಪಹಾಸ್ಯ ಮಾಡಿಕೊಂಡು ಬಹಳಷ್ಟು ಎಂಜಾಯ್ ಮಾಡಿದಂತಹ ವ್ಯಕ್ತಿಗಳು, ಅಂತಹ ಮನಸ್ಥಿತಿಗಳು ಬಹುಶಃ ಈ ಉತ್ತರವನ್ನ ಕೇಳಬೇಕಾಗಿದೆ. ನಾನು ಪ್ರತಿ ಬಾರಿ ಹೇಳ್ತೀನಿ, ಸುಳ್ಳು ಲೇಟಾಗಿ ಸತ್ಯ ಲೇಟಾಗಿ ಆದ್ರೂ ಗೊತ್ತಾದ್ರೂ ಕೂಡ ಸುಳ್ಳು ಎಷ್ಟೇ ಮೆರೆದ್ರು ಆ ಸಂದರ್ಭದಲ್ಲಿ ಸತ್ಯ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಇದಕ್ಕೆ 100ಕ್ಕೆ 100 ಸಾಕ್ಷಿ. ನೋ ಡೌಟ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಕರೆ ಮಾಡಿದಾಗ ಇಲ್ಲಿದ್ರೆ ಮ್ಯೂಟ್ ಮಾಡಿಲ್ಲ ಅಂದರೆ ನಮಗೆ ಬಹಳಷ್ಟು ಸಮಸ್ಯೆಗಳು ಡಿಸ್ಟರ್ಬೆನ್ಸ್ ಆಗುತ್ತೆ, ಲೈನ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ದಟ್ಸ್ ವೈ. ಸೊ ಹಾಗಿದ್ದಾಗ ಎಸ್ ಸರ್, ಕುಂದೇಶ್ವರ ಸರ್, ಸಮಸ್ಯೆ ಬಗೆಹರಿದಿದೆ ಅನ್ನುವಂಥ ವಿಚಾರ. ಎಸ್ ಸರ್. ಪ್ರೇತ ಉಂಟಾ ಇಲ್ವೋ ಗೊತ್ತಿಲ್ಲ, ಬಟ್ ದೇವರಿದ್ದಾನಂತ ಇವತ್ತು ನನಗೆ ಖಂಡಿತ ಮತ್ತೆ ಕನ್ಫರ್ಮ್ ಆಯ್ತು. ಕರೆಕ್ಟ್. ಯಾಕಂದ್ರೆ ಪಂಚಾಯತ್ ಅಧ್ಯಕ್ಷರ ಆ ಮಾತುಗಳನ್ನ ಕೇಳುವಾಗ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ನಿಜ. ಸುಳ್ಳು ಊರು ಸುತ್ತಿದ್ರೂ ಕೂಡ ಸತ್ಯ ಕೊನೆಗೂ ಗೊತ್ತಾಗುತ್ತೆ. ಇದಕ್ಕೆಲ್ಲ ಸ್ಪಷ್ಟ ನಿದರ್ಶನ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಂಬಿಕೆಗಳು ಬೇಕು. ಯಾಕೇಳಿದ್ರೆ ಈ ನಂಬಿಕೆ ಒಂದು ವಿಡಿಯೋ ಹಾಕೊಂಡು ಬರೋಣ ಸರ್. ಎಸ್, ಓಕೆ. ಮೊನ್ನೆ ವೈರಲ್ ಆಗಿರುವಂತ ಒಂದು ವಿಡಿಯೋವನ್ನ ಪ್ಲೇ ಮಾಡಿ. ಯಾಕಂದ್ರೆ ನಾವು ಈ ಒಂದು ಸತ್ಯ ಈಗ ಬಯಲಿಗೆ ಬಂದಿದೆ, ಸತ್ಯ ಜಗಜ್ಜಾಹಿರಾಗಿದೆ. ಆಗಿದ್ದಾಗ ಸುಳ್ಳಿನ ಮುಖವಾಡವನ್ನ ಹಾಕಿಕೊಂಡು ದರ್ಪದಿಂದ ಮಾತಾಡಿದಂತಹ ಆ ಒಂದು ಆಡಿಯೋ. ಎಸ್, ನೋಡ್ಕೊಂಬನ್ನಿ ಸರ್. ಓಕೆ, ವಾಯ್ಸ್ ಆಡಿಬಲ್ ಇದೆ ಸರ್. ಸರ್ ನಮಸ್ತೆ, ಕೇಳ್ತಾ ಇದೆಯಾ ಸರ್? ವಾಯ್ಸ್ ಕೇಳ್ತಾ ಇಲ್ಲ. ಅದೇನು ಪ್ರೇತ ಬಾಧೆಯಾ ಸರ್? ಕೇಳ್ತಾ ಇದೆಯಾ? ಓಕೆ ವೇಟ್. ಓಕೆ, ಸರ್. ಓಕೆ, ವಾಯ್ಸ್ ಆಡಿಬಲ್ ಇದೆ ಸರ್. ಸರ್ ನಮಸ್ತೆ, ಕೇಳ್ತಾ ಇದೆಯಾ ಸರ್? ವಾಯ್ಸ್ ಕೇಳ್ತಾ ಇಲ್ಲ. ಅದೇನು ಪ್ರೇತ ಬಾಧೆಯಾ ಸರ್? ಕೇಳ್ತಾ ಇದೆಯಾ? ಓಕೆ ವೇಟ್. ಓಕೆ, ಸರ್. ಓಕೆ, ವಾಯ್ಸ್ ಆಡಿಬಲ್ ಇದೆ ಸರ್. ಸರ್ ನಮಸ್ತೆ, ಕೇಳ್ತಾ ಇದೆಯಾ ಸರ್? ವಾಯ್ಸ್ ಕೇಳ್ತಾ ಇಲ್ಲ. ಅದೇನು ಪ್ರೇತ ಬಾಧೆಯಾ ಸರ್? ಕೇಳ್ತಾ ಇದೆಯಾ? ಓಕೆ ವೇಟ್. ಓಕೆ,
ನಾನು ಹೇಳ್ತೀನಿ ಆ ಫೋಟೋಕ್ಕೆ, ಆ ಫಸ್ಟ್ ಫೋಟೋ ಬಂದದ್ದು ನೀವು ಬೇಕಾದ್ರೆ ಫೋಟೋ ಯಾರ ಹತ್ರ ಬೇಕಾದ್ರೆ ಕೇಳಿ, ಎಲ್ಲಿ ಬೇಕಾದ್ರೆ ನೋಡಿ, ನಿಮಗೆ ಗೊತ್ತಾಗ್ತದೆ, ಎಲ್ಲಿ ನಿಮ್ಮ ಮೇಲಿಂದ ಚೆಕ್ ಮಾಡಿ. ಆ ಫೋಟೋ ಫಸ್ಟ್ ಬಂದದ್ದು ನನ್ನ ಮೊಬೈಲಿಗೆ, ಇದೇ ನಂಬರಿಗೆ, ಇದೇ ಮೊಬೈಲಿಗೆ. ಈ ಜನ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಅವಾಗ ಹೇಳಿದ್ದು ಅಲ್ಲ, ಒಂದು ಜಸ್ಟ್ ಒಂದು ಎಂತರ ಪಾತಾಳದಾಗೆ ಆಯ್ತು, ಪಾತಾಳದಾಗೆ ಆಯ್ತು. ನಾನು ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡುವಾಗ ಈ ಫೋಟೋ ಬಂತು. ಆ ಫೋಟೋ ಬಂದು ನನಗೆ ನೋಡುವಾಗ ನನಗೆ ನಂಬಲಿಕ್ಕೆ ಆಗ್ಲಿಲ್ಲ. ನಾ ಕೇಳಿದೆ ಇದು ಎಂತ, ನಾನು ಆವಾಗ್ಲೇ ನನ್ನ ಗ್ರೂಪಿಗೆ ಹಾಕಿದ್ದೇನೆ, ಗ್ರೂಪ್ ಅಲ್ಲಿ ಮಾಡ್ತಿರೋ ನನಗೆ ಆವಾಗ್ಲೇ ಫೋನ್ ಬರ್ಲಿಕ್ಕೆ ಶುರುವಾಗಿದೆ. ನನ್ನ ಗ್ರೂಪ್ ಇಂದಾನೇ ಈ ನಿಮ್ಮ ಚಾನಲ್ಗೆ ಸಿಗ್ಲಿಕ್ಕೆ ಕಾರಣ. ಓಕೆ ಓಕೆ ಓಕೆ, ಅಂದ್ರೆ ಫಸ್ಟ್ ಈ ಜನ ತನಿಖೆ ಮಾಡಿದ್ರೆ ಓಕೆ, ಫಸ್ಟ್ ಅಂದ್ರೆ ನಿಮ್ಮ ತನಿಖೆ ಮಾಡಿ, ಈ ಫೋಟೋ ಫಸ್ಟ್ ಯಾರಿಗೆ ಬಂದದನ್ನು ತನಿಖೆ ಮಾಡಿ. ಫಸ್ಟ್ ಬಂದಿದ್ರೆ ಅದು ನನಗೆ ಬಂದಿರುತ್ತೆ. ಓಕೆ 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 ಓಕೆ, ನಿಮ್ಗೆ ನಂಬರಿಗೆ ಬಂದಿರುತ್ತೆ. ಅಂದ್ರೆ ಅವರು ತೆಗೆದು ನಿಮ್ಗೆ ಕಳಿಸಿದ್ರ ಈ ಫೋಟೋವನ್ನ? ಅವ್ರಿಗೆ ಯಾಕಂದ್ರೆ ಅವರಿಗೆ ದೊಡ್ಡ ಹೆಲ್ಪ್ ಲೈನ್ ಕೈ ನಾನು ಓಕೆ ಫೋನ್ ಮಾಡಿದ್ದು, ಸರಿ ಎಂತ ರಾತ್ರಿ ಮಗಳು ಇಲ್ಲಿ ಬರೀತಾ ಇದ್ದಾರೆ ನನಗೆ ಎಂತ ಒಂದು ಪಾತ್ರದಾಗೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ದು, ಒಂದು ಫೋಟೋ ಬಂತು. ನಾನು ಫೋಟೋ ನೋಡುವಾಗ ಎಂತ ಅದು ಫುಲ್ ಕಪ್ಪೆ ಉಂಟು, ನನಗೆ ಸಹ ಕಾಣುದಿಲ್ಲ. ನೋಡುವಾಗ ಬ್ಯಾಂಕ್ ನೋಡುವಾಗ ನೋಡ್ತೇವೆ, ನನಗೆ ಸಹ ಒಂದು ಎಂತ ಇದು ಫೋಟೋ ಇರಪ್ಪ, ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಅದರಲ್ಲಿ ಒಬ್ರು ವ್ಯಕ್ತಿ ಕರೆ ಮಾಡಿ ಹೇಳ್ತಾರೆ, ಅವಾಚ್ಯ ಪದಗಳನ್ನು ಬಳಕೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇಡೀ ಮೀಡಿಯಾಕ್ಕೆ ಆ ಫೋಟೋವನ್ನ ಕಳಿಸಿದಂತ ವ್ಯಕ್ತಿ ಅವರೇ, ಇಡೀ ಗ್ರೂಪ್ಗೆ, ಜೊತೆಗೆ ಮೀಡಿಯಾಕ್ಕೆ, ಜೊತೆಗೆ ಎಲ್ರಿಗೂ ಕೂಡ ಅಂದ್ರೆ ಒಂದು ದೆವ್ವದ ಫೋಟೋ ಅಂತೇಳಿ ಮುಖ ಕಂಡು ಬರ್ತಾ ಇದೆಯಲ್ಲ, ಅದನ್ನ ಕಳಿಸಿದಂತ ವ್ಯಕ್ತಿ ಆ ಒಬ್ರು ವ್ಯಕ್ತಿ. ಸೊ ಹಾಗಿದ್ದಾಗ ಆ ಒಬ್ಬ ವ್ಯಕ್ತಿಯನ್ನ ಏನು ಕುಂದೇಶ್ವರ ಸರ್ ಹೇಳಿದಾಗೆ ಎಂಕ್ವೈರಿ ಮಾಡಿದಾಗ, ಇನ್ವೆಸ್ಟಿಗೇಟ್ ಮಾಡಿದಾಗ ಬಹುಶಃ ಸತ್ಯ ಏನು ಅಂತ ಹೇಳಿ ಗೊತ್ತಾಗಿದೆ. ಆದ್ರೆ ಏನ್ ಕಾರಣ, ಯಾತಕ್ಕೋಸ್ಕರ ಅಂತ ಪ್ರಶ್ನೆ ಏರುಧ್ವನಿಯಲ್ಲಿ ಮಾತಾಡಿದಾರಲ್ವಾ? ಎಸ್ ಸರ್, ಅದೇ ಸ್ನ್ಯಾಪ್ ಚಾಟ್ ಅಲ್ಲಿ ಕಳಿಸಿದ್ದಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು. ಅದು ಗೊತ್ತಾಗಿದೆ. ಪ್ರೇತದ ಫೋಟೋ ಇಲ್ಲಿದ್ರೆ ಪ್ರೇತದ ಫೋಟೋ ಹೇಗೆ ತೆಗೆಯುವುದೇ ಯಾರು? ಅಷ್ಟೇ ಇರುವಂತ ಒಂದ್ 2 ಜನ, ಮತ್ತೆ ಇವರೇ ಗ್ರೂಪಿಗೆ ಹಾಕಿದ್ದು, ಮೀಡಿಯಾಕ್ಕೆ ಕಳ್ಸಿದ್ದು ಇವರೇ. ಹಾಗಾಗಿ ಇವರ ಒಂದು ರೀತಿಯಲ್ಲಿ ಪರಿಹಾರ ಆಯ್ತು, ಒಂದು ವೈಜ್ಞಾನಿಕವಾಗಿ ತನಿಖೆ ಮಾಡಿದ್ರಿಂದ. ಇನ್ನೊಂದು, ಅವರು ಆ ಫ್ಯಾಮಿಲಿಯ ಖಾಸಗಿತನವನ್ನ ಇಡೀ ಗ್ರೂಪಿಗೆ ಹಾಕಿ ಅವರು ತಪ್ಪು ಮಾಡಿದ್ದಾರೆ ಆಕ್ಚುಲಿ. ಸೊ ಏನು ಕೇಸ್ ಆಗುದ್ರು, ತನಿಖೆ ಆಗುದ್ರು, ಮೊದಲು ಡ್ಯಾಶ್ ಮಗ ಅಂತ ಹೇಳಿದಂತ ವ್ಯಕ್ತಿ, ಆ ಮಗನ ತನಿಖೆ ಆಗ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇದರಲ್ಲಿ ನಾನು ಎಲ್ಲ ಜನರ ಹತ್ರ ಕೂಡ ಹೇಳುದು ಏನಂತ ಹೇಳಿದ್ರೆ, ಜನರಿಗೆ ಈ ನಮ್ಮ ತುಳುನಾಡಿನ ಒಳ್ಳೆ ಶ್ರೀಮಂತ ಸಂಸ್ಕೃತಿ, ಎಷ್ಟು ಜನ ಈ ಸಂಸ್ಕೃತಿಯನ್ನ ಖುಷಿ ಪಡ್ತಾ ಇದ್ದಾರೆ, ನಮ್ಮ ಆರಾಧನೆ ಮಾಡ್ತಾ ಇದ್ವಿ. ಆದರೆ ಇದರ ಲಾಭವನ್ನು ಪಡೀಲಿಕ್ಕೋಸ್ಕರ ವಿಕೃತಿಗಳನ್ನ ಮಾಡಿ ಅಥವಾ ಮೋಸ ಮಾಡಿ ಲೋಭ ವ್ಯಾಪಾರ ಮಾಡಿಕೊಂಡು ಈ ಸಂಸ್ಕೃತಿಯನ್ನ ಕೆಳಮಟ್ಟಿಗೆ ತಲುಪಿಸುವಂಥ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತದೆ. ಎಲ್ಲಿ ನಮಗೆ ಲಾಭ ಸಿಗ್ತದೆ ಅದನ್ನು ಪ್ರತ್ಯೇಕಿಸಿ ನಾವು ಯಾವತ್ತು ಆಚರಣೆಗಳನ್ನು ಅದನ್ನು ನಾವು ಆಚರಿಸ್ತಾ ಹೋಗಬೇಕು. ಮೂಢನಂಬಿಕೆಗಳನ್ನು ಒಂದು ಕಡೆ ಹೇರುವುದು, ಇನ್ನೊಂದು ಕಡೆ ತಮ್ಮ ಲಾಭಕೋರ ಮನಸ್ಸುಗಳನ್ನು ಹೇಳುವುದು, ವಂಚನೆ ಮಾಡಲಿಕ್ಕೆ ಏನೋ ಪ್ರಯತ್ನ ಮಾಡೋದು ಹೆಸರಲ್ಲಿ. ಯಾಕಂದ್ರೆ ತಕ್ಷಣ ಇವರ ಏನಾದರೂ ವಂಚನೆಗಳಿಗೆ ದೈವದ ಲೇಪವನ್ನ ಹಾಕಿದ ಕೂಡಲೇ ಜನ ಮಾತಾಡ್ಲಿಕ್ಕಿಲ್ಲ, ಯಾರು ಮಾತಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ತಾವು ಸೇಫ್ ಆಗ್ತಾರೆ ಅಥವಾ ತಮ್ಮ ಒಂದು ರೌಡಿಸಮ್ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ರೌಡಿಸಮ್ಗಳನ್ನು ಮಾಡಿಕೊಂಡು, ಅಂದರೆ ಈ ದೈವಾರಾಧನೆಯನ್ನ ಜೋಡಿಸ್ಕೊಂಡು ತಾವು ಅದನ್ನು ರಕ್ಷಾ ಕವಚವಾಗಿ ಬಳಸ್ಕೊಂಡು ಈ ತರದ ಬೇಡದಿದ್ದಂಥ ಕೆಲಸಗಳನ್ನ ಸ್ನ್ಯಾಪ್ ಚಾಟ್ ಅಲ್ಲಿ ಪ್ರೇತದ ಫೋಟೋಗಳನ್ನ ತೆಗೆದು ಅದನ್ನ ಯಾವುದೋ ಮಂತ್ರ ದೇವತೆಗೋ ಇವರಿಗೋ ಲಿಂಕ್ ಮಾಡಿಕೊಂಡು ಅದನ್ನ ಒಂದು ನಮ್ಮ ಸಂಸ್ಕೃತಿ ಆರಾಧನಾ ಪದ್ಧತಿಯನ್ನ ಕೆಳಗೆ ಮಾಡುವಂತ ಅದನ್ನು ಎಲ್ಲರೂ ಖಂಡಿಸಬೇಕು. ಟ್ರೋಲ್ ಮಾಡಿ ನಗಡುದಲ್ಲ, ಅಂತ ಮಾಡ್ತಾ ಇರುವಂತಹ ಪ್ರಯತ್ನವನ್ನ ಶ್ಲಾಘಿಸಬೇಕೇ ವಿನಃ ಯಾರೋ ಮೋಸ ಮಾಡ್ತಾರೆ, ಮಂಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಒಂದು ಆಯುಧವಾಗಿ ಒಂದು ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡೋದನ್ನ ತಪ್ಪಿಸಿ ಕೆಟ್ಟತನಕ್ಕೆ ಪ್ರೇರಣೆ ಕೊಡುವಂತ ಒಂದು ವ್ಯವಸ್ಥೆಗೆ ಯಾರು ಟ್ರೋಲ್ ಮಾಡಿದವರು ಬಲಿಯಾಗ್ತಾರೆ. ಗೊತ್ತಿಲ್ಲದೆ ಟ್ರೋಲ್ ಆ ಸಂದರ್ಭದಲ್ಲಿ ನಾನು ಕೆಲವೊಮ್ಮೆ ಅದನ್ನು ನೋಡುವಾಗ ನಗ್ಲಿಕ್ಕೆ ಬರ್ತದೆ. ಆದ್ರೆ ಅದರ ಹಿಂದಿರುವಂತ ಅಳು ಅವರ ಮನೆಯವರದ್ದು ಅಥವಾ ಜನರಿಗೆ ಮಾಡುವಂತ ಒಂದು ಪೆಂಗ ಮಾಡು ಅಂತ ಹೇಳ್ತಾರೆ, ಅದನ್ನು ನಾವು ಅರಿಬೇಕು. ಈಗ ಅದಕ್ಕೋಸ್ಕರ ಏನಾಗ್ಬೇಕು ಹೇಳಿದ್ರೆ, ನಾವು ಮೂಲ ನಂಬಿಕೆ ಮತ್ತು ಮೂಢನಂಬಿಕೆ, ಇಲ್ಲಿ ಮೂಢನಂಬಿಕೆಗಿಂತಲೂ ಒಂದು ನನಗೆ ವ್ಯವಸ್ಥಿತವಾದಂತಹ ಮೋಸ ಕಾಣ್ತಾ ಇದೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ಫೋಟೋ ತೆಗೆದ್ರಿಂದ ಅದು ಮತ್ತಷ್ಟು ಅಪಾಯಕಾರಿ. ಹಾಗಾಗಿ ಈಗ ನಾನು ನಂಬಿಕೆ ಬಗ್ಗೆ ಹೇಳುದಾದ್ರೆ,
ಈಗ ಸತ್ತ ಮೇಲೆ ಬೊಜ್ಜದ ಸಂದರ್ಭದಲ್ಲಿ ಇದರಲ್ಲಿ ಅಕೇರಿಗೆ ಒಂದು ಬಳಸೋಣ ಅಂತ ಕ್ರಮ ಉಂಟು. ಅಕೇರಿಗೆ ಬಳಸೋಣ ಅದು ಬಳಸಿ ಆದ್ಮೇಲೆ ಹೊರಗೆ ಇಡ್ತಾರೆ. ಅದು ಕಾಗೆ ಏನು ಬಂದು ತಿಂದ್ರೆ ನಮ್ಮ ಹಿರಿಯರು ಬಂದು ತಿಂದು ಹೋದ್ರು ಅಂತ ಎಲ್ಲ ನಂಬ್ತಾರೆ. ಅದು ಎಲ್ಲ ಕಡೆ ಇದೆ, ನಾವು ನಂಬ್ತೇವೆ, ನಾವು ಮಾಡ್ತೇವೆ. ಹೌದಪ್ಪ. ಹಾಗಂತ ಆ ಕಾಗೆ ಈಗ ಬರ್ತಾ ಇಲ್ಲ, ಕಾಗೆಗಳ ಸಂಖ್ಯೆ ಕಮ್ಮಿ ಆಗಿದೆ. ಒಂದು ಉಡುಪಿಯಲ್ಲಿ ಏನೋ ಒಬ್ರು ಕಾಗೆಯನ್ನ ಸಾಕಿದ್ರು, ಕಾಗೆಯನ್ನ ಸಾಕಿ ಅವ್ರಿಗೆ ಅದೇ ಬಿಸ್ನೆಸ್. ಅದು ಮಾಡಬಾರ್ದು. ಒಂದು ಸಂವಿಧಾನ ಪ್ರಕಾರ ತಪ್ಪು, ಮತ್ತೆ ನಮ್ಮ ನಂಬಿಕೆ ಅದಾಗೇ ಬರುವಂಥದ್ದು. ಅದನ್ನ ನಾವು ಅಂಥದ್ದನ್ನ ನಾವು ವಿರೋಧಿಸು. ಇನ್ನೊಂದು, ಯಾರೋ ಕಾಗೆ ಬಂದು ಈಗ ನಮ್ಮ ಹಿರಿಯರು ನಮ್ಮ ಅಂದರೆ ತೀರಿ ಹೋಗಿದ್ದಾರೆ, ತಂದೆ ಬಂದು ಈಗ ಆ ಬಡಿಸಿದ್ದನ್ನು ತಿಂತಾರೆ ಅಂತೇಳಿ ಕಾಯ್ತಾ ಇರೋದು. ತಂದೆ ಬರ್ತಾರೆ, ಕಾಗೆ ರೂಪದಲ್ಲಿ ತಂದೆ ಬರ್ತಾರೆ ಅಂತ ಬಂದಾಗ ಕಾಗೆಯನ್ನು ಹಿಡಿಯುವುದು, ಅದನ್ನು ಹಿಡ್ಕೊಂಡು ಪೂಜೆ ಮಾಡೋದು, ನಮ್ಮ ತಂದೆಯವರು ಕಾಗೆ ಬಂದಿದ್ದಾರೆ ಅಂತ. ಅಂದರೆ ಅದು ಮೂರ್ಖತನ ಅಂತ ವ್ಯತ್ಯಾಸ ತಿಳ್ಕೊಳ್ಬೇಕು. ಇನ್ನೊಂದು ಪದ್ಧತಿ ಇದೆ, ಏನು ಶಾರದ ಮಾಡೋ ಬೊಜ್ಜದ ಸಂದರ್ಭದಲ್ಲೋ ಅದಕ್ಕಿಂತ ಮುಂಚೆ ಏನು ಬರುವಾಗ 3 ಜನಕ್ಕೆ ಪಿಂಡ ಇಡುದು. ಯಾಕೆ? ತಂದೆ ಸತ್ರೆ ತಂದೆ, ಅವ್ರ ತಂದೆ, ಅವ್ರ ತಂದೆ, 3 ಜನಕ್ಕೆ ಬಡಿಸುವುದು ಅಂತ. ಅದು ಹೇಗೆ ಬಡಿಸುವುದು? ಕಾಗೆಗೆ ಬಡಿಸುವುದಲ್ಲ, ಅದು ಮತ್ತೊಂದು ಪದ್ಧತಿ. ಯಾರು ಏನು ಒಂದು ವ್ಯಕ್ತಿಗಳನ್ನ ಅವರ ಸಂಬಂಧಿಕರಲ್ಲೇ ಅಳಿಯ ಅಂತ ಹೇಳ್ತಾರೆ. ಇನ್ನೊಂದು ಅದಕ್ಕೆ ಬರೆದ ಬ್ರಾಹ್ಮಣರನ್ನ ಅಂತ ಅದಕ್ಕೋಸ್ಕರ ಬರುವ ಜನ ಇರ್ತಾರೆ, ಪ್ರೇತಕ್ಕೆ ಊಟ ಮಾಡುವವರು ಅಂತ. ಅವರನ್ನ ಕರೆದು ಊಟವನ್ನು ಬಡಿಸ್ತಾರೆ. ಅಂದರೆ 3 ತಂದೆ ಅಂದರೆ 3 ಅಂದರೆ ಅವರೇ ನಮ್ಮ ತಂದೆ ಅಜ್ಜ ಅಂತ ಬಂದು ಅವರು ತಿಂತಾರೆ ಅನ್ನುವಂಥ ಒಂದು ನಂಬಿಕೆ, ಭಾವನೆ. ಹಾಗಂತ ತಂದೆ ಸ್ವರೂಪದಲ್ಲಿ ಯಾರೊಬ್ಬ ಬಂದಿದ್ದು ಕೂತಿರ್ತಾನೆ, ಅವನಿಗೆ ಹೇಳುದು ಅವ ಬಂದಿದ್ದಾನೆ ಅಂತೇಳಿ, ಅವನ ತಂದೆ ಅಂತೇಳಿ ಮನೆಯಲ್ಲಿ ಕೂರ್ಕೊಳ್ಳಿಕ್ಕೆ ಆಗ್ತದ? ನೀನು ನಂಬಿಕೆ ಅಷ್ಟೇ, ಅದೊಂದು ಅಲ್ಲಿಗೆ ಬಿಟ್ಟು ಬಿಡಬೇಕು. ಅದನ್ನ ಆ ನಂಬಿಕೆಯ ಒಂದು ಪರದೆಯನ್ನುಂಟಲ್ಲ, ನೀವು ವಾಸ್ತವವಾಗಿ ಅದನ್ನ ಇದು ಮಾಡಬಾರ್ದು. ಅಂದ್ರೆ ಆ ತೆಳುವಾದ ನಂಬಿಕೆಯ ಪರದೆಯನ್ನ ಮೂಢನಂಬಿಕೆಯಾಗಿ ಅಥವಾ ಒಂದು ಕೆಟ್ಟ ಉದ್ದೇಶಕ್ಕೆ ಬಳಸಬಾರ್ದು. ಅಂದ್ರೆ ಅಷ್ಟು ಸ್ಪಷ್ಟತೆಯನ್ನಾದ್ರೂ ಬೆಳೆಸ್ಕೊಳ್ಬೇಕು. ಯಾಕೆ ಹೇಳಿದ್ರೆ ದೈವಾರಾಧನೆ ಪ್ರೇತ ನಾವು ಯಾರು ನಂಬುದಿಲ್ಲ, ದೈವಾರಾಧನೆ ನಂಬುವರೆ. ಇಲ್ಲಿ ನಾವು 25 ವರ್ಷಗಳ ಕಾಲ ಮೀಡಿಯಾದಿಂದ ಹಿಡಿದು ಅಥವಾ ನನ್ನ ಇಷ್ಟು ವರ್ಷ ಬದುಕಿನ ಕಾಲ ನಾವು ದೈವಾರಾಧನೆ, ದೇವರು, ಪೂಜೆ, ಸಂಸ್ಕೃತಿ ಇದರಲ್ಲೇ ಬೆಳ್ಕೊಂಡು ಇದರಲ್ಲೇ ಮಾಡಿಕೊಂಡು ಕೂಡ ಬಂದಂತ ನಮ್ಮ ಇದು ಎಲ್ಲರೂ ಕೂಡ ಹೆಚ್ಚಿನವರು. ಹಾಗಂತ ಈ ಪರಿಧಿಯನ್ನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ. ಜನರಿಗೆ ಮಂಗ ಮಾಡುವಕ್ಕೆ, ಸಮಾಜಕ್ಕೆ ವಂಚನೆ ಮಾಡುವಾಗ ಅದನ್ನ ಪ್ರೇತ ಇದನ್ನ ಬಳಸ್ಕೊಂಡು ಮೋಸ ಮಾಡ್ತಾರಲ್ಲ, ಅದನ್ನ ನಾವು ವ್ಯತ್ಯಾಸವನ್ನು ಗಮನಿಸಬೇಕು. ನನಗೆ ಸಮಸ್ಯೆ ಆಗೋದು ಈ ಸಮಾಜದ ಸಮಸ್ಯೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಹೇಳಿದ್ರು ಎಲ್ಲರೂ ಹೋಗಿ ಅಂತ ಅಟ್ಟೆ ಒಂದು ವಿಚಾರ ವಿಮರ್ಶೆಯನ್ನು ಮಾಡುವಾಗ ಕನಿಷ್ಠ. ಯಾಕೆ ನಮಗೆ ದೇವರ ಮೇಲೆ ದೈವ ಮೇಲೆ ಎಲ್ಲ ನಂಬಿಕೆ ಇರ್ತದೆ, ಆದರೆ ಆ ನಂಬಿಕೆಯ ಮೂಲಕ ನಮ್ಮನ್ನ ದೋಚುತ್ತಾರೆ, ನಮಗೆ ಮೋಸ ಮಾಡ್ತಾರೆ ಎನ್ನುವಂಥ ಜಾಗೃತ ಸ್ಥಿತಿ ಇರಬೇಕು. ನೀವು ನಿಮ್ಮ ಮನೆಯ ದೇವರಿಗೆ, ನಿಮ್ಮ ಊರಿನ ದೇವಸ್ಥಾನಗಳಿಗೆ, ನಿಮ್ಮನೆ ದೈವಗಳಿಗೆ ಎಷ್ಟು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಅಲ್ಲ. ಅಂದ್ರೆ ಯಾರು ಮೋಸ ಮಾಡೋದಿಲ್ಲ, ಯಾಕೆ ನೀವೇ ನಿಮ್ದೇ ಅಲ್ವಾ. ಅಂದ್ರೆ ಯಾರೋ ಅಂದ್ರೆ ತುಂಬಾ ಜನ ನಾನು ನೋಡಿದ, ನಾನು ವೃತ್ತಿ ಬದುಕು ಮತ್ತೆ ನಮ್ಮ ಊರಿನ ಕುಟುಂಬ ಮನೆಯ ಬದುಕಿನಲ್ಲಿ ನಾನು ನೋಡಿದಾಗ ಎಲ್ರಿಗೂ ತುಂಬ ಜನಕ್ಕೆ ಈಗ ಪ್ರೇತ ಬಾಧೆ ಒಂದು ಯಾರಾದರೂ ಬಲ್ಮೆ ಹೇಳುವವರು ಸಣ್ಣ ಮಟ್ಟಿನ ಅವರಿಗೆ ಪರಿಹಾರ ಹೇಳಿದರೆ, ತೆಂಗಿನಕಾಯಿಯಲ್ಲಿ ಬಂದು ಪ್ರೇತ ಇಂದ ಪೋಣ್ಣು ಅಂತ ಹೇಳಿದರೆ ಅವ್ರ ನಂಬಿಕೆ ಬರೋದಿಲ್ಲ, ಇನ್ನೊಂದು ಬಲಿಮೆಯಲ್ಲಿ ಹೋಗ್ತಾರೆ. ಜಾಸ್ತಿ ಅವರಿಗೆ ಖರ್ಚು ಮಾಡಿಯೋ ಇದು ಹೇಳಿದೋ ದೊಡ್ಡ ಇದನ್ನು ವಿಧಿವಿಧಾನ ಮಾಡಿದರೆ ಕೆಲವರಿಗೆ ಸಮಾಧಾನ. ಇನ್ನು ಕೆಲವರು ಹೋದಾಗ ಇನ್ನೊಂದು ಬಲಿಮರು ಹೇಳ್ತಾರೆ, ಅದು ಸರಿಯಾಗಲಿಲ್ಲ ಅಂತ ಹೇಳ್ತಾನೆ. ಅದು ಇನ್ನೊಂದು ಹಿಕ್ಮತ್. ಅಂದರೆ ಇವ್ರದ್ದು ಪ್ರೇತದ ಹಾಗೆ ಇವ್ರು ಅಲಿತಾರೆ, ಕೊನೆಗೆ ಇವ್ರು ಪ್ರೇತವಾಗಿ. ಅಂದ್ರೆ ಅಂತಹ ಒಂದು ಜಾಲದೊಳಗೆ ಸಿಲುಕೊಳ್ಳಿ. ಎಕ್ಸ್ಪೀರಿಯನ್ಸ್ ಆಗಿದೆ, ಈ ರೀತಿ ಇದೆ. ಯಾಕೆಂದ್ರೆ ನಾವು ತುಂಬಾ ಜನ ನೋಡಿದ್ದೇವೆ. ಅಂದ್ರೆ ನನ್ನ ವೃತ್ತಿಯ ಪೂರ್ವಾಶ್ರಮದಲ್ಲಿ ಕೂಡ ನಾನು ಅದನ್ನ ಅಂದ್ರೆ ಹತ್ತಿರದಿಂದ ನೋಡ್ತಾ ಬಂದವ, ಉಚ್ಚಾಟನೆ ಇದೆಲ್ಲ ನೋಡಿದವ ಎಲ್ಲ. ಮತ್ತೆ ಅವರು ಉಚ್ಚಾಟನೆ ಮಾಡುವವರು ಹೇಳುವವರು ಕೂಡ ಹೇಳ್ತಾರೆ, ಅವರಿಗೆ ಮನಸ್ಸಿಗೆ ನಂಬಿಕೆ ಬರುವ ಹಾಗೆ ಮಾಡಬೇಕು. ನೀವು ಖರ್ಚು ಮಾಡಿ ಇದನ್ನ ಏನು ಅವರ ಮನಸ್ಸಿನಲ್ಲಿರುವಂಥ ಆ ಕಲ್ಮಶಗಳನ್ನು, ಪ್ರೇತದ ಇದನ್ನು ಆಕರ್ಷಣೆ ಮಾಡಿ ಎಳಿತಾರೆ ಅಂತ. ಅದೊಂದು ಸೈಂಟಿಫಿಕ್ ಎಫೆಕ್ಟೇ ಕೂಡ. ಅಂದರೆ ವೈಜ್ಞಾನಿಕವಾಗಿ ಅಂತ ಹೇಳಿ ಆ ಥರ ಅಂತಲ್ಲ, ಅದೊಂದು ವಿಧಾನವೇ ಅವರ ಮನಸ್ಸಿನಿಂದ ಪ್ರೇತವನ್ನು, ಕಲ್ಮಶವನ್ನು ತೆಗೆಯುವಂಥದ್ದು. ಅವರಿಗೆ ಕಮ್ಮಿ ಖರ್ಚಿನಲ್ಲಿ ಮಾಡೋ ತುಂಬ ಜನ ಇರ್ತಾರೆ. ಇವರಿಗೆ ಆಗುದಿಲ್ಲ, ದೊಡ್ಡ ಪ್ರೇತ ಬಂದಿದೆ, ದೊಡ್ಡ ಮಟ್ಟದಲ್ಲಿ ತೆಗಿಬೇಕು ಅಂತ ಅವ್ರು ಅಲಿತಾನೆ ಇರ್ತಾರೆ. ಒಂದು ಬಲಿಮೆ ಆದಮೇಲೆ ಇನ್ನೊಂದು ಬಲಿಮೆಯವರು ಕೂಡ ಏನು ಹೇಳ್ತಾರೆ, ಎಲ್ಲರೂ ಅಂತಲ್ಲ, ತುಂಬ ಒಳ್ಳೆಯ ಬಲಿಮೆಯವರು ಹೇಳ್ತಾರೆ. ಈಗ ತುಂಬ ಅಲ್ಲಿಗೊಂದು ಇಲ್ಲಿಗೊಂದು ಒಂದೊಂದು ದೈವಕ್ಕೆ ಒಂದೊಂದು ಇದಕ್ಕೆ ಸ್ಪೆಷಲಿಸ್ಟ್ಗಳು ಕೂಡ ಬಂದಿದ್ದಾರೆ. ಅಂದರೆ
ಅದನ್ನ ಸಮಸ್ಯೆ ಪರಿಹಾರ ಮಾಡುವ ಒಂದು ನಿಟ್ಟಿನಲ್ಲಿ ಬಲಿಮೆ ಇರಬೇಕು ವಿನಃ ನನ್ನ ಕಳಕಳಿ ಅದನ್ನು ಮತ್ತಷ್ಟು ಅವರ ಸಂಸಾರ ಅಥವಾ ಇದನ್ನು ಬದುಕನ್ನು ಹಾಳು ಮಾಡುವ ರೀತಿಯಲ್ಲಿ ಬಲಿಮೆ ಅಂದರೆ ಪ್ರೇತ ಬಗ್ಗೆ ಹೇಳುವಂಥ ಬಲಿಮೆಗಳು ಇರಬಾರ್ದು, ಅಂದರೆ ಮಾಡಬಾರ್ದು. ಅದು ಕೌನ್ಸಿಲಿಂಗ್ ಸ್ಟೈಲಲ್ಲಿ ನೀವು ಅದನ್ನು ನಿಮ್ಮ ಹಿಂದ್ಗಡೆ ತಲತಲಾಂತರಗಳಿಂದ ಬಂದಿದ್ರೆ ಅದನ್ನು ಕೌನ್ಸಿಲಿಂಗ್ ರೀತಿಯಲ್ಲಿ ತುಂಬ ಜನ ಮಾಡ್ತಾ ಇದ್ರು. ದಾಲಾಪೂಜ್ಯ ಇಂದ ದೇವರ ಪ್ರಸಾದ ಪದ್ಮಭೋ ಎಡ್ಡೆ ಅಪ್ಪನ ಅಂತ ಹೇಳುವುದು ಎಷ್ಟೋ ಒಳ್ಳೆಯ ಬಲಿಮೆ, ಎಷ್ಟೋ ಜನ ಧೈರ್ಯ ತುಂಬ, ಎಷ್ಟೋ ಜನ ಅದೇ ಪ್ರಸಾದವನ್ನು ತಗೊಂಡೋಗಿ ಅಲ್ಲಿ ಬೊಂಬಾಯಿಯಲ್ಲೋ ವಿದೇಶದಲ್ಲೋ ದೊಡ್ಡ ದೊಡ್ಡ ಸಕ್ಸಸ್ ಆಗಿ ಬಂದು ಊರಿನಲ್ಲಿ ದೇವಸ್ಥಾನಗಳನ್ನು ಉದ್ಧಾರ ಮಾಡಿದ್ದನ್ನು ಅಥವಾ ಆ ಒಂದು ಆ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಒಳ್ಳೆ ರೀತಿಯಲ್ಲಿ ಬದುಕಿದ್ದನ್ನು ನಾವು ನೋಡಿದಿರುವಾಗ ಅದನ್ನು ನೀವು ಮಾಡಬೇಕು. ನೀವು ಆ ವ್ಯವಸ್ಥೆಯನ್ನು ನೀವು ಒಂದು ಲೂಟುವ ವ್ಯವಸ್ಥೆಯಲ್ಲಿ ಹೋಗ್ತಿರೋ ಅಥವಾ ಒಳ್ಳೇದು ಮಾಡುವ ವ್ಯವಸ್ಥೆಯಲ್ಲಿ ಹೋಗ್ತಿರೋ ಆಯ್ಕೆ ನಿಮಗೆ ಬಿಟ್ಟು ರೋಲ್ ಮಾಡೋ ಮುಂಚೆ ಆಲೋಚನೆ ಮಾಡಬೇಕು. ಎಸ್, 100ಕ್ಕೆ 100. ಎಸ್ ಸರ್, ಬರ್ತೇನೆ. ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಡಾಕ್ಟರ್ ಅರುಣ್ ಭಟ್ ಸಿ ಅವರಿದ್ದಾರೆ, ಅಂದರೆ ಖ್ಯಾತ ಮನೋರೋಗ ತಜ್ಞರು. ಕಳೆದ ಬಾರಿ ನಮ್ಮ ಇದೇ ಡಿಸ್ಕಷನಲ್ಲಿ, ಪ್ಯಾನಲ್ ಡಿಸ್ಕಷನ್ ನಮ್ಮ ಜೊತೆ ಭಾಗಿಯಾಗಿದ್ರು. ಸೊ ಆ ಸಂದರ್ಭ ನಮ್ಮ ಜೊತೆ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂತಹ ಜೊತೆಗೆ ವ್ಯಾಲ್ಯೂಯೇಬಲ್ ಆಗಿರುವಂತಹ ಟಿಪ್ಸ್ಗಳನ್ನು ಕೊಟ್ಟಿದ್ರು. ಸೊ ಅರುಣ್ ಭಟ್ ಸಿ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಸದ್ಯ ಈಗ ಬೆಳ್ತಂಗಡಿಯಲ್ಲಿ ನಾವು ಶುಕ್ರವಾರ ಚರ್ಚೆ ಮಾಡಿದಂತಹ ಮಾಲಾಡಿ ಮನೆಯ ಪ್ರೇತಾತ್ಮ ಇದೀಗ ಮಾಯ ಆಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂತಹ ವಿಚಾರ. ಸೊ ಹಾಗಿದ್ದಾಗ ತಾವುಗಳು ಕೂಡ ತಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನ ನಮಗೆ ಕೊಟ್ಟಿದ್ರಿ 2 ಗಂಟೆಗಳ ಕಾಲ ಆ ಸಂದರ್ಭ. ಸೊ ಹಾಗಿದ್ದಾಗ ಈ ಸಂದರ್ಭ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಆ ಸಮಸ್ಯೆ ಬಗ್ಗೆ ಏನು ಗೊತ್ತುಂಟಾ, ನಮ್ಮ ಈ ಚರ್ಚೆ ತುಂಬಾ ಜನರ ಭಾವನೆಗಳಿಗೆ ಸ್ವಲ್ಪ ಬೇಸರ ಮಾಡಿದೆ. ಅದಕ್ಕೋಸ್ಕರ ನಿಜವಾಗ್ಲೂ ನಾನು ಎಂತ ಹೇಳ್ತಾ ಇದ್ದೇನೆ ಅಂದ್ರೆ, ಯಾವುದೇ ಬೇಸರ ತರುವಂತ ವಿಚಾರವಾಗಿ ನಾವು ಮಾತಾಡುವುದಿಲ್ಲ. ಎಲ್ಲರ ಭಾವನೆಗಳಿಗೆ ನಾವು ಗೌರವ ಕೊಡ್ತೇವೆ. ಭೂತ ಪ್ರೇತ ಎನ್ನುವಂಥದ್ದು ನೋಡಿ, ನನಗೆ ನಿಜವಾಗಿ ಹೇಳುವುದಾದ್ರೆ ಗೊತ್ತಿಲ್ಲ, ಉಂಟಾ ಇಲ್ವಾ ಅಂತ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಆದರೆ ಭೂತ ಪ್ರೇತ ಎನ್ನುವಂಥದ್ದು ಇದ್ದಾಗ ನಮ್ಗೆ ಕೆಲವೊಮ್ಮೆ ಬರ್ತಾರೆ ರೋಗಿಗಳು, ಅದರ ಮೈ ಮೇಲೆ ಅವರ ಪೊಸಿಷನ್ ಅಥವಾ ಆವೇಶ ಬಂದಿದೆ ಅಂತ ಹೇಳಿ. ಅದನ್ನು ಯಾರು ಕಳಿಸ್ತಾರೆ ನಮ್ಗೆ? ನಮ್ಮ ಈ ಭಟ್ರುಗಳು, ಈ ಪೂಜೆ ಅವರು ಕಳಿಸ್ತಾರೆ. ಯಾಕಂದ್ರೆ ಅವರು ತನಿಖೆ ಮಾಡ್ತಾರೆ. ಅವರು ತನಿಖೆ ಮಾಡಿ ಇದು ಯಾವುದೇ ಒಂದು ದೋಷದ ವಿಷಯ ಅಲ್ಲ, ಇದು ಮಾನಸಿಕವಾಗಿ ಅವರಿಗೆ ಯಾವುದೋ ಒಂದು ತಳಮಳ ಇದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿ ಅಂತ ನಮ್ಗೆ ಕಳಿಸ್ತಾರೆ ಅಂತ ಇದ್ದವರಿದ್ದಾರೆ. ಈಗ ಅಲ್ಲಿ ಯಾರು ಮಾತಾಡ್ತಾ ಇದ್ರು ಅಂತ ಗೊತ್ತಿಲ್ಲ, ಅವ್ರು ಹೇಳಿದ ವಿಚಾರ ಕರೆಕ್ಟ್. ಏನು ಗೊತ್ತುಂಟಾ, ಒಂದನೇದಾಗಿ ದವಾ ಅರ್ದುವ, ನಾನು ಮೊನ್ನೆ ಸಹ ಹೇಳಿದೆ, ನಂಬಿಕೆಯೂ ಬೇಕು, ಇಲ್ಲಿಂದ ಚಿಕಿತ್ಸೆಯೂ ಬೇಕು. ಮೂಢನಂಬಿಕೆ ಬೇಡ, ಈಚೆಯಿಂದ ಎಂತ ಹೇಳ್ತಾರೆ, ನಾವು ಅನಗತ್ಯವಾಗಿ ಚಿಕಿತ್ಸೆಯೂ ಕೊಡಬಾರ್ದು. ಅರ್ಥ ಆಯ್ತಾ? ಅಂದ್ರೆ ಈಗ ನೋಡಿ, ಈ ಒಂದು ಯಾವ್ದೋ ಆವೇಶ ಬಂದವರಿಗೆ ಈಚೆ ಕಡೆಯಿಂದ ಒಂದು ನಂಬಿಕೆಯ ಪ್ರಕಾರ ಅವರದ್ದು ದೈವದ ಒಂದು ಪೂಜೆ ಮಾಡಿಸುದು ಅಗತ್ಯ, ಅದರಲ್ಲಿ ಏನೂ ತೊಂದರೆ ಇಲ್ಲ, ಮಾಡಿಸ್ಲಿ. ಅದೇ ಸೈಡ್ ಅಲ್ಲಿ ಈ ಸೈಡ್ ಇಂದ ಅದಕ್ಕೆ ಮಾನಸಿಕ ಚಿಕಿತ್ಸೆಯು ಒಟ್ಟೊಟ್ಟಿಗೆ ಆಗ್ಬೇಕು. ಆಯ್ತಾ? ಒಂದೇ ಸೈಡ್ ಅಲ್ಲಿ ಅವರಿಗೆ ಇದು ಯಾವ್ದು ಪೂಜೆ ಬೇಡ ಅಂತ ಹೇಳಿ ಲಕ್ಷಗಟ್ಟಲೆ ಖರ್ಚು ಮಾಡಿಸುದು ಅಥವಾ ಈಚೆ ಕಡೆಯಲ್ಲಿ ಯಾವುದೇ ಇದು ಬೇಡ ಅಂತ ಹೇಳುದಿಲ್ಲ ನಾನು. ಹಾಗಾಗಿ ನಂಬಿಕೆ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಆದ್ರೆ ಅದು ಮೂಢನಂಬಿಕೆ ಆಗ್ಬಾರ್ದು. ಆ ಹೆಂಗಸನ್ನು ನೋಡಿದಾಗ ನಂಗೆ ಅದ್ರ ತುಂಬಾ ವಿಚಾರ, ಅದರ ಹಿಂದಿನ ವಿಚಾರಗಳು ಗೊತ್ತಿಲ್ಲ. ಆ ಹೆಂಗಸನ್ನು ನೋಡುವಾಗ ಅವಳಿಗೆ ಆವೇಶದ ಸಮಸ್ಯೆ ಇರಬಹುದು ಅಂತ ಅನಿಸ್ತದೆ. ಸರ್ ಒಂದು ವಿಚಾರ ಇಲ್ಲ ಸರ್, ನೀವು ಆ ರೀತಿ ಅನ್ಕೊಳ್ಳುವಂಥದ್ದು ಏನಿಲ್ಲ. ಈ ಮಾಹಿತಿಯನ್ನು ಹೇಳಿ ಅವರಿಗೆ ಹೊರಗೆ ಬಂದ. ಹೌದು, ಯಾಕೆ ಗೊತ್ತಾ, ಈ ಬಹುಶಃ ಈ ಒಂದು ಕಾರ್ಯಕ್ರಮ ಯಾಕೆ ಅಂತ ಬಂದಾಗ ಎಲ್ಲವೂ ಕೂಡ ಸರಿಯಾಗಿದೆ ಸರ್. ಯಾಕೆ ಸರಿಯಾಗಿದೆ ಅಂತ ಬಂದಾಗ ಸ್ವತಃ ಆ ಭಾಗದ ಪಂಚಾಯತ್ ಅಧ್ಯಕ್ಷರೇ ನಮ್ಗೆ ಈಗ ಫೋನ್ ಮಾಡಿ ಮಾತಾಡಿದ್ರು. ಅಲ್ಲಿ ಆಗಿದ್ದು ಏನು ಅನ್ನೋದು ಸತ್ಯವನ್ನ ನಮ್ಗೆ ಹೇಳಿದ್ದಾರೆ. ಇಲ್ಲಿ ನಿಮ್ಮದು ತಪ್ಪಿಲ್ಲ ಅಥವಾ ಯಾರದು ಕೂಡ ತಪ್ಪಿಲ್ಲ ಅಥವಾ ಯಾರ ಭಾವನೆಗಳಿಗೂ ಕೂಡ ನಾವುಗಳು ಘಾಸಿ ಮಾಡಿಲ್ಲ. ಅದಕ್ಕೋಸ್ಕರ ನಿಮ್ಗೆ ನಾನು ಕರೆ ಮಾಡ್ತಾ ಇದ್ದೀನಿ. ಎಲ್ಲ ಜನರು ಈಗ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಿ. ವೈ ಅಂತ ಬಂದಾಗ ಸತ್ಯಾನ್ವೇಷಣೆ ಆಗಿದೆ, ಸತ್ಯ ವಿಮರ್ಶೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಆ ಭಾಗದ ಪಂಚಾಯತ್ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಆ ಮನೆಯಲ್ಲಿ ಸಮಸ್ಯೆ ಇತ್ತು. ಅಂದ್ರೆ ಸಮಸ್ಯೆ ಅಂದ್ರೆ ಇದೇ ಸಮಸ್ಯೆ, ಅಂದ್ರೆ ನೀವು ಹೇಳಿದಾಗೆ ಮೆಂಟಲಿ ಸಮಸ್ಯೆ ಜೊತೆಗೆ ಅವರ ಆರ್ಥಿಕ ಸಮಸ್ಯೆ. ಇದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಪ್ರೇತಾತ್ಮಕ ಸಮಸ್ಯೆಗಳಿಲ್ಲ. ಇದನ್ನ 100ಕ್ಕೆ 100 ಈಗ ದೃಢೀಕರಿಸಲಾಗಿದೆ. ಸೊ ಹಾಗಿದ್ದಾಗ ನಿಮ್ಮ ಅಮೂಲ್ಯವಾಗಿರುವ ಸಮಯವನ್ನ ನಮ್ಗಳಿಗೆ ಕೊಟ್ಟಿದ್ದೀರಿ ಅಂಡ್ ಥ್ಯಾಂಕ್ಸ್ ಹೇಳ್ಬೇಕು ಸರ್ ತಮ್ಗೆ. ಸೊ ದಟ್ಸ್ ವೈ ವಿ ಕಾಲ್ಡ್ ಯು. ಓಕೆ, ಹಾಗಿದ್ದಾಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ, ಧನಾತ್ಮಕ ಸಂದೇಶವನ್ನ ಕೊಟ್ಟಿದ್ದೀರಿ. ಮೂಢನಂಬಿಕೆಗಳಲ್ಲ, ಮೂಲನಂಬಿಕೆಗಳು ಬೇಕು, ಜೊತೆಗೆ ವಿಜ್ಞಾನದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ ನಮಗೆಲ್ಲರಿಗೆ. ಅಂಡ್ ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್. ಈಗ ನೋಡಿ, ನಮ್ಮದು ಒಂದು ನಾವೇ ಒಂದು ಇನ್ಸ್ಟಾಗ್ರಾಮ್ ಚಾನೆಲ್ ಮಾಡಿದ್ದೇವೆ, ಮಂಥನ _ಫೌಂಡೇಶನ್ ಅಂತ.
ಅದರ ಕಾರಣ ಏನಂದ್ರೆ ಹಾ ಈ ಜನರಿಗೆ, ನಮ್ಮ ಎಲ್ಲಾ ಜನರಿಗೆ ಒಂದು ಅವೇರ್ನೆಸ್, ಅದರ ಮಾನಸಿಕ ಕಾಯಿಲೆಗಳ ಬಗ್ಗೆ ಒಂದು ತಿಳಿವು ಮೂಡಿಸ್ಲಿಕ್ಕೆ. ಯಾಕಂದ್ರೆ ಮಾನಸಿಕ ಕಾಯಿಲೆ ಅಂತ ಹೇಳಿದ ಕೂಡಲೇ ಎಲ್ಲರೂ ತಲೆಯಲ್ಲಿ ಏನ್ ತೆಗೆದುಕೊಳ್ತಾರೆ, ಹುಚ್ಚು, ಅದು ಇದು ಅಂತ ಹೇಳಿ. ಬಟ್ ಮಾನಸಿಕ ಕಾಯಿಲೆಗಳಲ್ಲಿ ವಿವಿಧವಾದಂತ ರೀತಿ ಇದೆ. ಒಂದು ರೀತಿ. ಸೊ ಇದರ ಬಗ್ಗೆ ನಾವು ಅರಿವು ಮೂಡಿಸುವ ಒಂದು ಇದರಿಂದ ನಾವು ಈ ರೀತಿ ನಮ್ಮ ಕೆಲಸ, ಅದೇ ಒಂದು ಕಾರಣದಿಂದ ನಾನು ನಿಮ್ಮ ಸ್ಟುಡಿಯೋಗೆ ಬಂದು ಡಿಸ್ಕಷನ್ ಮಾಡ್ಲಿಕ್ಕೆ ನನಗೆ ಒಂದು ಪ್ರೇರಣೆ. ಒಳ್ಳೆ ಕೆಲಸ ಮಾಡಿದ್ರಿ. ಮಿಸ್ಯೂಸ್ ಆಗಬಾರ್ದು, ನಂಬಿಕೆಯನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವು ಕಾರ್ಯಕ್ರಮಕ್ಕೆ ಬಂದ ಮೇಲೆ ಕೂಡ ಬಹಳಷ್ಟು ಜನರು ಮಾನಸಿಕವಾಗಿ ನೊಂದಿರೋರು ಕೂಡ ಕರೆ ಮಾಡಿ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಕೇಳಿದ್ರು. ಯಾಕಂದ್ರೆ ತಮ್ಮ ಇನ್ಫಾರ್ಮೇಶನ್ ಆ ರೀತಿ ಇತ್ತು. ಅಂಡ್ ಆಲ್ಸೋ ಅಂಡ್ ಅಲ್ಲಿ ಆಗಿರುವಂತಹ ಸಮಸ್ಯೆಗಳು ಜೊತೆಗೆ ಸುಳ್ಳು, ಅವತ್ತು ಆಗಿರುವಂತಹ ಸುಳ್ಳು ಸರ್, ಸತ್ಯ ಏನು ಅಂತದ್ದು ಈಗ ಗೊತ್ತಾಗಿದೆ. ಅದಕ್ಕೆ ಒಂದು ಮಾತಿದೆಯಲ್ವಾ, ಸತ್ಯ ಲೇಟ್ ಆದ್ರೂ ಕೂಡ ಗೊತ್ತಾಗುತ್ತೆ ಅನ್ನೋದು. ಸೊ ಹಾಗಿದ್ದಾಗ ಸತ್ಯ ಗೆದ್ದಿದೆ. ಅಂಡ್ ಆ ಸತ್ಯ ಗೆಲ್ಬೇಕು ಅಂತ ಬಂದಾಗ ತಮ್ಮ ಕೊಡುಗೆ ಕೂಡ ಬಹಳಷ್ಟಿತ್ತು ನಮ್ ಜೊತೆ ಈ ಕಾರ್ಯಕ್ರಮದಲ್ಲಿ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯಕ್ಕೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಒನ್ಸ್ ಅಗೇನ್. ಎಸ್, ಇದು ಖ್ಯಾತ ಮನೋರೋಗ ತಜ್ಞರು ಡಾಕ್ಟರ್ ಅರುಣ್ ಭಟ್ ಸಿ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಶುಕ್ರವಾರ. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ನೋಡಿದಾಗ ದೀಪು ಶೆಟ್ಟಿಗರ್ ಅವರ ಒಂದು ಹಂತಕ್ಕೆ ಬಂದಿದೆ ಈ ಸಮಸ್ಯೆ. ಯಾಕಂದ್ರೆ ಒಂದು ಹೇಳಬೇಕಾ, ಎಲ್ಲಿ ತನಕ ಇತ್ತು ಅಂತ ಬಂದಾಗ ಮುನ್ನೆಯಿಂದ ನೋಡ್ತಾ ಇದ್ವಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಕರಾವಳಿಯಲ್ಲಿ ನಿಲ್ಲದ ಮಾಟ ಮಂತ್ರ, ಪ್ರೇತಾತ್ಮ, ಬ್ರಹ್ಮ ರಾಕ್ಷಸ ಇಂಥದ್ದೇ ಟೈಟಲ್ಗಳು ಎಲ್ಲಿ ಸ್ಟೇಟ್ ಮೀಡಿಯಾಗಳಲ್ಲೂ ಕೂಡ ಎಲ್ಲ ಕಡೆಗಳಲ್ಲಿ. ಅಂದ್ರೆ ನಮ್ಮ ಮಂಗಳೂರು ಇಷ್ಟು ದಿನ ಏನು ಕೋಮುಗಲಭೆ ಅಥವಾ ಬೇರೆ ರೀತಿಯ ಒಂದು ನಾಡು, ಕೋಮುಗಲಭೆ, ಬುದ್ಧಿವಂತರ ಜಿಲ್ಲೆ, ಇವೆಲ್ಲ ಟೈಟಲ್ಗಳ ನಡುವೆ, ಹೌದು, ಇವೆಲ್ಲ ಟೈಟಲ್ಗಳ ನಡುವೆ ಈಗ ಇದು ಏನು ಬ್ರಹ್ಮ ರಾಕ್ಷಸ, ಪ್ರೇತಗಳ ಜಿಲ್ಲೆ ಆ ರೀತಿಯಾಗಿ ಹೋಗಿತ್ತು. ಸೊ ಅದು ಆಗ್ಬಾರ್ದು ಅಂತ ನಮ್ಮ ಕನ್ಸರ್ನ್. ಫೈನಲಿ ಅಲ್ಟಿಮೇಟ್ಲಿ ರಿಸಲ್ಟ್ ಇಲ್ಲಿದೆ, ಪ್ರೇತಗಳ ಜಿಲ್ಲೆ ಅಲ್ಲ ಅನ್ನೋದು ಗೊತ್ತಾಗಿದೆ, ಪ್ರೇತಗಳ ಸಮಸ್ಯೆಗಳು ಇಲ್ಲ ಇಲ್ಲಿ. ಸೊ ಲಾಸ್ಟ್ ಎಕ್ಷನ್. ಎಸ್ ಸರ್, ನೋಡಿ ಏನಂತ ಹೇಳಿದ್ರೆ ಇಲ್ಲಿ ಒಂದು ವಿಷಯ ತಿಳ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಮೊನ್ನೆ ಇದಾದಾಗ ಸಹ ಕೆಲವರ ಫೋಟೋವನ್ನು, ಇವರ ಫೋಟೋವನ್ನಾಗಿರ್ಬೋದು ಮತ್ತೆ ಅವರ ಫೋಟೋವನ್ನಾಗಿರ್ಬೋದು, ಕೆಲವರ ಫೋಟೋವನ್ನ ಹಾಕಿ ಒಂದು ಬೇರೆ ಧರ್ಮದವರ ಹೆಸರು ಹಾಕಿ ಹಾಗೆ ಆಗ್ತಾರೆ. ಇಲ್ಲಿ ನಾನು ಹಿಂದೂಗಳಲ್ಲಿ ಒಂದು ಪ್ರಶ್ನೆ ಮಾಡುದು ಏನಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವರಿದ್ದಾರೆ, ಕೆಲವರು ಮಾಡುವಂತ ಇದು ಬೇಡದ ಕೆಲಸವನ್ನು ಯಾರು ಪತ್ತೆ ಮಾಡಬೇಕು? ನಮ್ಮವರು ಪತ್ತೆ ಮಾಡಿದಾಗ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಹಿಂದೂ ಮಾಡಿದ ಅಂತ ಹೇಳಿ ಸಪೋರ್ಟ್ ಮಾಡುದಲ್ಲ. ಒಂದು ಕೆಟ್ಟದ್ದು ಮಾಡಿದ್ರ ಅದಕ್ಕೆ ನಾವು ಖಂಡಿತ ಸಪೋರ್ಟ್ ಮಾಡಬಾರ್ದು, ನಮ್ಮ ಧರ್ಮದವನೇ ಆಗಿರ್ಲಿ. ಕೆಲವರು ಹೇಳ್ತಾರೆ ಅದು ಬೇರೆ ಧರ್ಮದಲ್ಲಿ ಅವರ ಗುರುಗಳು ತಪ್ಪು ಮಾಡಿದ್ರೆ ಅವರಿಗೆಲ್ಲ ಒಗ್ಗಟ್ಟಾಗಿರ್ತಾರೆ. ತಪ್ಪು ಮಾಡಿದವರು ಯಾವ ಧರ್ಮದವರೇ ಆಗ್ಲಿ, ಅದನ್ನು ಸರಿ ಅಂತ ಹೇಳಿದವ ಆ ಧರ್ಮಕ್ಕೆ ಹುಟ್ಟಿದವನೇ ಅಲ್ಲ, ಆ ಧರ್ಮಕ್ಕೆ ಹುಟ್ಟಿದವನೇ ಅಲ್ಲ, ಯಾವುದೇ ಧರ್ಮ ಆಗಿರ್ಲಿ. ನಾನು ನನ್ನ ಹಿಂದೂ, ನನ್ನ ಧರ್ಮದಲ್ಲಿ ಒಂದೊಬ್ಬ ತಪ್ಪು ಮಾಡಿದ್ನ, ಅದು ಸ್ವಲ್ಪ ನಮ್ಮ ಧರ್ಮಕ್ಕೆ ವಿರುದ್ಧ ಇದೆಯಾ ಹೇಳ್ಬೇಕು, ಅದನ್ನು ಸರಿ ಮಾಡ್ಬೇಕು. ಏನಾಗ್ತದೆ ಈಗ, ಇಲ್ಲದಿದ್ರೆ ಏನಾಗ್ತದೆ ಗೊತ್ತಾ, ನಮ್ಮಲ್ಲಿ ಹೇಳುದು ಕೆಲವೊಮ್ಮೆ ಘಟನೆಗಳು ನಡೀತದೆ. ನಮ್ಮಲ್ಲಿ ಕೆಲವು ಸ್ವಾಮೀಜಿಗಳಾಗಿರ್ಬೋದು ಯಾರೋ ಒಂದು ತಪ್ಪು ಮಾಡಿದ್ರು, ಎಂತದ್ದು ಬೇಡದು ಮಾಡಿದ್ರು, ಆಗ ಉಳಿದ ಧರ್ಮದವರು ನಮ್ಮನ್ನು ನೋಡಿ ನಗಡುವಾಗೆ ಆಗ್ತದೆ. ಅದೇ ನಾವು ತಪ್ಪನ್ನು ನಾವೇ ಪ್ರಶ್ನೆ ಮಾಡಿ ಅವರನ್ನು ಸರಿದಾರಿಗೆ ತಂದ್ರೆ, ಅಥವಾ ಯಾರೇ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಸ್ವಾಮಿ ಆಗಿರ್ಬೋದು ಅಥವಾ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಯಾರು ತಪ್ಪು ಮಾಡಿ ಅದನ್ನು ಸರಿ ಮಾಡಿ ಅದನ್ನು ಸರಿಯಾಗಿ ಕೊಂಡೋಗ್ಬೇಕು. ಅದಕ್ಕೆ ಸಪೋರ್ಟ್ ಕೊಟ್ಟಾಗ ಏನಾಗ್ತದೆ, ಮತ್ತೆ ನೆಗೆಟಿವ್ಸ್ ಗಳು ಜಾಸ್ತಿ ಆಗ್ತದೆ, ಇದಾಗ್ತಾ ಹೋಗ್ತದೆ. ಇಲ್ಲಿ ನಿಜವಾಗಿ ಹೇಳ, ಮೊನ್ನೆ ಕೆಲವು ಫೋಟೋ ಹಾಕಿ ಬೇರೆ ಧರ್ಮದವರ ಹೆಸರು ಹಾಕಿ ಇದು ಮಾಡ್ತಾರಲ್ಲ, ಅವರಲ್ಲ. ಇಂಥ ಅಧರ್ಮಕ್ಕೆ, ಹಿಂದೂ ಧರ್ಮದಲ್ಲಿ ಅಧರ್ಮಕ್ಕೆ ಸಪೋರ್ಟ್ ಮಾಡ್ತಾರಲ್ಲ, ಅವರು ಬೇರೆ ಧರ್ಮದವರ ನಾಯಿಗಳು. ಯಾಕಂತ ಹೇಳಿದ್ರೆ ಹೇಳಲೇಬೇಕು, ಯಾಕಂದ್ರೆ ಅವರಿಂದ ಸಮಾಜ ಹಾಳಾಗ್ತಾ ಇರುವುದು, ಸಮಾಜ ಹಾಳಾಗ್ತಿರುವುದು ಅವರಿಂದ. ಮತ್ತೆ ಕೆಲವರು ಹೇಳುದು ಒಂದು ಧರ್ಮ ರಕ್ಷಕರಂತೆ, ಆ ರಕ್ಷಕರಂತೆ, ಈ ರಕ್ಷಕರಂತೆ. ಒಬ್ಬ ಐಫೈ ಪವರ್ಫುಲ್ ವ್ಯಕ್ತಿ ಮಾತಾಡಿದಾಗ ಧರ್ಮದ ವಿರುದ್ಧ ಮಾತಾಡುವ ದಮ್ಮಿರಲ್ಲ, ಮೀಟರ್ ಇರಲ್ಲ. ನಾವು ಎಷ್ಟೋ ಮೊದಲು ನೋಡಿದ್ದೇವೆ, ಒಂದು ದೈವದ ವಿಷಯ ಬಂತು, ದೈವದ ವಿಷಯವಾಗಿ ಯಾರೋ ಒಬ್ಬ ಮಾತಾಡಿದ ಬೇರೆ ಕಡೆಯಿಂದ, ಇಲ್ಲೇ ಕುತ್ಕೊಂಡಿದ್ದೆವು ನಾವು ಮಾತಾಡಿದೆವು, ಆ ವ್ಯಕ್ತಿಯನ್ನೇ ತಂದು ಇಲ್ಲಿ ದೊಡ್ಡ ದೊಡ್ಡ ಇದು ಹಿಂದೂ ಧರ್ಮದ ರಕ್ಷಕರು ಕಾಲಿಗೆ ಅಡ್ಡ ಬಿದ್ರು, ದೈವ ರಕ್ಷಕರ ಅಡ್ಡ ಬಿದ್ರು. ಇದು ಆ ಧರ್ಮ ರಕ್ಷಣೆ? ಧರ್ಮ ರಕ್ಷಣೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿರುವ ಆಚರಣೆಗಳನ್ನು ವಿರೋಧ ಮಾಡಿದವನನ್ನು ಬದಿಗೆ ನಾವೇ ಇಡಬೇಕು. ನಾವಿಟ್ಟಾಗ ಅದು ಸರಿಯಾಗುದು. ನಮ್ಮ ಹಿಂದೂ ಧರ್ಮವನ್ನು ರಕ್ಷಿಸುದು ಅಂತ ಹೇಳಿದ್ರೆ ಎಂತ, ನಾವು ದೊಡ್ಡ ದೊಡ್ಡ ಹೋರಾಟದೆಲ್ಲ ಮಾಡ್ತೇವೆ, ಅದು ಓಕೆ. ಅದರ ಜೊತೆಗೆ ನಮ್ಮ ಧರ್ಮವನ್ನು ಏಳಿಸುವವರನ್ನು ನಾವು ಎಷ್ಟು ಮೇಲೆ ಕೊಂಡೋಗಿದ್ದೇವೆ ಇವತ್ತು, ಎಲ್ಲಿ ತನಕ ಅಂತ ಹೇಳಿ ಧರ್ಮವನ್ನು ಪಕ್ಷಕ್ಕೆ ಅಂಟಿಸಿ ಬಿಟ್ಟಿದ್ದೇವೆ. ಬೇಕು, ಒಳ್ಳೇದು ಮಾಡುವಂತ ವ್ಯಕ್ತಿಗೆ ಸಪೋರ್ಟ್ ಮಾಡಬೇಕು, ಕೆಟ್ಟ ವ್ಯಕ್ತಿಗಳನ್ನು ದೂರ ಮಾಡಬೇಕು. ಆದ್ರೆ ನಮ್ಮಲ್ಲಿ ನಮ್ಮ ರಕ್ಷಣೆ ಆಗ್ಬೇಕಂದ್ರೆ ನಮ್ಮಲ್ಲಿ ಒಳ್ಳೆ ವ್ಯಕ್ತಿಗಳಿರ್ಬೇಕಲ್ಲ. ಕೆಟ್ಟ ವ್ಯಕ್ತಿಗಳನ್ನು ರಕ್ಷಣೆ ಮಾಡಿದ್ರೆ ಏನಾಗ್ತದೆ? ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಹಿರಿಯರು ಕೆಲವು ಸಂಪ್ರದಾಯ ಮಾಡಿದ್ದಾರೆ. ಈಗ ಕಾಗೆಗೆ ಇವರು ಹೇಳಿದ್ರು, ಕಾಗೆಗೆ ಒಂದು ಆರು ಇಡುದು, ಅದು ಕಾಗೆ ಅಲ್ಲ. ಆದ್ರೆ ಒಂದು ನೋಡಿ, ಅದರಲ್ಲಿ ಒಂದು ಅರ್ಥ ಇದೆ. ನಮ್ಮ ಹಿರಿಯವರು ಮಾಡಿದ್ರಲ್ಲಿ ಒಂದು ಅರ್ಥ ಇದೆ. ಏನ್ ಹೇಳಿ, ಅದು ಇಟ್ಟರೆ ಒಂದು ಪಕ್ಷಿಗಳಿಗೆ ಆಹಾರ ಸಿಗ್ತದೆ. ವರ್ಷ ಪೂರ್ತಿ ಇದಾದವ ಅವತ್ತೊಂದು ಇದಿಟ್ಟ ಪಿಂಡವನ್ನ ನದಿಯಲ್ಲಿ ಮೀನುಗಳಿಗೆ ತಿಂತದೆ. ನಮ್ಮ ಹಿರಿಯರು, ನಾನು ಈಗ ಸೇರ್ತೇನೆ, ನಮ್ಮ ಸಂಪ್ರದಾಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ.
ಅದು ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಆದ್ರೆ ಈಗ ಕೆಲವರು ಅದನ್ನ ಇಟ್ಕೊಂಡು ದುಡ್ಡು ಮಾಡುದು ವಿಷಯ ಅಷ್ಟೇ, ದುಡ್ಡು ಮಾಡುದು. ಮೊದಲು ಹೇಳಿದ್ದಾರೆ ಗಣಪತಿ ಕಥೆಯಲ್ಲಿ ಎಷ್ಟು ಚಂದ ಹೇಳಿದ್ದಾರೆ, ಯಾವ ದಿಕ್ಕಿಗೆ ತಲೆ ಹಾಕಬಾರ್ದು ಹೇಳಿದ್ದಾರೆ, ಸಂಪಾದನೆ ಮಾಡ್ಲಿ ಮೋಸದಿಂದ ಅದೇ. ಮತ್ತೆ ನೋಡಿ ಗಣಪತಿ ದೇವರದ್ದು ಕಥೆಯಲ್ಲಿ ಏನ್ ಹೇಳಿದ್ದಾರೆ, ಎಲ್ಲಿ ಯಾವ ದಿಕ್ಕಿಗೆ ತಲೆ ಹಾಕಬಾರ್ದು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ನಮ್ಗೊಂದು ಭಯ ಇರ್ತದೆ, ಮೊದಲಿನವರಿಗೆ ಸೈಂಟಿಫಿಕ್ ಆಗಿ ಗೊತ್ತಿಲ್ಲ, ಅಲ್ಲಿ ತಲೆ ಹಾಕಿದ ಕೂಡಲೇ ಹಾಗೆ ಆಗಿದಂತೆ ನಮ್ಮ ಅದು ಒಂದು ರೀಸನ್ ಏನಂತ ಹೇಳಿದ್ರೆ, ನಮ್ಮ ಪ್ರತಿಯೊಂದು ಧರ್ಮದಲ್ಲಿರುವ ವಿಷಯದಲ್ಲಿ ಸೈಂಟಿಫಿಕ್ ರೀಸನ್ಸ್ ಗಳಿವೆ, ಒಳ್ಳೆದಕ್ಕೆ ಮಾಡಿದ್ದಾರೆ. ಈಗ ಏನಾಗಿದೆ, ಅದನ್ನೇ ಬಂಡವಾಳ ಇಟ್ಕೊಂಡು ನಮ್ಮ ದೇವರುಗಳ ಬಂಡವಾಳವನ್ನು ಇಟ್ಕೊಂಡು ಕೆಲವರು ಹಣ ಮಾಡುದು. ನಾನು ಹೇಳ್ತೇನೆ ಒಂದು ಎಕ್ಸಾಂಪಲ್, ನನ್ನ ಜೀವನದಲ್ಲಿ ನಡೆದಂತ ನಾನೊಬ್ಬರನ್ನು ಕರೆದುಕೊಂಡಂತ ಒಂದು ಹೇಳ್ತೇನೆ. ಒಬ್ರು ಒಂದು ಯಾರು ಬಿಡಿ, ಆ ವ್ಯಕ್ತಿ ಕ್ಷಮೆ ಕೇಳಿದ್ದಾರೆ ಬೇರೆ ವಿಷಯ. ಒಬ್ರಲ್ಲಿ ಹೋದ್ರಂತೆ, ಹೋದಾಗ ಹೇಳಿದಂತೆ ನಿಮ್ಮ ಕುಟುಂಬದಲ್ಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಒಂದು ಎಷ್ಟೋ ದೊಡ್ಡ ಅದಾಗ್ಬೇಕು ಇದಾಗ್ಬೇಕು ಅಂತ ಒಂದು ಹೇಳಿದಂತೆ, ಎಷ್ಟೋ ಲಕ್ಷಗಟ್ಟಲೆ ಖರ್ಚಿದನ್ನು ಹೊರೆ ಹಾಕಿ ಬಿಟ್ರಂತೆ. ನನ್ನಲ್ಲಿ ಹೇಳಿದ ಬೇರೆ ಊರಿಂದ ಬಂದವ, ನನ್ನಲ್ಲಿ ಹೀಗೆ ಆಗಿದೆ, ಎಲ್ಲಿಗೆ ಹೋದದು ಕೇಳಿದೆ, ಇಲ್ಲಿ ಅಂತ ಹೇಳಿದ್ರು. ಬಾ ನನ್ನ ಜೊತೆ ಬಾ, ನೆಕ್ಸ್ಟ್ ಒಮ್ಮೆ ಹೋಗುವ ಅಂತ ಹೇಳಿದೆ. ಒಂದು ತಿಂಗಳಾಗಿತ್ತು, ನಾನು ಕರ್ಕೊಂಡೋದೆ. ಕರ್ಕೊಂಡೋದಾಗ ಏನ್ ಹೇಳಿದ್ ಗೊತ್ತಾ, ದಾಲಜ್ಜಿ ದೀಪ ಅನ್ನೊಂದು ಖಾಲಿ ದೇವರಿಗೊಂಜಿ ಪೂಜೆ ಮಲ್ಪಲ್ಲ ಅಡೆ ಮುಗಿನ ಅಂತ. ಫಸ್ಟಿಗೆ ಎಷ್ಟೋ ಲಕ್ಷಗಟ್ಲೆ ಇದ್ದದ್ದು ನಾವು ಹೋಗುವಾಗ ಚೇಂಜ್ ಯಾಕಾಯ್ತು? ಅದೇ ಸಮಸ್ಯೆ ಇರ್ಬೇಕಲ್ಲ. ಮತ್ತೆ ಒಂದು ಹೇಳುದು, ಈ ಯಾರು ಮೋಸ ವಂಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಸುಲಭವೇ. ಸುಮ್ಮನೆ ಹೋಗಿ ಏನು ಸಮಸ್ಯೆ ಇಲ್ಲರೆ ಹೋಗಿ ಹೇಳಿ ನನ್ಗೆ ರಾತ್ರಿ ಕುತ್ತಿಗೆ ಹಿಡಿದಾಗ ಆಗ್ತದೆ, ಎಳ್ದಾಗ ಆಗ್ತದೆ, ಹಾಗೆ ಹೇಳ್ತಾರೆ ನಿಮ್ಗೊಂದು ಸಮಸ್ಯೆ ಉಂಟು ಅಂತ. ಗೊತ್ತಾಯ್ತು, ಇದನ್ನು ಬಿಡಿಸ್ಲಿಕ್ಕೆ ಸುಲಭವೇ. ಆದ್ರೆ ನಾವು ಮೋಸ ಹೋಗೋದು ಜಾಸ್ತಿ. ನಮ್ಗೆ ಸಮಸ್ಯೆಗಳಾದಾಗ ಕೆಲವರಿದ್ದಾರೆ ಮೆಂಟಲಿ ಸಮಸ್ಯೆಗಳಾದಾಗ ಕೆಲವರಿಂದ ಪರಿಹಾರ ಸಿಗ್ತದೆ. ಮಾನಸಿಕವಾಗಿ ನಾವು ಹೋದಾಗ ನಾವು ಇದು ಮಾಡಿದೆವು ಸರಿ ಆಗ್ತೇವೆ ಅಂತೇಳಿ ಸರಿ ಆಗ್ತೇವೆ. ಅದಕ್ಕೊಂದು ಲಿಮಿಟ್ಸ್ ಇದೆ. ದೋಚಬೇಡಿ, ಯಾರನ್ನು ದೋಚಬೇಡಿ, ಯಾರನ್ನು ಲೂಟ್ಬೇಡಿ. ನಂಬಿಕೆ ಬೇಕು. ಆ ನಂಬಿಕೆಗೆ ಅಲ್ಲಿ ಆ ವ್ಯಕ್ತಿಯ ರಕ್ತವನ್ನು ಹೀರಿ ಕುಡ್ದು ನಾವು ಮೇಲೆ ಹೋಗುದಂತ ಯೋಚಿಸಬೇಡಿ. ಮೇಲೆ ದೇವರಂತ ಇದ್ದಾರೆ ಅಂತ ಹೇಳಿದ ಮೇಲೆ ನಾಳೆ ಪ್ರಾಬ್ಲಮ್ಸ್ ಆಗಿ ಆಗ್ತದೆ ನಿಮ್ಗೆ. ಸೊ ಯಾವತ್ತು ಕೂಡ ಯಾವುದೇ ಒಂದು ನಂಬಿಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಶಕ್ತಿ ಆಗಿರ್ಬೋದು, ಅದನ್ನ ಇಟ್ಕೊಂಡು ದುಡ್ಡು ಮಾಡುವ ಕೆಲಸಕ್ಕೆ ದಯವಿಟ್ಟು ಹೋಗ್ಬೇಡಿ. ಅದೇ ರೀತಿ ನಮ್ಮ ಇಲ್ಲಿರುವವರಿಗೆ ಹೇಳುದು, ನಮಗೆ ನಂಬಿಕೆ ಇದೆ, ದೇವರ ಮೇಲೆ ಭಕ್ತಿ ಇದೆ, ಎಲ್ಲ ಇದೆ. ಆದ್ರೆ ಈ ಭಕ್ತಿಯನ್ನು ಮಿಸ್ಯೂಸ್ ಮಾಡುವವರನ್ನು ಬಿಡಬೇಡಿ. ಯಾಕೆ ಹೇಳಿ, ಈಗ ಇವರು ಕೆಲವು ಬೇರಿಸಿದ್ದಾರೆ, ನಮ್ಮ ಹುಲಿಕಲ್ ಸರ್ ಅವರು ಕೆಲವು ಬೇರಿಸಿದ್ದಾರೆ. ಯಾವುದನ್ನು ಬೇರಿಸಿದ್ದಾರೆ? ಕೆಲವರು ಬೇಡದನ್ನು ಮಾಡುವುದನ್ನು ಬೇರಿಸಿದ್ದಾರೆ. ಬೇಡದನ್ನು ಮಾಡುವುದನ್ನು ಕಂಡುಹಿಡಿಬೇಕು. ಹಾಗಂತೇಳಿ ಎಲ್ಲದಕ್ಕೆ ಹೋಗ್ತಾರ? ಇಲ್ಲ, ನಂಬಿಕೆ ಇದಕ್ಕೂ. ಯಾವ್ದು ಕೆಟ್ಟದು, ಮನುಷ್ಯರನ್ನು ಡೋಂಗಿ ಮಾಡುದು, ವಂಚನೆ ಮಾಡುದು, ಅದು ಆಗ್ಬಾರ್ದು. ಅದು ಆದ ಕೂಡಲೇ ಏನಾಗ್ತದೆ, ಒಬ್ಬರಿಗೆ ಅದೇ ಬಂಡವಾಳ ಆಗ್ತದೆ, ಅದರಲ್ಲೇ ದುಡ್ಡು ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಯಾವತ್ತು ಕೂಡ ನಂಬಿಕೆ ಇದೆ, ಒಳ್ಳೆ ನಂಬಿಕೆಗಳಿದೆ, ಅದನ್ನು ಬೆಳೆಸ್ಕೊಂಡು ಹೋಗೋಣ. ಆ ಒಳ್ಳೆ ನಂಬಿಕೆಯನ್ನು ಹಾಳು ಮಾಡಿಕೊಂಡು ದುಡ್ಡು ಮಾಡುವವರನ್ನು ಸಮಾಜದಿಂದ ದೂರ ಇಡುವಂತ ಕೆಲಸ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ. ಎಲ್ಲ ವೀಕ್ಷಕರಲ್ಲೂ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅಂಡ್ ಬಿಫೋರ್ ದಟ್ ಬಹಳಷ್ಟು ಕರೆಗಳು ಲೈನಲ್ಲಿ ಇದ್ದಾರೆ. ಒಂದು ಕರೆಯನ್ನು ತೆಗೆದುಕೊಂಡು ನಾನು ವೈಂಡ್ ಅಪ್ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ಸರ್ ಏನು ಪುತ್ತೂರು ಪಾತೆರ್ನ ಪುತ್ತೂರು ಇನ್ನ ಪುದರ್ ಸರ್? ಉಮೇಶ್ ಸರ್ ಪಾತೆರ್ಲೆ ಸರ್, ದಾದಾ ಬನ್ಪರ್ ಸರ್. ಯಾನು ಮೇರ್ನ ಉಳಿಕಲ್ ಪಾತ್ರೆ ಪಾತೆರ್ಲೆ ಸರ್. ಸರ್ ನಮಸ್ತೆ ಸರ್. ಕನ್ನಡ ಮಾತಾಡಿ. ಕನ್ನಡ ಪಾತ್ರೆ ಉಳಿಕಲ್ ಸರ್ ಪಾತೆರ್ಲೆ ಸರ್, ಕನ್ನಡ ಕನ್ನಡ ಪಾತ್ರೆ ಅಂದೆ. ನಮಸ್ತೆ ಸರ್. ಹಲೋ, ಮಾತಾಡಿ. ಹೇಳಿ. ಎಂತ ಗೊತ್ತುಂಟ, ಇದು ಮೊನ್ನೆಂದು ಒಂದು ನಮ್ಮ ತೆಂಗಿಗೆ ಮಾತಾಡಿ ಸರ್, ಧ್ವನಿ ಕೇಳ್ತಾ ಇಲ್ಲ ಸರಿಯಾಗಿ. ಕೇಳಿಸುತ್ತೆ ಹೇಳಿ. ಹೌದು, ನಮ್ಮ ತೆಂಗಿ ಒಬ್ರಿಗೆ ಏನು ಹಳೆ ಅದು ಒಂದು ಬಿದ್ದಾಗ, ಚಿಕ್ಕ ಮಗುವೆ ಇದ್ದಾಗ ಬಿದ್ದ ಟೈಮಲ್ಲಿ ಎಷ್ಟೋ ದೇವ ಹಿಡಿದಂತೆ ಅದನ್ನ ಬಿಡಿಸ್ಲಿಕ್ಕೆ ಹೋದಾಗ ಅಲ್ಲಿ ನಾವು ಹೋದಾಗ ಅಲ್ಲಿ ಆಗಿದೆ ಅಂತಂದ್ರೆ ಅದು ನಮಗೆ ಮದುವೆ ಮಾಡಿ ಕೊಡ್ಬೇಕಂತ ಮದುವೆ ಎಲ್ಲ ಮಾಡಿದ್ದೇವೆ. ಅದು ಎಂತ ಗೊತ್ತೇ, ಅದು ವಿಚಾರ ಗೊತ್ತಿಲ್ಲ ನಮಗೆ. ಮದುವೆ ಮಾಡಿ ಕೊಡದಿದ್ರೆ ನಾವು ನಿನ್ನನ್ನು ಬಿಡ್ಲಿಕ್ಕಿಲ್ಲ, ಹಾಗೆ ಹೀಗೆ ಅಂತೆಲ್ಲ, ಮತ್ತೆ ಎಲ್ಲರನ್ನು ಸಾಯಿಸ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮತ್ತೆ ಹೀಗೆಲ್ಲ ಉಂಟು. ಅದು ವಿಚಾರ ಎಂತ ಗೊತ್ತಿಲ್ಲ. ಮತ್ತೆ ತುಂಬಾ ಹಣ ಖರ್ಚಾಗಿದೆ ನಮ್ದು. ಓಕೆ, ಹೇಳಿ ಸರ್. ಅವರು ಮಾತಾಡುವಾಗ್ಲೇನೆ ಒಂದಿಷ್ಟು ವ್ಯವಸ್ಥೆ ಮಾನಸಿಕ ಸೈಕೋಸಿಸ್ ಅಂತ ಗೊತ್ತಾಗತ್ತ ಅವ್ರಿಗೆ ಆಗಿರೋದು. ಆ ಸೈಕೋಸಿಸ್ಗೆ ಪರಿಹಾರ ಖಂಡಿತ ಇದೆ. ನನ್ನ ನಂಬರ್ ಅವ್ರು ತಗೊಳ್ಳಿ. ನಾನು ಈ ನಮ್ಮಲ್ಲಿ ಕೌನ್ಸಿಲಿಂಗ್ ಕೇಂದ್ರ ಇದೆ, ಖಂಡಿತ ಅದಕ್ಕೆ ಸೂಕ್ತ ಪರಿಹಾರ ಕೊಟ್ಟು ನಮ್ಮಂತೆ ಅವ್ರನ್ನ ಮಾತನಾಡ್ಲಿಕ್ಕೆ ಅವಕಾಶ ಕೊಡುತ್ತೆ, ಬದುಕಲಿಕ್ಕೆ ಅವಕಾಶ ಕೊಡೋಣ. ಕೊನೆಯದಾಗಿ ನನ್ನ ಒಂದೇ ಮಾತು, ತುಂಬಾ ಚೆನ್ನಾಗಿ ಮಾತನಾಡಿದ್ರು. ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲಿ ಅಂತ.
ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿಂತ. ಆಗಿನ ಕಾಲದ ಇನ್ನು 50-100 ವರ್ಷಗಳ ಹಿಂದೆ ಅದಿತ್ತು. ಈಗ ಬದಲಾಗಿದೆ. ನನ್ನ ದೇಹದ ಅಂಗಾಂಗಗಳನ್ನ ದಾನ ಮಾಡಿ ಬಿಡಿ ಹೋಗಿ ಸೇರಲಿ ವಿಕಲಚೇತನರಲ್ಲಿ ಅಂತ. ಈಗ ನಂಬಿಕೆಗಳು ಕೂಡ ಒಂದಿಷ್ಟು ಬದಲಾವಣೆ ಆಗ್ಬೇಕಾಗಿದೆ, ಆಚರಣೆಗಳು ಕೂಡ ಬದಲಾವಣೆ ಆಗ್ಬೇಕಾಗಿದೆ. ಒಟ್ಟಾರೆ ಮೂಲ ನಂಬಿಕೆಗಳಿರ್ಲಿ, ಮೂಢ ನಂಬಿಕೆಗಳು ಬೇಡ ಅಂತ ಹೇಳ್ತಾ, ಅವ್ರು ಯಾರೋ ಪೂಜಾರಿನರು ಒಬ್ರಿಗೆ ನನ್ನ ಮೆಸೇಜ್ ಹಾಕಿವ್ರೆ, ನೀನ್ ದೇವದಿಂದ ಸಾಯ್ತೀಯ ಅಂತ. ನಾನು ನಮ್ಮ ಅಪ್ಪನಾಣೆ ದೇವದಿಂದಲೂ ಸಾಯಲ್ಲ, ದೇವರಿಂದಲೂ ಸಾಯಲ್ಲ, ದೈವದಿಂದಲೂ ಸಾಯಲ್ಲ. ಇಂಥವರೇ ನಮ್ಮ ಸಾಯಿಸಕ್ಕೆ ಕಾಯ್ತಾ ಇದ್ದಾರೆ. ಅವರೇ ಅಕ್ಯೂಸ್ಡ್, ವಿಕೃತ ಮನಸ್ಸು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಂಡ್ ಎಸ್, ಪುತ್ತೂರಿಂದ ಕರೆ ಮಾಡಿದಂತ ವ್ಯಕ್ತಿ ಸರ್, ಇದೀರಾ ಲೈನ್ ಅಲ್ಲಿ? ಸರ್ ಲೈನ್ ಉಳ್ಳಾರಾ? ಓಕೆ ಸರ್, ಒಂಜಿ ವಿಚಾರ ಬಂದ್ರೆ ಸರ್, ಇರ ಬಾರಿ ಬೇಜಾರುಳ್ಳಾರ ಬಹುಶಃ ಇರೆಗೆ ಸಮಸ್ಯೆ ಆತ ನೈಕ್ ಪಡಪ ಅನ್ನೋದಿಲ್ಲ. ಇದು ಒಂಜಿ ಕೌನ್ಸಿಲಿಂಗ್ ವಿಚಾರ ಪಂಡೇರಿ ನಮ್ಮಲ್ಲಿ ಪೆಂಜೆ ಗೊತ್ತನೆ ಈ ಕೌನ್ಸಿಲಿಂಗ್ ಪೋಪಿನ ಹತ್ರ ಬೇತೆ ವಿಚಾರ ಪನ್ನಾಗ ಇಂಜಿನ ಸೈಕೆಟ್ರಿಸ್ಟ್ ಡಾಕ್ಟರ್ ನಡೆ ಪೋಪನಾಗ ನಮ್ಮ ಒಂಜಿ ಬೇತನೆ ತೂಪಾವೆ ನಾವಿನ್ ತೂವರ್ಚಿ ಟು ಬಿ ಫ್ರಾಂಕ್ಲಿ ನಿಕ್ಲು ಓಡಾಡೆ ತಿರುಗು ನಡೆದು ಒಂಜಿ ಕೌನ್ಸಿಲಿಂಗ್ ಪೋದು ಕರೆಕ್ಟ್ ಹೊರ ಪೋಲೆ ಗೊತ್ತಾಪುಂಡಿದೆ ನಿಕ್ಲೆ ದಾದ ಎಕ್ಸ್ಪೀರಿಯನ್ಸ್ ಆಪುಂಡು ಪನ್ನಾಗ ಬೊಕ್ಕ ಈ ತಿರ್ತುಪೂರ್ನ ಬೊಕ್ಕ ಅಂಚಾಂಡ್ ಇಂಚಾಂಡ್ ಬಂದವು ಯನಿತ್ತ ಪಾತ್ರ ಜೆನಿವೆ ಸರ್. ಅಂಡ್ ಥ್ಯಾಂಕ್ ಯು, ಧೈರ್ಯ ಡೊಪ್ಪುಲೆ ಅಂಡ್ ಮಾತೆ ಎಡ್ಡೆ ಹಾಕೊಂಡು ನಂಬಿಕೆ ಡೊಪ್ಪುಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವ್ರಿಗೆ ನಂಬರ್ ಕೊರ್ಪ ಹುಲಿಕಲ್ ಸರ್ನ ಒಂದು ನಂಬರ್ ಕೊಡಿ ಆಯ್ತು, ಅವರಿಗೆ ಅವರ ನಂಬರ್ ಅನ್ನು ತೆಗೆದುಕೊಳ್ಳಿ, ಹುಲಿಕಲ್ ಸರ್ದ ನಂಬರ್ ಕೊಡಿ. ಎಸ್ ಸರ್, ಥ್ಯಾಂಕ್ ಯು. ಪುತ್ತೂರಿಂದ ಕರೆ ಮಾಡಿದಂತ ವ್ಯಕ್ತಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಪ್ರೇತಾತ್ಮದ ಭಯ ಮಾಲಾಡಿಯ ಮನೆಯಲ್ಲಿತ್ತು, ಜೊತೆಗೆ ಇನ್ನು ಮುಂದಕ್ಕೆ ಆ ಭಯ ಇರಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಸರಿಯಾಗಿದೆ, ಶಾಂತವಾಗಿದೆ ಆ ಮನೆ. ಜೊತೆಗೆ ಆ ಬಡ ಕುಟುಂಬ ಇನ್ನಾದ್ರೂ ನೆಮ್ಮದಿಯಿಂದ ಬದುಕಬೇಕು, ಆ ಮುಖದಲ್ಲಿ ನಗು ಬರಬೇಕು. ಆ ಪುಟ್ಟ ಇಬ್ರು ಮಕ್ಕಳು, ಜೊತೆಗೆ ತಾಯಿ, ಜೊತೆಗೆ ಆ ಮನೆಯ ಯಜಮಾನರು, ಅವರ ಮುಖದಲ್ಲಿ ನಗು ಬರಬೇಕು, ಸುಖ ಶಾಂತಿ ನೆಲೆಸಬೇಕು ಆ ಮನೆಯಲ್ಲಿ, ಯಾವುದೇ ರೀತಿಯ ಸಮಸ್ಯೆಗಳು ಇರಬಾರ್ದು. ಇದೇ ನಮ್ಮ ಉದ್ದೇಶವಾಗಿತ್ತು, ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಕೊನೆಯದಾಗಿ ನಿತಿನ್ ಒಂದೇ ಒಂದು ಮಾತು. ಎಸ್ ಸರ್, ಈಗ ಏನು ಆ ಮನೆಯ ಒಂದು ಸಣ್ಣ ಸಮಸ್ಯೆ ಯಾರಿಂದ ಆಗಿದೆ ಏನೋದನ್ನ ನಂತರ ಯೋಚನೆ ಮಾಡೋಣ. ಆ ಸಮಸ್ಯೆ ಪರಿಹಾರ ಆಗಿದೆ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಮಕ್ಕಳನ್ನ ಯಾರೂ ತೋರಿಸ್ಬೇಡಿ, ಆ ಮಕ್ಕಳನ್ನ ಮುಖ ತೋರಿಸ್ಬೇಡಿ ಅಂತ ಮನವಿ ಮಾಡ್ಕೊಳ್ತೇನೆ. ಅಕಸ್ಮಾತ್ ಇನ್ನೂ ಕೂಡ ಈ ತರದ ವಿಷಯವನ್ನ ಯಾರು ತೋರಿಸಿದ್ರೆ ನಾನೇ ಸುಮೋಟೋದಲ್ಲಿ ಕಾಯ್ದೆಯಲ್ಲಿ ಅದು ಕೇಸ್ ಹಾಕ್ತೇನೆ. ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಅವಮಾನ ಮಾಡಬೇಡಿ ಮಕ್ಕಳುಗಳಿಗೆ. ಯಾರೋ ಮಾಡಿದ್ದಾರೆ, ಆಮೇಲೆ ಏನೋ ಆಗಿದೆ, ಸ್ವಯಂಕೃತ ಅಪರಾಧ ಆಗಿದೆ, ಮತ್ತೊಂದು ಆಮೇಲೆ ವಿಶ್ಲೇಷಣೆ ಮಾಡೋಣ. ಆ ಮಕ್ಕಳು ನಮ್ಮ ಹಾಗೆ ಬದುಕಲಿ, ಜೀವನವನ್ನ ಕಲ್ಪಿಸ್ಕೊಡ್ಲಿ. ಆಮೇಲೆ ಈ ಸಾಮಾಜಿಕ ಜಾಲತಾಣ ಕೈಗೆ ಕೋತಿ ಕೈಲಿ ಕುರ್ಗಂಜಿ ಕೊಟ್ಟಂಗಾಗಿದೆ. ಎಲ್ರೂ ಕೂಡ ಏನೇನೋ ಎಲ್ಲ ಮನೆ ಒಳಗಡೆ ಇದ್ದಂತ 4 ಗೋಡೆಯ ಒಳಗಡೆ ಇದ್ದಂತ ವಿಷಯಗಳು ಇವತ್ತು ಬೀದಿಗೆ ಬರ್ತಾ ಇದೆ. ನಮ್ಮನ್ನ ನಾವು ಇದು ಹಾಳು ಮಾಡ್ಕೋತಾ ಇದ್ ನಮ್ಮ ಸಂಸ್ಕೃತಿಯನ್ನ. ಈ ನಿಟ್ಟಿನಲ್ಲಿ ಯಾವುದಕ್ಕೂ ನಂದೇ ಮೊದಲು ನಾನೇ ಮೊದಲು ಅಂತ ಹೇಳಿ ವಿಶ್ಲೇಷಣೆ ಮಾಡದಲೆ, ವಿಮರ್ಶೆ ಮಾಡದಲೆ, ವಿವೇಚನೆ ಮಾಡದಲೆ ಹೋಗ್ಬಾರ್ದು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಎಲ್ಲ ಸಾಮಾಜಿಕ ಜಾಲತಾಣಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅಂಡ್ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಅಂಡ್ ಸರ್ ಥ್ಯಾಂಕ್ ಯು ಸರ್. ಕುಂದೇಶ್ವರ ಸರ್, ಲಾಸ್ಟ್ ಸೆಕ್ಷನ್ ಹೇಳಿಕ್ಕಿತ್ತ ಸರ್ ಏನಾದ್ರು? ನಾವು ಹೋಗುವಾಗ ಒಬ್ಬರೇ ಹೋಗ್ತೇವೆ. ನಾವು ಪ್ರೀತಿಸಿದ ನಮ್ಮ ಹೆಂಡತಿ ನಮ್ಮ ಜೊತೆ ಇರ್ತೇನೆ ಅಂತ ಹೇಳಿದವರು ಬರುವುದಿಲ್ಲ. ನಾವು ಅತಿ ಅಕ್ಕರಿಂದ ಸಾಕಿದಂತ ನಮ್ಮ ಮಕ್ಕಳು ಬರುವುದಿಲ್ಲ. ನಾವು ಹೊಟ್ಟೆ, ಪೀತಾಂಬರ, ಕೋಟು, ಡ್ರೆಸ್ ಎಲ್ಲ ಮಾಡಿರ್ತೇವೆ ನಮಗೋಸ್ಕರ. ಅದನ್ನು ತಗೊಂಡು ಹೋಗಾಗ್ಲೇ ಕೊನೆಗೆ ಹೋಗುವಾಗಲೂ ಆ ಬಟ್ಟೆನೂ ತೆಗೆದಿರ್ತಾರೆ. ನಿಜ. ಅಂದರೆ ಮತ್ತೆ ಇಂತಹ ಹೊತ್ತಿನಲ್ಲಿ ನಾವು ಒಂದು ಏನು ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗುವ, 4 ಜನಕ್ಕೆ ಒಳ್ಳೇದಾಗುವಂತ ಕೆಲಸವನ್ನ ಮಾಡಿಕೊಡುವ. ಇವರು ಅಂದ್ರೆ ಈ ತರ ಎಲ್ಲ ಟ್ರೋಲ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ಏನೂ ಆಗುದಿಲ್ಲ. ಹಾಗೆ 4 ಒಳ್ಳೆ ಕೆಲಸ ಮಾಡಿದ್ರೆ ಅದು ನೆನಪಲ್ಲಿರ್ತದೆ. ಹಾಗಾಗಿ ನಾವು ಹೋಗುವ ಇದ್ರೆ ಅಂದ್ರೆ ಈ ಪ್ರೇತಗಳಿಗೂ ಹೆದರಿ ಅಥವಾ ಇದಕ್ಕೆ ಬೆದರಿಕೆಗೆ ಹೆದರಿ ಏನೂ ಆಗುದಿಲ್ಲ. ಸಕಾರಾತ್ಮಕವಾದಂತ ಭಾವನೆ, ನಮ್ಮ ಕಾಣದ ದೇವರಲ್ಲಿ ನಾವು ಏನು ನಂಬಿಕೆಯನ್ನು ಇರಿಸಿಕೊಂಡು ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದ್ರೆ ನಮಗೆ ಒಳ್ಳೆಯದೇ ಆಗ್ತದೆ ಅಂತ ಹೇಳ್ತಾ, ನಿಮಗೂ ನೋಡಿದಂತಹ ಒಳ್ಳೆಯ ಸಜ್ಜನರಿಗೆ ಎಲ್ರಿಗೂ ಕೂಡ ಇದನ್ನು ಬೆಂಬಲಿಸಿದವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹುಲಿಕಲ್ ನಟರಾಜ್ ಸರ್, ಪವಾಡ ರಹಸ್ಯ ಬಯಲು ತಜ್ಞರು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕುಳ್ಳವಾಹಿನಿ ಜೊತೆ 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರಿ. ಅಂಡ್ ನಮ್ಮ ಕರಾವಳಿ ಭಾಗದ ಜನತೆಗೆ ಒಂದು ಒಳ್ಳೆಯ ಸಂದೇಶ, ಜೊತೆಗೆ ಸತ್ಯ ಅನ್ವೇಷಣೆಯನ್ನ, ಸತ್ಯ ವಿಮರ್ಶೆಯನ್ನ ಮಾಡಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ದೀಪು ಶೆಟ್ಟಿಗರ್ ಅವರು, ಸಾಮಾಜಿಕ ಹೋರಾಟಗಾರರು ಸರ್, ಥ್ಯಾಂಕ್ ಯು. ಅದೇ ರೀತಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರೂ ಕೂಡ ಒಳ್ಳೆದಾಗ್ಲಿ, ಆ ಮನೆ ಕೂಡ ಒಳ್ಳೆದಾಗ್ಲಿ, ಆ ಬೆಳ್ತಂಗಡಿಯ ಜನತೆ ಕೂಡ ಒಳ್ಳೆದಾಗ್ಲಿ. ಅಂಡ್ ಎಲ್ಲರಲ್ಲೂ ಕೂಡ ಶಾಂತಿ ನೆಮ್ಮದಿ ನೆಲೆಸಲಿ. ಅಂಡ್ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.